ವನಚಾರಿ ಯಮುನಾ ತೀರ ವನಚಾರಿ ಜಯುರಾಧ ಮಾಧವ ಕುಂಜ ವಿಹಾರಿ ಜಯುರಾಧ ಮಾಧವ ಕುಂಜ ವಿಹಾರಿ ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ ಹರಿ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶ್ಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧೋ ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾ ಕಲ್ಪತರುಭಿಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾವು ನಿನ್ನೆ ದಿವ್ಯ ಜ್ಞಾನದ ಬಗ್ಗೆ ತಿಳ್ಕೊಂಡ್ವಿ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ಮೊದಲಿನಿಂದ ಇವತ್ತಿನವರೆಗೂ ಯಾವ್ದೆಲ್ಲ ಅಧ್ಯಾಯಗಳು ನಾವು ತಿಳ್ಕೊಂಡಿದೀವಿ ಅಂತ? ಅದರ ಅಧ್ಯಾಯದ ಹೆಸರುಗಳು. ಮೊದಲ ಅಧ್ಯಾಯದ ಹೆಸರು ಏನಂತ ನೆನಪಿದೆಯಾ ಯಾರಿಗಾದ್ರೂ? ಅರ್ಜುನ ವಿಷಾದ ಯೋಗ. ಅರ್ಜುನ ವಿಷಾದ ಯೋಗದಲ್ಲಿ ಅರ್ಜುನ ವಿಷಾದದಲ್ಲಿ ಮುಳುಗ್ತಾನೆ. ನಂತರ 2ನೇ ಅಧ್ಯಾಯದಲ್ಲಿ ಅವನು ಭಗವಂತನಿಗೆ ಶರಣಾಗತನಾಗ್ತಾನೆ, ಮತ್ತೆ ಮಾರ್ಗದರ್ಶನ ಮಾಡುವಂತ ಕೇಳ್ಕೊತಾನೆ. ಆಗ ಭಗವಂತ ಅವನಿಗೆ ಗೀತಾ ಸಾರಾಂಶವನ್ನ 2ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾನೆ. ನಂತರ 3ನೇ ಅಧ್ಯಾಯದಲ್ಲಿ ಅರ್ಜುನ ಗೊಂದಲಕ್ಕೀಡಾಗ್ತಾನೆ. ಅಂದ್ರೆ 2ನೇ ಅಧ್ಯಾಯ ಗೀತಾ ಸಾರಾಂಶದಲ್ಲಿ ಭಗವಂತ ಬುದ್ಧಿಯೋಗದ ಬಗ್ಗೆ ತಿಳಿಸ್ಕೊಟ್ಟ ಕಾರಣ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಈಗ ನಾನು ಬುದ್ಧಿ ಅಂದ್ರೆ ಜ್ಞಾನವನ್ನು ಬೆಳೆಸ್ಕೋಬೇಕು ಅಥವಾ ಕರ್ಮವನ್ನ ಮಾಡ್ಬೇಕು ಅಂತ. ಆಗ ಪರಮಾತ್ಮ ಅವನ್ಗೆ ಕರ್ಮದ ಮಹತ್ವವನ್ನ ತಿಳಿಸ್ತಾನೆ. ನಂತರ ಅಂದ್ರೆ ಜ್ಞಾನವನ್ನ ತಿಳ್ಕೊಂಡು ಕರ್ಮವನ್ನ ಮಾಡ್ಬೇಕು ಅನ್ನೋದನ್ನ ಅವನು ಹೇಳ್ತಾನೆ. ನಂತರ 4ನೇ ಅಧ್ಯಾಯದಲ್ಲಿ ಭಗವಂತ ಈ ದಿವ್ಯ ಜ್ಞಾನವನ್ನ ಹೇಗೆ ಗುರು ಶಿಷ್ಯ ಪರಂಪರೆಯಲ್ಲಿ ಎಷ್ಟು ವರ್ಷಗಳು ಹಿಂದೆ ಭಗವಂತ ಅದು ಮೊದಲಿಗೆ ಸೂರ್ಯನಿಗೆ ಹೇಳಿದ, ವಿವಸ್ವಾನನಿಗೆ ಹೇಳಿದ, ಮತ್ತೆ ಅದನ್ನೆಲ್ಲ ಕೇಳ್ತಾನೆ ಅರ್ಜುನ. ನಾನು ನೀನು ವಯಸ್ಸಿನವರು ಹೀಗಿರ್ಬೇಕಾದ್ರೆ ನೀವ್ ಹೇಗೆ ಅದನ್ನ ಸೂರ್ಯನಿಗೆ ಅಷ್ಟು ವರ್ಷಗಳ ಹಿಂದೆ ಹೇಳಲಿಕ್ಕೆ ಸಾಧ್ಯ ಅಂದಾಗ ಭಗವಂತ ಅವನ ಅವತಾರ ಅಂದ್ರೆ ಅವನ ಹುಟ್ಟು ಮತ್ತೆ ಅವನ ದೇಹಕ್ಕೂ ನಮ್ಮ ದೇಹಕ್ಕೂ ಇರುವ ವ್ಯತ್ಯಾಸ ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾನೆ. ನಂತರ ಅರ್ಜುನ ಪ್ರತಿ ಸತಿ ಭಗವಂತ ಭೂಮಿ ಮೇಲೆ ಅವತರಿಸಿದಾಗೆಲ್ಲ ಅವನ ಜೊತೆಯಲ್ಲಿ ಬರ್ತಾನೆ. ಆದ್ರೆ ಕೃಷ್ಣ ಅವನು ಅರ್ಜುನನ ಹಾಗೆ ಹುಟ್ಟುವುದಿಲ್ಲ, ಅಂದ್ರೆ ಅವನು ದೇಹತ್ಯಾಗ ಮಾಡೋದಿಲ್ಲ. ಅವನು ಸಚ್ಚಿದಾನಂದ ವಿಗ್ರಹ. ಅವನ ದೇಹಕ್ಕೆ ಅದು ಕ್ಷೀಣಿಸುವುದಿಲ್ಲ, ಅದು ಹುಟ್ಟುವುದಿಲ್ಲ, ಅದು ಸಾಯುವುದಿಲ್ಲ, ಇದೆಲ್ಲವನ್ನು ತಿಳಿಸ್ತಾನೆ. ಆದ ಕಾರಣ ಅವನಿಗೆ ಎಲ್ಲ ನೆನಪಿದೆ ಅಂತ ಕೂಡ ಹೇಳ್ತಾನೆ. ಮತ್ತೆ ನಿನ್ನೆ ಬೇರೆ ಏನ್ ವಿಷಯಗಳೆಲ್ಲ ತಿಳ್ಕೊಂಡ್ವಿ ಅಂತಂದ್ರೆ, ಗುರು ಶಿಷ್ಯ ಪರಂಪರೆಯಲ್ಲಿ ನಾವು ಆ ಜ್ಞಾನವನ್ನ ಪಡಿಬೇಕು. ಯಥಾರೂಪ ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತದ್ದು. ನಂತರ ಹೇಗೆ ಗುರುವಿಗೆ ನಾವು ಶರಣಾಗತರಾಗಿ
ಅವರ ಸೇವೆಯನ್ನ ಮಾಡಿ ನಮ್ರತೆಯಿಂದ ಅವರಿಂದ ಕೇಳಿ ತಿಳ್ಕೊಬೇಕು. ಅವರಿಗೆ ಸತ್ಯವನ್ನ ತಿಳಿದಿದ್ದಾರೆ, ಅವ್ರು ತಿಳಿಸ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ. ನಂತರ ಕರ್ಮ ಬಂಧನ. ಆ ಕರ್ಮದಲ್ಲಿ 3 ರೀತಿ ಕರ್ಮಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಕರ್ಮ, ವಿಕರ್ಮ ಮತ್ತೆ ಅಕರ್ಮ. ಯಾವ ರೀತಿ ನಾವು ಕಾರ್ಯಗಳನ್ನ ಮಾಡಿದ್ರೆ ಅದು ನಮ್ಮನ್ನ ಯಾವ ರೀತಿ ಬಂಧಿಸುತ್ತೆ, ಎಂತಹ ಕಾರ್ಯಗಳು ನಮ್ಮನ್ನ ಬಿಡುಗಡೆಗೊಳಿಸುತ್ತೆ, ಅದೆಲ್ಲವನ್ನು ನಾವು ನೋಡಿದೀವಿ. ಈಗ ಈ ಅಧ್ಯಾಯದ ಹೆಸರು ಕರ್ಮ ಸನ್ಯಾಸ ಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಅಧ್ಯಾಯ 5 ಅಂದ್ರೆ ಇದು ಕೂಡ ಮತ್ತೆ ಕರ್ಮದ ಬಗ್ಗೆ ತಿಳಿಸ್ತಾ ಇರುವಂತದ್ದು. 3ನೇ ಅಧ್ಯಾಯಕ್ಕೂ ಇದಕ್ಕೂ ಹೋಲಿಕೆ ಇರುತ್ತೆ. ಈ ಅಧ್ಯಾಯದಲ್ಲಿ ವಿಷಯಗಳು ಈ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು ಅಂದ್ರೆ ಸನ್ಯಾಸ ಅಥವಾ ಕರ್ಮಯೋಗ. ಮತ್ತೆ ಮತ್ತೆ ಗೊಂದಲಕ್ಕೀಡಾಗ್ತಾ ಇದ್ದಾನೆ ಅರ್ಜುನ. ಅವನು 3ನೇ ಅಧ್ಯಾಯದಲ್ಲಿ ಕೇಳಿದ ಹಾಗೆ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದ್ರೆ ಮತ್ತೆ ಹಿಂದಿನ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಭಗವಂತ ಅವನಿಗೆ ದಿವ್ಯ ಜ್ಞಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾನೆ. ಆದ ಕಾರಣ ಇಲ್ಲಿ ತಿರುಗಿ ಅವನು ಅದೇ ತರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸನ್ಯಾಸ ಉತ್ತಮನೋ ಅಥವಾ ಕರ್ಮ ಕೆಲಸ ಮಾಡುವಂತದ್ದು ಉತ್ತಮನೋ ಅಂತ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಭಗವಂತ ಅವನಿಗೆ ತಿಳಿಸ್ಕೊಡ್ತಾನೆ, ಸನ್ಯಾಸಕ್ಕಿಂತ ಕರ್ಮಯೋಗ ಅದು ಸುಲಭ. ಸನ್ಯಾಸ ಸ್ವೀಕಾರ ಮಾಡೋದಕ್ಕಿಂತ ಕರ್ಮಯೋಗ ಅಂದ್ರೆ ಯಾವುದೇ ಒಂದು ವರ್ಣಾಶ್ರಮದಲ್ಲಿದ್ರು ಕೂಡ ನಾವು ಕೆಲಸಗಳನ್ನ ಭಗವಂತನ ಕೇಂದ್ರೀಕರಿಸಿ ಮಾಡುವಂತದ್ದು ಅದು ಸುಲಭ ಅಂತಲ್ಲಿ ತಿಳಿಸ್ತಾ ಇದ್ದಾನೆ. ನಿಷ್ಕಾಮ ಕರ್ಮ ಒಬ್ಬನನ್ನು ಬಂಧನದಿಂದ ಮುಕ್ತಗೊಳಿಸುತ್ತದೆ. ಅಂದ್ರೆ ಯಾರು ಕೆಲಸ ಮಾಡ್ತಿರೋಕ್ಕೆ ಆಗೋದಿಲ್ಲ ಅಂತ 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಅಂದ್ರೆ ಎಲ್ಲರೂ ಕೂಡ ಜೀವಾತ್ಮ ಅದರ ಗುಣನೇ ಚಟುವಟಿಕೆಯಿಂದ ಕೂಡಿರುವಂತದ್ದು. ಹೀಗಿರ್ಬೇಕಾದ್ರೆ ಆ ಜೀವಾತ್ಮ ಅದು ಏನೂ ಮಾಡ್ದಿರ ಇರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ತ್ರಿಗುಣಗಳಲ್ಲಿರುವ ಕಾರಣ ಒಂದಲ್ಲ ಒಂದು ಗುಣದಲ್ಲಿ ಅದರ ಪ್ರಭಾವದಲ್ಲಿ ಎಲ್ಲರೂ ಕೆಲಸ ಮಾಡ್ಲೇಬೇಕಾಗುತ್ತೆ. ಎಲ್ಲರೂ ಮಾಡ್ತಾನೆ ಇರ್ತಾರೆ. ಹಾಗಿರ್ಬೇಕಾದ್ರೆ ನಾವು ಭಕ್ತಿ ಕಾರ್ಯಗಳನ್ನ ಮಾಡೋದ್ರಿಂದ ಅದು ನಮ್ಮನ್ನ ಬಂಧನದಿಂದ ಮುಕ್ತಿಗೊಳಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ನಂತರ ಭಗವಂತನ ಮೇಲೆ ಕೇಂದ್ರೀಕರಿಸುವ ಮೂಲಕ ವಿಮೋಚನೆ. ಅಂದ್ರೆ ನಾವ್ ಯಾವಾಗ ಕೆಲಸವನ್ನ ಮಾಡ್ತೀವಿ ಆದ್ರೆ 2 ರೀತಿ ವ್ಯತ್ಯಾಸ ಇರುತ್ತೆ. ಅಂದ್ರೆ ಒಂದೇ ಕೆಲಸ 2 ವ್ಯಕ್ತಿಗಳು ಮಾಡ್ತಾ ಇರ್ತಾರೆ. ಆದ್ರೆ ಆ 2 ವ್ಯಕ್ತಿಗಳ ಮಾಡುವುದರ ಕೆಲಸ ನೋಡೋದಕ್ಕೆ ಹೊರಗಿನಿಂದ ಒಂದೇ ತರ ಇದ್ರು ಕೂಡ ಅದರ ಉದ್ದೇಶ ಬೇರೆ ಬೇರೆ ಆಗಿರುತ್ತೆ. ಒಂದು ಕೆಲಸದ ಉದ್ದೇಶ ಅಂದ್ರೆ ನಾವು ನೋಡ್ತೀವಿ, ಈಗ ಯಾರಾದ್ರೂ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ರೆ, ಅವರಿಗೋಸ್ಕರ ಮಾಡ್ಕೊಳ್ತಾ ಇದ್ರೆ ಅದನ್ನ ನಾವು ಸ್ವಾರ್ಥಕ್ಕಾಗಿ ಅಂತ ಅಥವಾ ಇಂದ್ರಿಯ ಸುಖಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಅದೇ ಕಟ್ಟಡವನ್ನ, ಅದೇ ಕಲ್ಲು, ಅದೇ ಮಣ್ಣು, ಅದೇ ಕಬ್ಬಿಣವನ್ನ ಬಳಸಿ ಇನ್ನೊಂದು ಕಟ್ಟಡ ಅದು ನಿರ್ಮಾಣ ಆಗ್ತಿದೆ. ಅಂದ್ರೆ ಈಗ ನೋಡ್ತೀವಿ, ದೇವಾಲಯ ನಿರ್ಮಾಣ ಆಗ್ತಾ ಇದೆ ಇಸ್ಕಾನ್ ಮಂಗಳೂರಿನಲ್ಲಿ. ಅದು ಕೂಡ ಕಟ್ಟಡ ನಿರ್ಮಾಣದ ಕೆಲಸನೇ. ಆದ್ರೆ ಅದು ಈ ಒಂದು ಇಂದ್ರಿಯ ಸುಖಕ್ಕಾಗಿ ಮಾಡ್ತಿರುವಂತದ್ದು ಅಲ್ಲ, ಅದು ಭಗವಂತನಿಗಾಗಿ ಮಾಡ್ತಿರುವಂತದ್ದು. ಅಂತಹ ಕಾರ್ಯಗಳು ನಮ್ಮನ್ನ ಈ ಬಂಧನ, ಯಾವುದು ಭೌತಿಕ ಬಂಧನ ಇದೆ ಅದರಿಂದ ನಮ್ಮನ್ನ ವಿಮೋಚನೆಗೊಳಿಸುತ್ತೆ. ಅಂದ್ರೆ ಅದರಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ನಾವು ತಿಳಿತೀವಿ. ಶ್ಲೋಕ 1 ಅರ್ಜುನನ ಗೊಂದಲ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣ ಕೃಷ್ಣ ಪುನರ್ಯೋಗಾಚ ಸಂಶಸಿ ಯಷ್ಕ್ರಿಯೆ ಏತಯೋರ್ ಏಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅನುವಾದ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಅಂದ್ರೆ ಅರ್ಜುನ ಎಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂದ್ರೆ, ಭಗವಂತ ಹೇಳ್ದ ನೀನ್ ಕರ್ಮವನ್ನ ಮಾಡು, ಕರ್ಮದ ಫಲವನ್ನ ನನಗೆ ಬಿಡು ಅಂತ ಹೇಳ್ದ. ಇಲ್ಲಿ ಅರ್ಜುನ ಏನಂತ ಹೇಳ್ತಾ ಇದ್ದಾನೆ, ನೀನ್ ಕರ್ಮವನ್ನೇ ಬಿಟ್ಟು ಬಿಡು ಅಂತ ನೀನ್ ಹೇಳ್ತಾ ಇದೀಯಾ ಅಂದ್ರೆ ಅವನು ತಪ್ಪಾಗಿ ಅರ್ಥೈಸ್ಕೊತಾ ಇದ್ದಾನೆ. ಅಂದ್ರೆ ನಾವು ಹೇಳಿದ್ವಿ ಕರ್ಮ ಅಂತಂದ್ರೆ ಅದು 2 ಅರ್ಥ ಕೊಡುತ್ತೆ. ಕರ್ಮ ಅಂದ್ರೆ ಒಂದು ಕೆಲಸ ಅಂತಾನೂ ಅರ್ಥ ಕೊಡುತ್ತೆ. ಇನ್ನೊಂದು ಕರ್ಮ ಅಂತಂದ್ರೆ ನಾವೇನೋ ಒಂದು ಕೆಲಸ ಮಾಡಿದ್ವಿ, ಅದರದ ಪ್ರತಿಕ್ರಿಯೆ, ಅದರದ ಪ್ರತಿಫಲ ಏನಿದೆ ಅದನ್ನು ಕೂಡ ನಾವು ಕರ್ಮ ಅಂತಾನೆ ಕರಿತೀವಿ. ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂತಹ ಕರ್ಮ ಈ ಜನ್ಮದಲ್ಲಿ ನಾವು ಹೀಗಿದ್ದೀವಿ, ಅದು ಅಕರ್ಮದ ಫಲ. ಅದನ್ನ ಭಗವಂತ ನೀನ್ ತ್ಯಾಗ ಮಾಡು ಅಂತ ಹೇಳಿದ್ದಾನೆ. ಇಲ್ಲಿ ಅರ್ಜುನ ಏನ್ ಅನ್ಕೋತಾ ಇದ್ದಾನೆ, ಕರ್ಮ ಕೆಲಸವನ್ನೇ ಬಿಟ್ಟು ಬಿಡು ಅಂತ ಹೇಳಿದ್ಯಾ ಅಂತ ಅರ್ಥೈಸ್ಕೊತಾ ಇದ್ದಾನೆ. ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುತ್ತೀಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಲ್ಲಿ ಅರ್ಜುನನ ತಪ್ಪು ತಿಳುವಳಿಕೆ, ಅಂದ್ರೆ ಇಲ್ಲಿ ಅರ್ಜುನ ತಪ್ಪು ತಿಳ್ಕೊತಾ ಇದ್ದಾನೆ. ಕೃಷ್ಣನ ಮಾತುಗಳನ್ನ ಅವನು ತಪ್ಪಾಗಿ ಅರ್ಥೈಸ್ಕೊತಾ ಇದ್ದಾನೆ. ಯಾವ ರೀತಿ ಅಂತ ನಾವು ನೋಡೋಣ. 2ನೇ ಅಧ್ಯಾಯದ ಶ್ಲೋಕ 11ರಿಂದ 30ರವರೆಗೆ ಕೃಷ್ಣ ವಿವರಿಸಿದ ಆತ್ಮದ ಜ್ಞಾನ.
ಅಂದ್ರೆ ಭಗವಂತ 2ನೇ ಅಧ್ಯಾಯದಲ್ಲಿ ಅವನು ತಿಳಿಸ್ತಾನೆ ಆತ್ಮ ಅಂತಂದ್ರೆ ಏನು ಅಂತ. ಆತ್ಮ ಅಂದ್ರೆ ಅದು ನಮ್ಮ ಕೂದಲಿನ ಮೊನೆ, ಅಂದ್ರೆ ಕೂದಲಿನ ಕೊನೆಯ ಭಾಗನ 10,000 ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಆತ್ಮದ ಗಾತ್ರ. ಅದು ಜೀವಾತ್ಮನ ಅಂದ್ರೆ ವ್ಯಕ್ತಿಯ ಹೃದಯ ಭಾಗದಲ್ಲಿ ಇರುತ್ತೆ. ಮತ್ತೆ ಆ ಆತ್ಮವನ್ನ ಅವನು ಪರಮಾತ್ಮ ಹೇಳ್ತಾನೆ, ನೀನ್ ಅದನ್ನ ಬೆಂಕಿಯಿಂದ ಸುಡ್ಲಿಕ್ಕೋ, ನೀರಿಂದ ನೆನೆಸ್ಲಿಕ್ಕೋ ಅಥವಾ ಗಾಳಿಯಿಂದ ಒಣಗಿಸ್ಲಿಕ್ಕೋ ಸಾಧ್ಯ ಇಲ್ಲ. ಅದು ಅವಿನಾಶಿ ಅಂತ ತಿಳಿಸ್ತಾನೆ. ಈ ರೀತಿ ಅವನು ಆತ್ಮದ ಜ್ಞಾನವನ್ನೆಲ್ಲ 2ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾನೆ. ಶ್ಲೋಕ 31ರಿಂದ 37 ನಿಗದಿತ ಕರ್ತವ್ಯವನ್ನ ವಿವರಿಸ್ತಾನೆ. 2ನೇ ಅಧ್ಯಾಯದಲ್ಲಿ 31 ಮತ್ತೆ 37ರವರೆಗೆ ನಿಗದಿತ ಕರ್ತವ್ಯ ಅಂದ್ರೆ ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಎಲ್ಲರಿಗೂ ಕೂಡ ಅವರದೇ ಆದಂತಹ ಒಂದು ಜವಾಬ್ದಾರಿ ಇರುತ್ತೆ, ಅದರ ಬಗ್ಗೆ ತಿಳಿಸ್ಕೊಡ್ತಾನೆ. ಮತ್ತೆ ಶ್ಲೋಕ 42ರಿಂದ 45ರವರೆಗೆ ಫಲಪ್ರದ ಚಟುವಟಿಕೆಗಳಿಂದ ಆತ್ಮ ಸಿಕ್ಕಿ ಹಾಕಿಕೊಳ್ಳುವುದು. ಅಂದ್ರೆ ನಾವು ಯಾವ್ದಾದ್ರು ನಮ್ಮ ಇಂದ್ರಿಯ ಭೋಗದ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರೆ ಅದು ನಮ್ಮನ್ನ ಹೇಗೆ ಅದು ಈ ಭೌತಿಕ ಜಗತ್ತಿನಲ್ಲಿ ಬಂಧನಕ್ಕೆ ನಮ್ಮನ್ನ ಈಡು ಮಾಡುತ್ತೆ ಅನ್ನೋದನ್ನ ತಿಳಿಸ್ತಾನೆ. ಶ್ಲೋಕ 46ರಿಂದ 53 ಭಕ್ತಿ ಸೇವೆಯಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವರಿಸಲಾಗುತ್ತದೆ. ಅಂದ್ರೆ ಅದೇ ಚಟುವಟಿಕೆಗಳನ್ನ ನಾವು ಭಗವಂತನಿಗಾಗಿ ಮಾಡುವಾಗ, ಭಗವಂತನ ಸುಪ್ರೀತಗೊಳಿಸ್ಲಿಕ್ಕೆ ಅಥವಾ ಭಗವಂತನಿಗೆ ಪ್ರೀತಿಯಾಗುವ ರೀತಿಯಲ್ಲಿ ಮಾಡುವಾಗ ಅದೇನಾಗುತ್ತೆ ಅಂದ್ರೆ ಅದು ನಮ್ಮನ್ನ ಅದರ ಪ್ರತಿಕ್ರಿಯೆಗಳಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತೆ. ಅಂದ್ರೆ ನಾವು ಈ ಮೊದಲು ಹೇಳಿದಂತಹ ಒಂದು ಇಂದ್ರಿಯ ಆಸಕ್ತಿಯಿಂದ ಮಾಡುವಂತಹ ಕೆಲಸಗಳು ಬಂಧನಕ್ಕೆ ಹೇಗೆ ಸಿಕ್ಕಿಸುತ್ತೆ, ಹಾಗೆ ಭಕ್ತಿ ಸೇವೆ ಅನ್ನುವಂಥದ್ದು ನಮ್ಮನ್ನ ಆ ಬಂಧನದಿಂದ ನಮ್ಮನ್ನ ಮುಕ್ತಿಗೊಳಿಸುತ್ತೆ ಅಂತ. 3ನೇ ಅಧ್ಯಾಯದಲ್ಲಿ ಶ್ಲೋಕ 17ರಿಂದ 18 ಅಂದ್ರೆ 17-18 ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯವಿಲ್ಲ ಎಂದು ವಿವರಿಸಿದೆ. 3ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಾವು ಯಾವಾಗ್ಲೂ ತಿಳಿದಿದೀವಿ, ನಾವು ಪ್ರತಿಯೊಬ್ಬರು ಒಬ್ರಲ್ಲ ಒಬ್ಬರಿಗೆ ಋಣಿಗಳು. ಯಾಕಂದ್ರೆ ನಾವು ಯಾರಾದ್ರೂ ಒಬ್ರಲ್ಲ ಒಬ್ರಿಂದ ನಾವು ಸಹಾಯವನ್ನ ಪಡೆದಿರ್ತೀವಿ. ಹೀಗೆ ನಾವು ಯಾರಿಂದನಾದ್ರೂ ಏನಾದ್ರೂ ಸಹಾಯ ಪಡಿತಾ ಇದೀವಿ ಅಂತಂದಾಗ ನಾವು ಅದನ್ನ ವಾಪಸ್ ಅವ್ರಿಗೆ ಕೊಡ್ಬೇಕು. ಅಂದ್ರೆ ನಾವ್ ಏನಾದ್ರೂ ಋಣ ಅಂತ ಹೇಳ್ತಾರೆ, ಋಣ ಅಂದ್ರೆ ನಾವ್ ಯಾರಿಗಾದ್ರೂ ಕೊಡುವಂತದ್ದಿರುತ್ತೆ ಅಥವಾ ನಮಗೆ ಯಾರಾದ್ರೂ ಕೊಡುವಂತದ್ದಿರುತ್ತೆ. ಹೀಗಿರ್ಬೇಕಾದ್ರೆ ಅದು ನಮ್ಮ ಕರ್ತವ್ಯ ಆಗುತ್ತೆ. ಆದ್ರೆ ಅವರಿಗೆ ಮತ್ತೆ ವಾಪಸ್ ನೀಡುವಂಥದ್ದು, ಅವ್ರು ಕೊಟ್ಟದನ್ನ ನಾವು ಅವರಿಗೆ ವಾಪಸ್ ಕೊಡುವಂಥದ್ದು ಅದು ಕರ್ತವ್ಯ ಆಗುತ್ತೆ. ಹೀಗೆ ಇರುವಾಗ ಯಾರು ಭಕ್ತಿಯಲ್ಲಿ ತೊಡಗ್ತಾರೆ ಅಂತವ್ರಿಗೆ ಯಾವುದೇ ಕರ್ತವ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೇಗೆ ಭಗವಂತ ಈ ರೀತಿ ಹೇಳ್ತಾ ಇದ್ದಾನೆ. ಮೊದಲು ಹೇಳ್ತಾ ಇದ್ದ ನಾವು ನಮಗೆ ಎಲ್ಲರಿಂದ ಸಹಾಯ ಪಡ್ತಿದೀವಿ, ನಾವು ಮತ್ತೆ ಅವ್ರಿಗೆ ವಾಪಸ್ ಕೊಡ್ಬೇಕು, ಅದು ಋಣ ಅಂತ. ಮತ್ತೆ ಇಲ್ಲಿ ಅವನು ಇನ್ನೊಂದು ಏನ್ ಹೇಳ್ತಾ ಇದ್ದಾನೆ, ಯಾರು ಭಕ್ತಿ ಮಾರ್ಗದಲ್ಲಿ ತೊಡಗಿದ್ದಾರೆ ಅಂತವ್ರಿಗೆ ಅಂತಹ ಯಾವುದೇ ಕರ್ತವ್ಯಗಳು ಇರೋದಿಲ್ಲ ಅಂತ. ಅಂದ್ರೆ ಅವ್ರಿಗೆ ಅದಕ್ಕಿಂತ ಉತ್ತಮವಾದ ಕರ್ತವ್ಯ ಇದೆ ಅನ್ನೋದನ್ನ, ಯಾರು ಅದಕ್ಕಿಂತ ಉತ್ತಮವಾದ ಕರ್ತವ್ಯವನ್ನ ಮಾಡ್ತಾರೆ ಅವರಿಗೆ ಈ ಕರ್ತವ್ಯಗಳು ಇರೋದಿಲ್ಲ ಅಂತ. ಅಂದ್ರೆ ಇವಾಗ ಒಬ್ಬ ಸೈನಿಕ, ಅವನು ದೇಶ ಕಾಯುವಂತ ಕೆಲಸ ಮಾಡ್ತಿರ್ತಾನೆ. ಅವನಿಗೂ ಕೂಡ ನಮ್ಮ ಹಾಗೆಯೇ ಪರಿವಾರ ಅನ್ನೋದಿರುತ್ತೆ, ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ ಇರ್ತಾರೆ. ಅವರನ್ನ ನೋಡ್ಕೊಳ್ಳುವಂತದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಜವಾಬ್ದಾರಿಯಾಗಿರುತ್ತೆ. ಆದ್ರೆ ಅವನು ಅದಕ್ಕಿಂತ ಉತ್ತಮವಾದ ಜವಾಬ್ದಾರಿ ಅಂದ್ರೆ ಅವನು ಬರೀ ಅವನ ತಂದೆ ತಾಯಿ ಹೆಂಡತಿ ಮಕ್ಕಳನ್ನಲ್ಲ, ಇಡೀ ಸಮಾಜವನ್ನ ನೋಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾನೆ. ಗಡಿಯಲ್ಲಿ ನಿಂತು ಅವನು ದೇಶ ಕಾಯುವಂತ ಕೆಲಸ ಮಾಡ್ತಾ ಇದ್ದಾನೆ. ಹಾಗಿರ್ಬೇಕಾದ್ರೆ ಅವನ ತಂದೆ ತಾಯಿ, ಅವನ ಮಕ್ಕಳು, ಅವನ ಹೆಂಡತಿಯನ್ನ ನೋಡ್ಕೊಳ್ಳುವಂತಹ ಕೆಲಸ ಅದು ಸರ್ಕಾರ ಮಾಡುತ್ತೆ. ಅದನ್ನ ಅವ್ನ್ ಮಾಡ್ಬೇಕಾಗಿಲ್ಲ. ಹಾಗೆ ಯಾರು ಭಕ್ತಿ ಕಾರ್ಯದಲ್ಲಿ ತೊಡಗಿದ್ದಾರೆ ಅವರು ಭಗವಂತನ ಕಾರ್ಯದಲ್ಲಿ ತೊಡಗಿದ್ದಾರೆ. ಭಗವಂತನ ಕಾರ್ಯದಲ್ಲಿ ತೊಡಗಿರುವವರಿಗೆ ಇಂತಹ ಒಂದು ಋಣಬಾಧೆ ಅನ್ನೋದು ಇರೋದಿಲ್ಲ. ಅಂದ್ರೆ ಭಗವಂತನನ್ನ ಯಾರು ತೃಪ್ತಿಪಡಿಸುವಂತ ಕೆಲಸದಲ್ಲಿ ತೊಡಗಿರ್ತಾರೆ ಅಂತವ್ರು ಬೇರೆ ದೇವತೆಗಳನ್ನ ಅಥವಾ ಪಿತೃಗಳನ್ನ ಅಥವಾ ಬೇರೆ ಯಾವುದೇ ಜೀವಿಗಳನ್ನ ತೃಪ್ತಿಪಡಿಸುವಂತ ಅವಶ್ಯಕತೆ ಇರೋದಿಲ್ಲ. ಅದ್ರ ಬಗ್ಗೆ ಪರಮಾತ್ಮ ತಿಳಿಸ್ಕೊಡ್ತಾನೆ. 4ನೇ ಅಧ್ಯಾಯದಲ್ಲಿ ಶ್ಲೋಕ 33 ಎಲ್ಲಾ ರೀತಿಯ ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ವಿವರಿಸಿದೆ. ಅಂದ್ರೆ ನಾವು ನಿನ್ನೆ ಅಧ್ಯಾಯದಲ್ಲಿ ಬಂದಂತದ್ದು ಯಜ್ಞದ ಕೆಲಸ ಅಂದ್ರೆ ನಾವ್ ಏನೇ ಮಾಡಿದ್ರು ಕೂಡ ಭಗವಂತ ಯಜ್ಞ ಪುರುಷನನ್ನ ಸುಪ್ರೀತಗೊಳಿಸುವಂತಹ ಕೆಲಸ ಅದ್ ಏನ್ ಮಾಡತ್ತೆ ಅಂತಂದ್ರೆ ನಮ್ಮಲ್ಲಿ ಆ ಜ್ಞಾನವನ್ನ, ಭಗವಂತನ ಜ್ಞಾನವನ್ನ ಕೊಡುತ್ತೆ. ಅಂದ್ರೆ ಯಾವಾಗ ನಾವು ಯಜ್ಞ ಪುರುಷನನ್ನ ಸುಪ್ರೀತಗೊಳಿಸ್ತೀವಿ ಆಗ ಯಜ್ಞ ಪುರುಷ ಏನ್ ಮಾಡ್ತಾನೆ ಅಂತಂದ್ರೆ ನಮಗೆ ಸರಿಯಾದ ಗುರುವಿನ ಒಂದು ಮಾರ್ಗದರ್ಶನ ಸಿಗುವಂತೆ ಮಾಡ್ತಾನೆ. ಸ್ವತಃ ಅವನೇ ಗುರುವಾಗಿ, ಚೈತ್ಯ ಗುರುವಾಗಿ ನಮ್ಗೆ ಹೃದಯದಲ್ಲಿ ಪರಮಾತ್ಮನಾಗಿ ಕೂಡ ಮಾರ್ಗದರ್ಶನವನ್ನ ಕೊಡ್ತಾನೆ. ಹೀಗೆ ನಾವು ಜ್ಞಾನವನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ 4ನೇ ಅಧ್ಯಾಯದ ಕೊನೆಯಲ್ಲಿ ಶ್ಲೋಕದಲ್ಲಿ ಕೃಷ್ಣ ಮತ್ತೆ ಅರ್ಜುನನಿಗೆ ಎದ್ದು ಹೋರಾಡಲು ಹೇಳಿದನು. ಹೀಗೆ ಅರ್ಜುನನು ಗೊಂದಲದಲ್ಲಿದ್ದಾಗ ಸನ್ಯಾಸ ಅಥವಾ ಕರ್ಮ ಅಂದ್ರೆ ಯುದ್ಧ ಈಗ್ಲೂ ಮತ್ತೆ ಇನ್ನೂ ಗೊಂದಲ ಅದು ಮುಂದುವರಿತಾನೆ ಇದೆ.
ಏನಂತ ಯುದ್ಧ ಮಾಡುದು, ಸನ್ಯಾಸ ತಗೊಳ್ಳೋದು ಅನ್ನೋದು ಅರ್ಜುನನ ವಿಚಾರದಲ್ಲಿ ಅದಿನ್ನು ಮುಂದುವರಿತಾನೆ ಇದೆ. ಅಂದ್ರೆ ಅವನು ಕೊನೆಯಲ್ಲಿ ಹೇಳ್ತಾನೆ ಪರಮಾತ್ಮ, ಯುದ್ಧ ಮಾಡು, ಎದ್ದೇಳು ಅಂತ ಪ್ರೇರೇಪಿಸ್ತಾ ಇದ್ದಾನೆ ಅರ್ಜುನನನ್ನ. ಅಂದ್ರೆ ಅಲ್ಲಿಯವರೆಗೂ ಎಲ್ಲ ಜ್ಞಾನದ ಬಗ್ಗೆ ತಿಳಿಸ್ಕೊಟ್ಟ, ಕೊನೆಯಲ್ಲಿ ಮತ್ತೆ ಕರ್ಮ ಮಾಡು, ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಈಗ ಅವನು ತಿರುಗಿ ಮತ್ತೆ ಗೊಂದಲದಲ್ಲಿದ್ದಾನೆ. ನಾನು ಸನ್ಯಾಸ ಸ್ವೀಕಾರ ಮಾಡ್ಬೇಕು ಅಥವಾ ಯುದ್ಧವನ್ನ ಮಾಡ್ಬೇಕು ಅಂತ. ಯಾವುದು ಉತ್ತಮ, ಕರ್ಮ ಸನ್ಯಾಸ ಅಥವಾ ಕರ್ಮಯೋಗ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ಬೋದು ಯಾವುದು ಉತ್ತಮ ಅಂತ? ಕರ್ಮಯೋಗ. ಹರೇ ಕೃಷ್ಣ. ಕರ್ಮಯೋಗ. ಕರ್ಮಯೋಗ. ಕರ್ಮ ಸನ್ಯಾಸ ಅಂತಂದ್ರೆ ಕೆಲಸ ಮಾಡದೇ ಇರುವಂತದ್ದು. ಕರ್ಮ ಯೋಗ ಅಂತಂದ್ರೆ ಕೆಲಸವನ್ನು ಮಾಡ್ತಿರುವಂತದ್ದು. ಆದ್ರೆ ವೈಯಕ್ತಿಕವಾಗಿ ತನ್ನ ಸ್ವಾರ್ಥಕ್ಕೆ ಮಾಡ್ದಿರಾ ಅದನ್ನ ಭಗವಂತನ ಒಂದು ಸುಪ್ರೀತಿಗಾಗಿ ಮಾಡುವಂಥದ್ದು. ಇಲ್ಲಿ ನಾವು ನೋಡ್ತೀವಿ, ಇಬ್ಬರ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಇವರು ಮೊದಲನೇದಾಗಿ ಅವರಿಗೆ ಜವಾಬ್ದಾರಿಗಳಿಂದ ಮುಕ್ತಿ ಬೇಕು, ಮತ್ತೆ ಅವರು ಭಗವಂತನ ಸುಪ್ರೀತಗೊಳಿಸುವುದು ಅಂತಂದ್ರೆ ಅಲ್ಲಿ ಅವರು ಜ್ಞಾನವನ್ನು ಪಡೆಯುವಂಥದ್ದು, ತಪಸ್ಸರ ಮಾಡುವಂಥದ್ದು, ಧ್ಯಾನವನ್ನು ಮಾಡುವಂಥದ್ದು. ಆದ್ರೆ ಅವರು ಏಕಾಂತದಲ್ಲಿ ಹೋಗಿ ಒಬ್ಬರೇ ಕೂತು ಮಾಡ್ತಾ ಇರುವಂಥದ್ದು. ಈ ರೀತಿ ಮಾಡೋದ್ರಿಂದ ಹಾಗೊಂದ್ ವೇಳೆ ಅದರಲ್ಲಿ ಅವರು ಸಫಲರಾದ್ರು ಅಂದ್ರೂ ಕೂಡ ಅವರು ಏನಂತ ಹೇಳ್ತೀವಿ ನಾವು, ಅದು ಅವರಿಗೆ ಮಾತ್ರ ಫಲವನ್ನ ಕೊಡುತ್ತೆ. ಅವರೊಬ್ಬರಿಗೆ ಮಾತ್ರ ಅದರಿಂದ ಒಂದು ಉತ್ತಮ ಫಲಿತಾಂಶ ಸಿಗುತ್ತೆ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ವಿ ಇನ್ನೊಂದು ಚಿತ್ರದಲ್ಲಿ, ಈ ವ್ಯಕ್ತಿ ಎಲ್ಲೂ ಕಾಡಿಗೆ ಹೋಗ್ಲಿಲ್ಲ, ಆದ್ರೆ ಅವರು ಜನರ ಮಧ್ಯೆ ಇದ್ದಾರೆ. ಆ ಜನರನ್ನ ಪ್ರೇರೇಪಿಸ್ತಾ ಇದ್ದಾರೆ. ಯಾವ ಕಾರ್ಯದಲ್ಲಿ ಅಂತಂದ್ರೆ ಭಗವಂತನ ಭಕ್ತಿ ಕಾರ್ಯದಲ್ಲಿ ಅವರು ಪ್ರೇರೇಪಣೆಯನ್ನ ಕೊಡ್ತಾ ಇದ್ದಾರೆ. ಭಕ್ತಿಗೆ ಸಂಬಂಧಿಸಿದಂತಹ ವಿಚಾರಗಳನ್ನು ಹೊಂದಿರುವಂತಹ ಪುಸ್ತಕಗಳು, ಶಾಸ್ತ್ರದ ಪುಸ್ತಕಗಳನ್ನ ಅವರು ಇತರರಿಗೂ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಇದು ಕೂಡ ಇಲ್ಲಿ ಇವರು ಯಾವುದೇ ರೀತಿಯ ಒಂದು ಕೆಲಸ ಮಾಡ್ದಿರಾ ಒಂಟಿಯಾಗಿ ಕೂತು ತಮ್ಮ ಶ್ರೇಯಸ್ಸನ್ನ ಶ್ರೇಯಸ್ಸನ್ನ ಮಾತ್ರ ಬಯಸ್ತಾ ಇಲ್ಲ, ಇವರು ಇತರರ ಶ್ರೇಯಸ್ಸನ್ನು ಕೂಡ ಬಯಸ್ತಾ ಇದ್ದಾರೆ. ಅಂದ್ರೆ ಅವರು ಭಗವಂತನಿಗೆ ಯಾವಾಗ ತುಂಬಾ ಇಷ್ಟ ಆಗುತ್ತೆ ಅಂತಂದ್ರೆ ತನ್ನ ಮಕ್ಕಳು ತನ್ನ ಉದ್ಧಾರದ ಜೊತೆಯಲ್ಲಿ ಇತರರನ್ನು ಕೂಡ ಕರ್ಕೊಂಡು ಬರ್ತಾರೆ. ಅಂದ್ರೆ ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಅದು ಕೃಪೆಯ ಆಂದೋಲನ ಅಂತ ಕರೀತಾರೆ. ಹೇಗೆ ಅಂತಂದ್ರೆ ಇಲ್ಲಿ ಯಾರು ಭಕ್ತರಿರ್ತಾರೆ ಅವರು ಇತರರ ಮೇಲೂ ಕೂಡ ಕೃಪೆಯನ್ನ ತೋರಿಸ್ತಾರೆ. ಅವರು ತಮ್ಮ ಒಂದು ಆಧ್ಯಾತ್ಮಿಕ ಉನ್ನತಿಯನ್ನು ಮಾತ್ರ ಬಯಸೋದಿಲ್ಲ, ಅವರು ಇತರರ ಆಧ್ಯಾತ್ಮಿಕ ಉನ್ನತಿಯನ್ನು ಕೂಡ ಬಯಸ್ತಾರೆ. ಅದನ್ನೇ ಇಲ್ಲಿ ಕರ್ಮಯೋಗ ಅಂತ ಕರೀತಾ ಇದ್ದಾರೆ. ಆದ್ದರಿಂದ ಈ ರೀತಿ ಮಾಡುವಂಥದ್ದು. ಇಲ್ಲಿ ನಾವು ಭರತ ಮಹಾರಾಜನ ಉದಾಹರಣೆ ಕೂಡ ತಗೋಬಹುದು. ಅವರು ಕೂಡ ಒಬ್ಬಂಟಿಯಾಗಿ ಹೋಗಿ ಅವರು ಕಾಡಿನಲ್ಲಿ ಅವರ ಆಧ್ಯಾತ್ಮಿಕ ಉನ್ನತಿಗಾಗಿ ಹೋಗ್ತಾರೆ. ಆದ್ರೆ ಒಂದು ಜಿಂಕೆಯ ಮೋಹದಲ್ಲಿ ಅವರು ಪತನವನ್ನ ಹೊಂದ್ತಾರೆ. ಆದ್ರೆ ಇಲ್ಲಿ ಇವರು ಯಾವ ಕಾಡಿಗೂ ಹೋಗ್ತಿಲ್ಲ, ಆದ್ರೆ ಇವರು ಭಕ್ತರ ಸಂಘ ಅಂತ ಹೇಳ್ತಾರೆ. ಭಕ್ತರ ಸಂಘದಲ್ಲಿ ಯಾರಿದ್ದಾರೆ ಅಂತವ್ರಿಗೆ ಪತನ ಅನ್ನೋದಿರೋದಿಲ್ಲ. ಅವರು ಸದಾ ಭಕ್ತರ ಸಂಘದಲ್ಲಿ ಇರುವ ಕಾರಣ ಅವರನ್ನ ಅವರ ಸೀನಿಯರ್ ಡಿವೋಟಿಸ್ ಅಂತ ಹೇಳ್ತಾರೆ, ಅಥವಾ ಅವರ ಗುರುಗಳು ಅಂತ ಯಾರಿದ್ದಾರೆ ಅವರು ಅವರ ಪತನವನ್ನ ಆಗೋದಕ್ಕೆ ಬಿಡೋದಿಲ್ಲ. ಹೀಗೆ ನಾವು ಭಕ್ತರ ಸಂಘದಲ್ಲೂ ಕೂಡ ಇರೋದು ಅತಿ ಮುಖ್ಯವಾಗುತ್ತೆ. ಅದು ಈ ಕರ್ಮ ಯೋಗದಲ್ಲಿ ಸಾಧ್ಯ ಆಗುತ್ತೆ. ಶ್ಲೋಕ 2, ಅನುಮಾನವನ್ನು ತಿಳಿಗೊಳಿಸುವುದು. ಭಗವಂತ ಈಗ ಮಾತಾಡ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಸನ್ಯಾಸಂ ಕರ್ಮ ಯೋಗಶ್ಚ ನಿಶ್ರೇಯಸಾಕರ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮ ಯೋಗೋ ವಿಶಿಷ್ಯತೆ. ದೇವೋತ್ತಮ ಪರಮ ಪುರುಷನು ಹೀಗೆ ಉತ್ತರಿಸಿದರು. ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ನಾ ಈಗ ಹೇಳ್ದೆ, ನಾವು ನೋಡಿದ್ವಿ 2 ಚಿತ್ರಗಳು. ಒಂದು ಕರ್ಮ ಸನ್ಯಾಸದ ಬಗ್ಗೆ, ಅಂದ್ರೆ ಕೆಲಸ ಮಾಡ್ದಿರಾ ತನ್ನ ಆಧ್ಯಾತ್ಮಿಕ ಉನ್ನತಿಗಾಗಿ ಪ್ರಯತ್ನ ಪಡುವಂಥದ್ದು. ಇನ್ನೊಂದು ಭಕ್ತಿ ಸೇವಾ ಕರ್ಮ, ತನ್ನ ಆಧ್ಯಾತ್ಮಿಕ ಉನ್ನತಿಯ ಜೊತೆಯಲ್ಲಿ ಇತರರ ಆಧ್ಯಾತ್ಮಿಕ ಉನ್ನತಿಯ ಬಗ್ಗೆ ಕೂಡ ಯೋಚನೆ ಮಾಡುವಂಥದ್ದು. ಇವೆರಡೂ ಕೂಡ ಮುಕ್ತಿಯ ಪಥಕ್ಕೆ ಕೊಂಡೊಯ್ಯುತ್ತೆ. ಆದ್ರೆ ಇವೆರಡೂ ಕೂಡ ಭಗವಂತನ ಹತ್ರಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತೆ. ಆದ್ರೆ ಇವೆರಡರಲ್ಲಿ ಯಾವ್ದು ಉತ್ತಮ ಅಂತಲ್ಲಿ ಹೇಳ್ತಾ ಇದ್ದಾನೆ ಭಗವಂತ ಹೇಳ್ತಾ ಇದ್ದಾನೆ, ನಮ್ಮ ಸ್ವಾರ್ಥವನ್ನ ಮಾತ್ರ ನೋಡ್ಕೊಳ್ಳೋದು ಅದಕ್ಕಿಂತ ನಾವು ಇತರರನ್ನು ಕೂಡ, ಅಂದ್ರೆ ಬೇರೆಯವರನ್ನು ಕೂಡ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥದ್ದು ಅದು ಉತ್ತಮವಾದ್ದು. ಅಲ್ಲಿ ಒಂದು
ಪತನ ಅನ್ನೋದು ಇರೋದಿಲ್ಲ. ಅಂದ್ರೆ ಭರತ ಮಹಾರಾಜನ ಹಾಗೆ ನಾವು ಒಂಟಿಯಾಗಿ ಇದ್ದೀವಿ ಅಂತಂದ್ರೆ ಮಾಯೆ ನಮ್ಮನ್ನ ಯಾವಾಗ ಬೇಕಾದ್ರೂ ಆಕ್ರಮಿಸ್ಬೋದು. ಆದ್ರೆ ನಾವ್ ಯಾವಾಗ್ಲೂ ಭಕ್ತರ ಸಂಘದಲ್ಲಿದ್ದಾಗ ಮಾಯೆ ಆಕ್ರಮಣ ಅನ್ನೋದೇನಿದೆ, ಈ ತ್ರಿಗುಣಗಳ ಆಕ್ರಮಣ ಅನ್ನೋದೇನಿದೆ, ಬಂಧನಗಳು, ಅದು ಸಾಧ್ಯ ಆಗೋದಿಲ್ಲ. ಅಂದ್ರೆ ಇತರ ಭಕ್ತರು ನಮ್ಮನ್ನ ಅದರಿಂದ ಕಾಪಾಡೋದಕ್ಕೆ ನೆರವಾಗ್ತಾರೆ. 6 ರೀತಿಯ ಧರ್ಮಗಳು ಯಾವುವು? ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತಿದ್ದಲ್ಲಿ ಅವರು ಚಾಟ್ ಮಾಡ್ಬೋದು ಅಥವಾ ಅನ್ಮ್ಯೂಟ್ ಆಗಿ ಮಾತಾಡ್ಬೋದು. 6 ರೀತಿಯ ಧರ್ಮಗಳು. ವಿಧರ್ಮ, ಪರಧರ್ಮ, ಮತ್ತೆ ಉಪಧರ್ಮ, ಸಲಧರ್ಮ, ಪರೋಧರ್ಮ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ 6 ರೀತಿಯ ಧರ್ಮಗಳು ಅಂದ್ರೆ ಕೃಷ್ಣ, ಯಾಕೆ ಇದು ತುಂಬಾ ಚಿಕ್ಕದಾಗಿ ಬರ್ತಿದೆ? 6 ರೀತಿಯ ಯಾರಿಗೂ ಕಾಣಿಸ್ತಿಲ್ಲ ಅನ್ಸುತ್ತೆ. ನೀವು ಝೂಮ್ ಔಟ್ ಮಾಡಿ ನೋಡ್ಬೋದು. ನನಗೆ ತುಂಬಾ ಚಿಕ್ಕದಿದೆ. 6 ವಿಧದ ಧರ್ಮ ಕಾಣಿಸ್ತಿದೆ ಮಾತಾಜಿ? ನಮಗೂ ಹಾಗೆ ಕಾಣಿಸ್ತಿದೆ ಮತ್ತೆ ಎಲ್ಲರಿಗೂ. ಅದೇ ಅದು ತುಂಬಾ ಸಣ್ಣ ಆಗ್ತಾ ಇದೆ. ಓಕೆ, ಹಾಗೆ ಹೇಳ್ತೀನಿ ನಾನು. ಈ ಕತೆ ಚೇಂಜ್ ಮಾಡಕ್ ಹೋದ್ರೆ ಮತ್ತೆ ಸಮಯ ಆಗುತ್ತೆ. ಮೊದಲನೇದು ವಿಧರ್ಮ. ವಿಧರ್ಮ ಅಂತಂದ್ರೆ ಧರ್ಮ ಏನಿದೆ ಅದಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು ಅಧರ್ಮ. ಅಧರ್ಮವನ್ನ ಇಲ್ಲಿ ವಿಧರ್ಮ ಅಂತ ಕರಿತಾ ಇದ್ದಾರೆ. ಪರಧರ್ಮ ಅಂದ್ರೆ ಧಾರ್ಮಿಕ ತತ್ವಗಳಿಗೆ ಒಬ್ಬರು ಅನರ್ಹರು. ಅಂದ್ರೆ ಅವರು ಅವರ ಕೆಲಸ ಅಂತ ಒಂದು ಕೊಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಅವರದೇ ಆದಂತ ಕೆಲಸ ಇದೆ. ಅದನ್ನ ಬಿಟ್ಟು ಬೇರೊಬ್ಬರ ಕೆಲಸದಲ್ಲಿ ಮಗ್ನರಾಗುವಂಥದ್ದು, ಅದನ್ನ ಪರಧರ್ಮ. ಬೇರೊಬ್ಬರ ಧರ್ಮವನ್ನ ಇವರು ಅನುಸರಣೆ ಮಾಡುವಂಥದ್ದು. ಉಪಧರ್ಮ ಅಂದ್ರೆ ಏನು ಅಂದ್ರೆ ಇತರರಿಗೆ ಭೌತಿಕವಾಗಿ ಸಹಾಯ ಮಾಡುವಂಥದ್ದು. ಉಪಧರ್ಮ ಅಂದ್ರೆ ಏನು ಅಂದ್ರೆ ನಾವು ಯಾವ್ದಾದ್ರು ಬೇರೊಬ್ಬರಿಗೆ ದಾನ ಧರ್ಮಗಳನ್ನ ಮಾಡುವಂಥದ್ದು, ಬೇರೊಬ್ಬರಿಗೆ ಇತರರಿಗೆ ಸಹಾಯ ಮಾಡುವಂಥದ್ದು, ಇದನ್ನೆಲ್ಲ ಉಪಧರ್ಮ ಅಂತ ಕರೀತಾರೆ. ಮತ್ತೆ ಛಲಧರ್ಮ ಅಂದ್ರೆ ಅದು ಮೋಸದ ಧರ್ಮ. ಈ ಉಪಧರ್ಮವನ್ನ ಕೂಡ ಕೆಲವೊಂದು ಸಲ ಛಲಧರ್ಮ ಅಂತಾನೂ ಕರೀತಾರೆ. ಛಲಧರ್ಮ ಅಂತಂದ್ರೆ ಅದು ನಮ್ಮನ್ನ ಭಕ್ತಿ ಮಾರ್ಗಕ್ಕೆ ಕೊಂಡೊಯ್ಯೋದಿಲ್ಲ. ಅದನ್ನ ನಾವು ಧರ್ಮ ಕಾರ್ಯದಲ್ಲೇ ತೊಡಗ್ತಾ ಇದ್ವಿ, ಆದ್ರೆ ಆ ಧರ್ಮ ಕಾರ್ಯದಿಂದ ನಾವು ಪುಣ್ಯವನ್ನ ಪಡ್ಕೋತಾ ಇದ್ವಿ. ಪುಣ್ಯವನ್ನ ಪಡ್ಕೊಂಡು ಏನ್ ಮಾಡ್ತಾ ಇದ್ವಿ ಅಂದ್ರೆ ಮತ್ತೆ ಈ ಭೌತಿಕ ಬಂಧನದಲ್ಲಿಯೇ ಸುತ್ತಾ ಇದ್ವಿ. ಅದನ್ನ ಇಲ್ಲಿ ಛಲಧರ್ಮ ಅಂತ ಕರಿತಾ ಇದ್ದಾರೆ. ನಂತರ ಧರ್ಮ ಆಭಾಸ್ ಅಂದ್ರೆ ಆಡಂಬರದ ಧರ್ಮ, ಧಾರ್ಮಿಕವಾಗಿ ಕಂಡು ಬರುವ ಆದರೆ ಅಲ್ಲದ ತತ್ವಗಳು. ಅಂದ್ರೆ ಅದು ನೋಡೋದಕ್ಕೆ ಧರ್ಮದ ಕೆಲಸದ ಹಾಗೆ ಕಾಣಿಸ್ತಿದೆ, ಆದ್ರೆ ಅದು ನಿಜವಾಗ್ಲೂ ಕೂಡ ಅದರಲ್ಲಿ ಧರ್ಮ ಅನ್ನೋದು ಇಲ್ಲ. ಅದೊಂದು ಆಡಂಬರ, ಅಂದ್ರೆ ತೋರಿಕೆಗಾಗಿ ಮಾಡ್ತಾ ಇರುವಂತಹ ಧರ್ಮ. ನಿಜವಾದ ಮನಸ್ಸಿನಿಂದ ಮಾಡ್ತಿರುವಂತಹ ಧರ್ಮ ಅಲ್ಲ ಅದು. ಅದು ಇತರರನ್ನ ತೋರಿಸ್ಕೊಳ್ಳೋದಕ್ಕೆ, ಅಂದ್ರೆ ನಾನು ಎಷ್ಟು ಧಾರ್ಮಿಕ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಿರುವಂತಹ ಒಂದು ಆಡಂಬರ, ಅಂದ್ರೆ ಅದೊಂದು ತೋರಿಕೆಗಾಗಿ ಮಾಡ್ತಾ ಇರುವಂತಹ ಧರ್ಮ. ನಂತರ ಪರೋಧರ್ಮ, ಆತ್ಮದ ಶಾಶ್ವತ ಧರ್ಮ. ಅಂದ್ರೆ ಪರೋಧರ್ಮ ಅಂದ್ರೆ ಏನು ಅಂತಂದ್ರೆ ನಮ್ಮ ನಿಜವಾದ ಧರ್ಮ ಯಾವುದು ಅಂತಂದ್ರೆ ಜೀವೇರಿ ಸ್ವರೂಪೋಯ್ ನಿತ್ಯರೇ ಸಾರಿ ಜೀವೇರಿ ಸ್ವರೂಪೋಯ್ ಕೃಷ್ಣೇರಿ ನಿತ್ಯ ದಾಸ್. ಅಂದ್ರೆ ನಾವು ಭಗವಂತನ ದಾಸರು ಅನ್ನುವಂಥದ್ದು ನಮ್ಮ ನಿಜವಾದ ಸ್ವರೂಪ. ಆತ್ಮದ ನಿಜವಾದ ಸ್ವರೂಪ ಏನು ಅಂತಂದ್ರೆ ಭಗವಂತನ ಸೇವೆ ಮಾಡುವಂಥದ್ದೇ ಆತ್ಮದ ಮೂಲ ಅದರ ಕೆಲಸ, ಅದರ ನಿಜವಾದ ಧರ್ಮ. ಅದನ್ನ ಇಲ್ಲಿ ಪರೋಧರ್ಮ ಅಂತಲೇ ಕರಿತಾ ಇದ್ದಾರೆ. ಹೀಗೆ 6 ರೀತಿಯ ಧರ್ಮಗಳಿದೆ. ಈ ಧರ್ಮಗಳಲ್ಲಿ ಪರೋಧರ್ಮ ಅನ್ನೋದು ಏನಿದೆ ಅದು ನಮ್ಮ ನಿಜ ಸ್ಥಿತಿ, ಅದು ನಮ್ಮ ನಿಜವಾದ ಸ್ವರೂಪ. ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನವೇ. ಹರೇ ಕೃಷ್ಣ. ನಾವು ಮಾನವರ ಸೇವೆ ಮಾಡಿದ್ರೆ ಅದು ಮಾಧವನ ಸೇವೆ ಮಾಡಿದ ಹಾಗೆಯೇ. ಯಾರಾದ್ರೂ ಹೇಳ್ತೀರಾ ಆ ರೀತಿ ಮಾಡಿದ್ರೆ ಸರಿನಾ ಅದೊಂದು? ಸರಿ ಅಲ್ಲ ಮಾತಾಜಿ. ಹೇಗೆ ಅಂತ ಹೇಳ್ತೀರಾ ಮಾತಾಜಿ? ಓಕೆ, ಇಲ್ಲಿ ಮಾನವ ಸೇವೆ ಮಾಡೋದ್ರಿಂದ ಅದು ಮಾಧವ ಸೇವೆ ಆಗತ್ತೆ ಅಂತ ಕೆಲವೊಂದು ಆಧ್ಯಾತ್ಮಿಕ ಸಂಸ್ಥೆಗಳು ಹೇಳ್ತಾರೆ. ಹಂಗಂದ್ರೆ ಏನು ಅಂತಂದ್ರೆ ನಾನು ನಾನು ದೇವ್ರು, ನೀನು ದೇವ್ರು ಅಂತ ಹೇಳುವಂಥದ್ದು. ಅಂದ್ರೆ ನನ್ನೊಳಗಡೆನೂ ಭಗವಂತ ಪರಮಾತ್ಮ ಇದ್ದಾನೆ, ನಿನ್ನೊಳಗಡೆನೂ ಪರಮಾತ್ಮ ಇದ್ದಾನೆ. ಆದ ಕಾರಣ ನಾನ್ ನಿನ್ ಸೇವೆ ಮಾಡಿದ್ರೆ ನಾನು ಭಗವಂತನ ಸೇವೆ ಮಾಡ್ದ ಹಾಗೆ ಅಂತ ಹೇಳ್ತಾರೆ. ಆದ್ರೆ ಇದು ಸರಿಯಾದ ಕ್ರಮ ಅಲ್ಲ. ಅಂದ್ರೆ ನಮ್ಮೊಳಗಡೆ ಭಗವಂತ ಇದ್ದಾನೆ ನಿಜ. ಆದ್ರೆ ಇವಾಗ ನಾವು ಗಿಡದ ಬೇರಿಗೆ ನೀರ್ ಹಾಕ್ತಿವಿ. ಗಿಡದ ಬೇರಿಗೆ ನೀರ್ ಹಾಕಿದ್ರೆ
ರೆಂಬೆ ಕೊಂಬೆಗಳಿಗೆಲ್ಲ ತಾನಾಗಿಯೇ ನೀರ್ ಸಿಗುತ್ತೆ. ಆದ್ರೆ ಅದನ್ನ ಬಿಟ್ಬಿಟ್ಟು ನಾವು ರೆಂಬೆ ಕೊಂಬೆಗಳಿಗೆ, ಎಲೆಗಳಿಗೆ, ಹೂಗಳಿಗೆ ಪ್ರತ್ಯೇಕವಾಗಿ ನೀರ್ ಹಾಕ್ತಾ ಇದ್ರೆ, ಆ ಮರದ ಬೇರಿಗೆ ನೀರ್ ಹಾಕಿಲ್ಲ ಅಂತಂದ್ರೆ ಆ ಗಿಡ ಬಾಡಿ ಹೋಗುತ್ತೆ. ಹಾಗೆ ಭಗವಂತನ ಸೇವೆ ಮಾಡುವ ಮೂಲಕ ಇಡೀ ಸಮಾಜ, ಇಡೀ ಬ್ರಹ್ಮಾಂಡದ ಸೇವೆನ ಮಾಡಿದ ಹಾಗೆ. ಆದ್ರೆ ಒಬ್ಬ ವ್ಯಕ್ತಿಯ ಸೇವೆ ಮಾಡ್ಬಿಟ್ಟು ಅದು ಭಗವಂತನ ಸೇವೆಗೆ ಸಮಾನ ಅಂತ ಹೇಳುವಂತದ್ದು ಹಾಸ್ಯಾಸ್ಪದ ಆಗುತ್ತೆ. ನಾವು ಒಬ್ಬ ವ್ಯಕ್ತಿಗೆ ಸಹಾಯವನ್ನ ಮಾಡೋದ್ರಿಂದ ಪುಣ್ಯವನ್ನ ಸಂಪಾದನೆ ಮಾಡಬಹುದೇ ಹೊರತು, ಅದರಿಂದ ನಾವು ಯಾವ್ದಾದ್ರು ಒಂದು ಉನ್ನತ ಅಥವಾ ಊರ್ಧ್ವ ಲೋಕಗಳಿಗೆ ಹೋಗ್ಬೋದೇ ಹೊರತು, ಅದು ಭಗವಂತನ ಸೇವೆ ಅಂದ್ರೆ ಭಗವಂತನ ಸೇವೆ ಮಾಡೋದ್ರಿಂದ ಸಿಗುವಂತಹ ಫಲವನ್ನ ಅದು ಕೊಡೋದಿಲ್ಲ. ಭಗವಂತನ ಸೇವೆ ಮಾಡೋದ್ರಿಂದ ಸಿಗುವಂತಹ ಫಲ ಅದು ನಮ್ಮನ್ನ ಭಗವಂತನ ಜೊತೆ ಸಂಬಂಧವನ್ನ ಏರ್ಪಡಿಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಅದೇ ಸಮಯದಲ್ಲಿ ಏನಾದ್ರೂ ಒಂದು ಕೆಲಸ ಮಾಡ್ತೀವಿ ಅಂತಂದ್ರೆ ಬೈ 1 get 1 ಫ್ರೀ ಅಂತ ಯಾವ್ದಾದ್ರು ಸಿಕ್ಕುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಭಗವಂತನ ಕೆಲಸ ಮಾಡ್ತಾ ಇದ್ರೆ ಅದ್ರ ಜೊತೆಯಲ್ಲಿ ಬರುವಂತ ಬೈ ಪ್ರಾಡಕ್ಟ್ಸ್ ತರ ಅದು ಸಮಾಜ ಸೇವೆ ಆಗ್ಬೋದು, ಮಾನವ ಸೇವೆ ಆಗ್ಬೋದು, ಎಲ್ಲವೂ ಕೂಡ ಆಗ್ಬಿಡುತ್ತೆ. ಇಸ್ಕಾನ್ ಕೋವಿಡ್ ಸಮಯದಲ್ಲಿ ಅವ್ರು ಏನ್ ಮಾಡ್ತಿದ್ರಂದ್ರೆ, ಜನ ಅವರು ಹೆಚ್ಚು ಆಹಾರ ಇಲ್ದಿರ ಮತ್ತೆ ಎಲ್ಲರೂ ಕೂಡ ಒಂದು ರೀತಿ ಏನಂತ ಹೇಳ್ತಾರೆ, ಪ್ಯಾನಿಕ್ ಆಗ್ತಿದ್ರು. ಅಂದ್ರೆ ಹೇಗಪ್ಪ ಇಷ್ಟು ದಿನ ಬಾಗ್ಲು ಹಾಕೊಂಡು ಮನೆಯಲ್ಲಿ ಇದ್ರೆ ಕೆಲಸ ಕಾರ್ಯ ಮಾಡದಿದ್ರೆ ಎಲ್ಲರಿಗೂ ಆಹಾರ ಪದಾರ್ಥಗಳು ಎಲ್ಲ ಸಿಗ್ಬೇಕಲ್ಲ, ಅವಶ್ಯಕತೆಗೆ ಪೂರೈಕೆ ಮಾಡೋದು ಹೇಗೆ ಅಂತ ಎಲ್ಲರೂ ಒಂದು ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿದ್ದಾಗ ಯಾರೆಲ್ಲ ಶ್ರೀಮಂತರಿದ್ರು ಅವ್ರು ಇಂತಹ ಒಂದು ಸ್ಲೋಗನ್ ಅಲ್ಲಿ ಅವರ ಸಹಾಯಕ್ಕೆ ಮುಂದೆ ಬಂದ್ರು. ನಾವು ಮಾನವ ಸೇವೆ ಮಾಡಿದ್ರೆ ಮಾಧವ ಸೇವೆ ಮಾಡಿದ ಹಾಗೆ. ಅಂದ್ರೆ ಇವ್ರಿಗೆ ನಾವು ಸಹಾಯ ಮಾಡಿದ್ವಿ ಅಂತಂದ್ರೆ ಅದು ನಮಗೆ ಪುಣ್ಯವನ್ನ ಗಳಿಸಿಕೊಡುತ್ತೆ ಅಂತ. ಆ ಕಾರಣದಿಂದ ಅವ್ರು ಏನ್ ಮಾಡ್ತಿದ್ರು, ನಾವು ನೋಡ್ತೀವಿ ಫುಡ್ ಕಿಟ್ ಗಳನ್ನ ಎಷ್ಟೋ ಜನ ಎಲ್ಲರಿಗೂ ಕೂಡ ಹಂಚಿದ್ರು. ಅಂತ ಸಂದರ್ಭದಲ್ಲಿ ಕೆಲವೊಂದು ಜನ ಯಾವ ರೀತಿ ಇದ್ರು ಅಂತಂದ್ರೆ, ನಾವು ಅದನ್ನ ನೆನಪಿಸ್ಕೋಬಹುದು. ಅವರು ಈ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಲ್ಲೋದಕ್ಕಿಂತ ಹೆಚ್ಚಾಗಿ ಮದ್ಯಪಾನದ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತಿದ್ರು. ಆದ್ರೆ ಅದೆಂತಹ ಆಶ್ಚರ್ಯವಾದ ವಿಷಯ ಅಂತಂದ್ರೆ, ಅಡಿಗೆ ಪದಾರ್ಥಗಳಿಗಿಂತ ಅವ್ರಿಗೆ ಹೆಚ್ಚಾಗಿ ಜನರಿಗೆ ಮದ್ಯ ಸೇವನೆ ಮಾಡುವಂತದ್ದು ಮುಖ್ಯ ಆಗಿತ್ತು. ಅದಕ್ಕಿಂತ ಆಶ್ಚರ್ಯಕರವಾದ ವಿಷಯ ಇನ್ನೊಂದೇನಿತ್ತು ಅಂತಂದ್ರೆ, ಆ ಸಾಲಿನಲ್ಲಿ ಗಂಡಸರಿಗೆ ಸಮಾನವಾಗಿ ಹೆಣ್ಣು ಮಕ್ಕಳನ್ನು ಕೂಡ ನಾವು ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಹಾಗೆ ಈ ಫುಡ್ ಕಿಟ್ ಗಳನ್ನ ಯಾರು ಫ್ರೀ ಆಗಿ ಕೊಡ್ತಿದ್ರು, ಇಂತಹ ವ್ಯಸನಿಗಳು ಯಾರಿದ್ದಾರೆ, ಆ ಫುಡ್ ಕಿಟ್ ಗಳನ್ನ ಮಾರ್ಬಿಟ್ಟು ಆ ದುಡ್ಡನ್ನ ಎತ್ಕೊಂಡೋಗಿ ಆ ಮಾದಕ ಅಂದ್ರೆ ಮದ್ಯಪಾನ ಅಂತಹದ್ದನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ತಿದ್ರು. ಅಂದ್ರೆ ಇಲ್ಲಿ ಅವರು ಫುಡ್ ಕಿಟ್ ಅನ್ನ ಫ್ರೀಯಾಗಿ ಕೊಟ್ಟಿದ್ದ ಉದ್ದೇಶ ಮಾನವ ಸೇವೆ, ಮಾಧವ ಸೇವೆ ಆಗ್ಬೇಕು ಅಂತ. ಅವ್ರಿಗೆ ಗೊತ್ತಿಲ್ಲ ಯಾರವ್ರ ಹತ್ರ ಅದ್ ಫುಡ್ ಕಿಟ್ ತಗೊಂಡ್ರು ಅವ್ರು ಅದನ್ನ ಬೇರೆ ಒಬ್ಬರಿಗೆ ದುಡ್ಡಿಗೆ ಮಾರಿ ಆ ದುಡ್ಡಿಂದ ಅವರು ಮದ್ಯಪಾನ ಮಾಡ್ತಾರಂತ. ಒಬ್ಬ ವ್ಯಕ್ತಿ ಮದ್ಯಪಾನ ಮಾಡೋದಕ್ಕೆ ನೀವು ಕೊಟ್ಟಂತ ಸಹಾಯ ಏನಿದೆ ಅದು ಮಾಧವನ ಸೇವೆ ಆಗೋದಿಲ್ಲ. ಪ್ರತಿಯಾಗಿ ಆ ವ್ಯಕ್ತಿ ಅದನ್ನ ಕೆಟ್ಟ ವಿಷಯಕ್ಕೆ ಬಳಸ್ತಾ ಇದ್ದಾನೆ ಅಂದ್ರೆ ಅವನು ಏನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅದನ್ನ ಉಪಯೋಗಿಸಿ ಅದರ ಪಾಪದ ಫಲ ನಮಗೂ ಬರುತ್ತೆ ಅಂತ. ಹಾಗೆ ನಾವು ಮನುಷ್ಯರಿಗೆ ಮಾಡುವ ಸೇವೆ ಅದು ಮಾನವನ ಸೇವೆ ಆಗೋದಿಲ್ಲ. ಅದೇ ಸಮಯದಲ್ಲಿ ಇಸ್ಕಾನ್ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಅವ್ರು ಯಾರಿಗೂ ಫುಡ್ ಕಿಟ್ ಕೊಡ್ಲಿಲ್ಲ, ಅವರು ಭಗವಂತನ ನೈವೇದ್ಯ ಪ್ರಸಾದವನ್ನ ಹಂಚ್ತಿದ್ರು. ಯಾರೆಲ್ಲ ಬರ್ತಿದ್ರು ಅವರ ದೇವಸ್ಥಾನದ ಕಡೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಪ್ರಸಾದ ವಿತರಣೆನ ಮಾಡ್ತಿದ್ರು. ಇದರಿಂದ ಏನಾಗ್ತಿತ್ತು ಅಂದ್ರೆ, ಅಲ್ಲಿ ಮಾಧವನ ಸೇವೆ ಆಗಿದೆ, ಮಾಧವನಿಗೆ ನೈವೇದ್ಯ ಪ್ರಸಾದವನ್ನ ಅರ್ಪಣೆ ಮಾಡಿದ್ದಾರೆ, ಅದನ್ನೇ ಅವರು ಬೇರೆಯೊಬ್ಬರಿಗೆ ಯಾರು ಹಸಿದು ಬಂದಿದ್ದಾರೆ ಅವರಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಮಾಡ್ತಾ ಇರೋ ಮಾಧವ ಸೇವೆ ಅದು ಮಾನವ ಸೇವೆ ಕೂಡ ಆಗ್ಬೋದು, ಆದ್ರೆ ಮಾನವನ ಸೇವೆ ಯಾವತ್ತೂ ಕೂಡ ಮಾಧವನ ಸೇವೆ ಆಗೋದಿಲ್ಲ ಅನ್ನೋದನ್ನಲ್ಲಿ ನಾವು ಕಾಣ್ತೀವಿ. ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಕಾಮ್ಯ ಕರ್ಮಗಳಿಂದಾಗಿ ರಾಜ ನೃಗನು ವಿಫಲಗೊಳ್ಳುತ್ತಾನೆ. ಅಂದ್ರೆ ಇಲ್ಲಿ ಕಾಮ್ಯ ಕರ್ಮ ಅಂತಂದ್ರೆ ತನ್ನ ವೈಯಕ್ತಿಕ ಹಿತಾಸಕ್ತಿ ಅಥವಾ ಒಂದು ವೈಯಕ್ತಿಕ ಒಂದು ಉನ್ನತಿಗಾಗಿ ಮಾಡುವಂತಹ ಒಂದು ಕೆಲಸ. ಕಾಮ್ಯ ಕರ್ಮ ಅಂದ್ರೆ ಕರ್ಮಕಾಂಡ ಅನ್ಕೊಂಡು ಹೇಳ್ತಾರೆ. ಅಂದ್ರೆ ವೇದಗಳಲ್ಲಿ ಅನೇಕ ಪುಣ್ಯ ಕಾರ್ಯಗಳನ್ನ ಹೇಳಿದ್ದಾರೆ. ಯಾವ್ದೆಲ್ಲ ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ ಏನೆಲ್ಲ ಪುಣ್ಯ ಲಾಭ ಸಿಗುತ್ತೆ ಅಂತ. ಹಾಗೆ ಇಲ್ಲಿ ನೃಗ ಮಹಾರಾಜ ಅಂತಹ ಒಂದು ಕೆಲಸವನ್ನು ಮಾಡ್ತಾನೆ. ರಾಜ ನೃಗನು ಫಲಪ್ರದ ಚಟುವಟಿಕೆಗಳನ್ನು ಮಾಡಲು ಇಷ್ಟಪಡುತ್ತಿದ್ದ. ಯಜ್ಞ ಮತ್ತು ದಾನ ಒಂದು ಅವನು ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಫಲಪ್ರದ ಚಟುವಟಿಕೆ ಅಂದ್ರೆ ಅವನಿಗೆ ಪುಣ್ಯದ ಕೆಲಸವನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡಿ ಊರ್ಧ್ವ ಲೋಕಗಳಿಗೆ ಹೋಗುವಂತಹ ಕೆಲಸಗಳನ್ನ ಅವ್ನು ಮಾಡ್ತಾ ಇದ್ದ. ಅಂದ್ರೆ ಯಾವ್ದೆಲ್ಲ ಪುಣ್ಯ ಕಾರ್ಯವನ್ನು ಮಾಡ್ತಾ ಇದ್ದ ಅಂತಂದ್ರೆ, ಅವನು ಯಜ್ಞಗಳನ್ನ ಮಾಡ್ತಾ ಇದ್ದ ಮತ್ತೆ ದಾನಗಳನ್ನ ಕೊಡ್ತಾ ಇದ್ದ. ಅಂದ್ರೆ ಅವನು ಗೋದಾನ ಅನ್ನುವಂಥದ್ದು ಬ್ರಾಹ್ಮಣರಿಗೆ ಕೊಡುವಂಥದ್ದು, ಅದು ತುಂಬಾ ತುಂಬಾ ಶ್ರೇಷ್ಠವಾದ ದಾನ. ಅವನು ಏನ್ ಮಾಡ್ತಾನೆ, ಅನೇಕ
ಗೋವುಗಳನ್ನ ಒಂದು ಕಡೆ ಸೇರಿಸಿ ಆ ಗೋವುಗಳಿಗೆ ಎಲ್ಲ ಚಿನ್ನದ ಒಡವೆಗಳನ್ನೆಲ್ಲ ಹಾಕಿ ಮತ್ತೆ ಅದನ್ನ ಬ್ರಾಹ್ಮಣರಿಗೆ ಅವರಿಗೆ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಅದರ ಜೊತೆಯಲ್ಲಿ ಒಂದು ಅಲಂಕಾರ ಮಾಡಿದಂತಹ ಆ ಗೋವುಗಳನ್ನ ದಾನ ಮಾಡ್ತಾ ಇದ್ದ. ಹೀಗೆ ದಾನ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಆ ಒಂದು ಹಸು ಅದನ್ನ ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಡ್ತಾನೆ. ಆ ದಾನ ಪಡೆದಂತಹ ಹಸು ಏನಾಗುತ್ತೆ, ಮತ್ತೆ ಅದು ಈ ಬೇರೆ ಹಸುಗಳು ಅವನು ದಾನ ಕೊಡ್ಲಿಕ್ಕೆ ಅಂತ ಇಟ್ಟಿದ್ದ ಹಸುಗಳ ಹಿಂಡಿನಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ. ಅದು ಅವನಿಗೆ ರಾಜನಿಗೂ ಗೊತ್ತಿಲ್ಲ, ಬ್ರಾಹ್ಮಣನಿಗೂ ಗೊತ್ತಿಲ್ಲ. ಅದು ಬಂದು ಮತ್ತೆ ವಾಪಸ್ ಅಲ್ಲಿ ಸೇರಿಕೊಂಡಿದೆ. ಅವನು ತಿಳಿದೇ ಏನ್ ಮಾಡ್ತಾನೆ, ಅದೇ ಹಸುವನ್ನ ಬೇರೊಬ್ಬ ಬ್ರಾಹ್ಮಣನಿಗೂ ಕೂಡ ದಾನ ಕೊಟ್ಬಿಡ್ತಾನೆ. ಈಗ 2 ಬ್ರಾಹ್ಮಣರಿಗೂ ಒಂದೇ ಹಸುವನ್ನ ದಾನ ಕೊಟ್ಟಿದ್ದಾನೆ. ಇಬ್ಬರಿಗೂ ಗೊತ್ತಾಗುತ್ತೆ ಒಂದೇ ಹಸುವನ್ನ ರಾಜ ಇಬ್ಬರಿಗೂ ಕೊಟ್ಟಿದ್ದಾನೆ ಅಂತ. ಆಗ ಇಬ್ಬರು ಬ್ರಾಹ್ಮಣರು ಜಗಳ ಮಾಡ್ತಾರೆ. ಈ ಹಸು ನನಗೆ ಸೇರಿದ್ದು, ರಾಜ ನನಗೆ ದಾನ ಕೊಟ್ಟಿದ್ದಾನೆ ಅಂತ. ಆಮೇಲೆ ಅವನು ರಾಜ ಕೇಳ್ಕೋತಾನೆ, ನಾನು ಇನ್ನೊಂದು ಹಸು ಇದೆ ನಾನು ಕೊಡ್ತೇನೆ ಅಂದ್ರು ಕೂಡ ಅವರಿಬ್ರು ಒಂದು ಹಠದಲ್ಲಿ ನಿಂತು ಅವ್ರು ಏನ್ ಮಾಡ್ತಾರೆ, ಇಲ್ಲ ನಮಗೆ ನಮ್ಮ ಹಸುನೇ ಬೇಕು, ಇದೇ ಹಸು ಬೇಕು ಅಂತ ಇಬ್ರು ಕಾದಾಡಕ್ಕೆ ಶುರು ಮಾಡ್ತಾರೆ. ಆಗ ಬ್ರಾಹ್ಮಣರು ರಾಜನನ್ನ ಶಪಿಸಿ ಬಿಡ್ತಾರೆ. ಅಂದ್ರೆ ಅವನು ಕೊಟ್ಟದ್ದು ದಾನ ಅಥವಾ ಯಜ್ಞ ಅವ್ನು ಮಾಡಿದ್ದು ಯಾಕೆ ಅಂತಂದ್ರೆ ಪುಣ್ಯವನ್ನ ಗಳಿಸ್ಬೇಕು ಅಂತ. ಆದ್ರೆ ಅಲ್ಲಿ ಪುಣ್ಯ ಸಿಗ್ತಾ ಇಲ್ಲ, ಅವನಿಗೆ ಶಾಪ ಸಿಗ್ತಾ ಇದೆ. ಹೀಗೆ ಶಾಪ ಗ್ರಸ್ತನಾದ ರಾಜ ಅವನೇನಾಗ್ತಾನೆ ಅಂದ್ರೆ ಮುಂದಿನ ಜನ್ಮದಲ್ಲಿ ಒಂದು ಹಲ್ಲಿ ಆಗ್ತಾನೆ. ಹಲ್ಲಿ ಆದಾಗ ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ತಾ ಇದ್ವಿ, ಅವನು ಅನೇಕ ವರ್ಷಗಳು ಒಂದು ಬಾವಿಯಲ್ಲಿ ಹಲ್ಲಿಯಾಗಿ ಉಳಿದಿರ್ತಾನೆ. ಯಾವಾಗ ಕೃಷ್ಣ ಅವನನ್ನ ಕಾಣ್ತಾನೆ, ಅಂದ್ರೆ ಅವನ ಅಲ್ಲಿಗೆ ಮಕ್ಕಳು ಚೆಂಡಿನಿಂದ ಆಟ ಆಡ್ತಾ ಇರ್ತಾರೆ. ಆ ಚೆಂಡು ಹೋಗಿ ಬಾವಿಯಲ್ಲಿ ಬೀಳುತ್ತೆ. ಭಗವಂತ ಕೃಷ್ಣ ಅದನ್ನ ಚೆಂಡನ್ನ ಎತ್ಕೊಳಕ್ಕೆ ಹೋದಾಗ ಅಲ್ಲಿ ಮಹಾರಾಜ ಹಲ್ಲಿಯ ರೂಪದಲ್ಲಿ ಇರುವುದನ್ನ ಕಾಣ್ತಾನೆ. ಅವನನ್ನ ಸ್ಪರ್ಶ ಮಾಡಿದ ಕೂಡಲೇ ಅವನಿಗೆ ಆ ಒಂದು ಪಾಪದಿಂದ ಅವನಿಗೆ ವಿಮುಕ್ತಿ ಆಗ್ತಾನೆ. ಅಂದ್ರೆ ಅವನು ಮತ್ತೆ ರಾಜನಾಗ್ತಾನೆ. ಹೀಗೆ ಮಹಾರಾಜ ಅವನು ಮಾಡಿದಂತಹ ದಾನ ಧರ್ಮ ಇರ್ಬೋದು, ಅಥವಾ ಯಜ್ಞಗಳು ಇರ್ಬೋದು, ಅದರ ಉದ್ದೇಶ ಅದು ಪುಣ್ಯವನ್ನ ಗಳಿಸ್ಬೇಕು ಅನ್ನೋದಾಗಿತ್ತು. ಆದ್ರೆ ಅವನಿಗೆ ತಿಳಿಯದೆ ಆದ ಒಂದು ತಪ್ಪಿನಿಂದ ಅವನು ಶಾಪಕ್ಕೆ ಒಳಗಾಗ್ತಾನೆ. ಹೀಗೆ ನಾವು ಕಾಮ್ಯ ಕರ್ಮಗಳಿಂದ ಏನೇನೇ ಮಾಡಿದ್ರು ಕೂಡ ಅದು ಒಳ್ಳೆ ಕಾರ್ಯನೇ ಇರ್ಬೋದು, ವೇದಗಳಲ್ಲಿ ಹೇಳಿರುವಂತ ಕೆಲಸನೇ ಆಗಿರ್ಬೋದು. ಗೋವಿನ ದಾನ ಅದು ಬ್ರಾಹ್ಮಣರಿಗೆ ಕೊಡುವಂತಹ ದಾನ, ಅದು ಒಂದು ಬ್ರಾಹ್ಮಣನಿಗೆ ಕೊಡ್ತಾ ಇರುವಂತದ್ದಲ್ಲ, ಅನೇಕ ಬ್ರಾಹ್ಮಣರಿಗೆ ಅನೇಕ ಗೋವುಗಳನ್ನ ದಾನ ಮಾಡುವಂಥದ್ದು ಅದು ಎಷ್ಟೆಷ್ಟೋ ಶ್ರೇಷ್ಠವಾದ ಪುಣ್ಯ ಗಳಿಸುವಂತದ್ದು. ಅದನ್ನ ವೇದಗಳಲ್ಲೂ ಕೂಡ ಹೇಳ್ತಾರೆ. ಆದ್ರೆ ಅದರ ಉದ್ದೇಶ ಏನಾಗಿತ್ತು ಅನ್ನೋದು ಮುಖ್ಯ ಆಗುತ್ತೆ. ಅದರ ಉದ್ದೇಶ ತನ್ನ ಸ್ವಾರ್ಥ ಇತ್ತು ಅಂತಂದಾಗ ಅದರಿಂದ ನಮ್ಗೆ ಫಲಗಳು ಸಿಗುವಂತ ಫಲಗಳಲ್ಲಿ ನಿಶ್ಚಯ ಇಲ್ಲ. ನಮಗೆ ಅದು ಪುಣ್ಯಕ್ಕಾಗಿ ಮಾಡ್ತಾ ಇದ್ರು ಕೂಡ ಅಲ್ಲಿ ಶಾಪ ಕೂಡ ಸಿಗ್ಬೋದು. ಹಾಗೆ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಭಕ್ತಿ ಸೇವೆಯಿಂದ ನಾವೇನನ್ನಾದ್ರೂ ಮಾಡಿದ್ವಿ ಅಂತಂದ್ರೆ ಅದು ಯಾವಾಗ್ಲೂ ಕೂಡ ಮಂಗಳಕರವಾಗಿರುತ್ತೆ, ಅದು ಮಂಗಳಕರವಾದ ಚಟುವಟಿಕೆ ಆಗಿರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಭಗವಂತ ಎಲ್ಲ ಅದೇ ರೀತಿ ಇದೆ. ವೈರಾಗ್ಯದ ಸರಿಯಾದ ತಿಳುವಳಿಕೆ. ಪ್ರಾಪಂಚಿಕತೆಯ ಬುದ್ಧ್ಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಮುಕ್ತಿಯನ್ನು ಸಾಧಿಸಲು ಉತ್ಸುಕರಾಗಿರುವ ವ್ಯಕ್ತಿಗಳು ಪರಮಪುರುಷರಿಗೆ ಸಂಬಂಧಿಸಿದ ವಿಷಯಗಳನ್ನು ಭೌತಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ಪರಿತ್ಯಾಗವನ್ನು ಅಪೂರ್ಣ ಎಂದು ಕರೆಯಲಾಗುತ್ತದೆ. ಅಂದ್ರೆ ಈಗ ಇಂದಿನ ಕಾಲದಲ್ಲಿ ಸನ್ಯಾಸಿಗಳು ಅಂತಂದ್ರೆ ಹೇಗೆ ಅಂತಂದ್ರೆ ಅವರು ಸಮುದ್ರವನ್ನ ದಾಟಿ ಹೋಗ್ಬಾರ್ದು. ಸಮುದ್ರವನ್ನ ದಾಟಿ ಹೋದ್ರೆ ಅವರು ಏನಂತ ಹೇಳ್ತಾರೆ, ಅವರು ಅವರ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಅಥವಾ ಕಾರ್ಯದಲ್ಲಿ ಅವರು ಭ್ರಷ್ಟರಾಗಿದ್ದಾರೆ ಅಂತ ಹೇಳ್ತಿದ್ರು. ಅಂದ್ರೆ ಅವರು ಆ ಸನ್ಯಾಸಿಗಳು ಯಾವ ರೀತಿ ಇರ್ತಾ ಇದ್ರು ಅಂತಂದ್ರೆ ಅವರು ಯಾವತ್ತೂ ಕೂಡ ಯಾವುದೇ ಒಂದು ವಾಹನಗಳಲ್ಲಿ ಚಲಿಸ್ತಾ ಇರ್ಲಿಲ್ಲ. ಅವರು ನಡಿಗೆಯಲ್ಲಿಯೇ ಹೋಗ್ತಾ ಇದ್ರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಆದ್ರೆ ಪ್ರಭುಪಾದರು ಅವರು ಇಡೀ ಪ್ರಪಂಚವನ್ನ ಅವರು 14 ಬಾರಿ ಪರ್ಯಟನೆ ಬರ್ತಾರೆ. ಅವರು ಎಲ್ಲ ರೀತಿಯ ವಾಹನಗಳನ್ನ ಬಳಸ್ತಿದ್ರು. ಅವರು ಸಮುದ್ರವನ್ನ ದಾಟಿ ಅದರಿಂದ ಆಚೆ ಹೋಗಿದ್ರು. ಆದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಶ್ಲೋಕದಲ್ಲಿ ನಾವು ಏನನ್ನೇ ಬಳಸ್ಲಿ, ಏನನ್ನೇ ಉಪಯೋಗಿಸ್ಲಿ, ಅಂದ್ರೆ ಈಗ ನಾವು ಕೂಡ ಲ್ಯಾಪ್ಟಾಪ್ ಅನ್ನ ಅಥವಾ ಮೊಬೈಲ್ ಅನ್ನ ಉಪಯೋಗಿಸಿ ಈ ಕ್ಲಾಸ್ಗಳನ್ನ ಕೇಳ್ತಾ ಇದೀವಿ. ಇವೆಲ್ಲವೂ ಕೂಡ ಆದ್ರೆ ಇದೆಲ್ಲವೂ ಕೂಡ ಒಂದು ಏನಂತ ಹೇಳ್ತಾರೆ, ನೇತಿ ಅಂತಾರೆ ಮಾಯಾವಾದಿ ಸನ್ಯಾಸಿಗಳು. ಅವ್ರು ಹೇಳ್ತಾರೆ ಇದು ಭೌತಿಕವಾದದ್ದು, ನಾವ್ ಇದನ್ನ ಬಳಸಬಾರ್ದು ಅಂತ. ಆದ್ರೆ ಯಾವುದೇ ವಸ್ತು ಇರ್ಲಿ,
ಅದನ್ನ ಸರಿಯಾದ ರೀತಿಯಲ್ಲಿ ಅಂದ್ರೆ ಅದನ್ನ ಭಕ್ತಿ ಕಾರ್ಯದಲ್ಲಿ ಬಳಸಿದಾಗ ಅದು ಐಹಿಕವಾದ ವಸ್ತು ಆಗೋದಿಲ್ಲ, ಅದು ಕೂಡ ಆಧ್ಯಾತ್ಮಿಕವಾಗಿ ಬಿಡುತ್ತೆ. ನಮ್ಮ ಮೊಬೈಲ್ ಇರ್ಬೋದು ಅಥವಾ ನಮ್ಮ ಲ್ಯಾಪ್ಟಾಪ್ ಇರ್ಬೋದು, ಅದು ಕೂಡ ಆಧ್ಯಾತ್ಮಿಕವಾಗುತ್ತೆ. ಆದ್ರೆ ನಾವು ಆ ರೀತಿ ಮಾಡ್ದಿರಾ ಇದೆಲ್ಲವೂ ಕೂಡ ಭೌತಿಕವಾದ್ದು ಅಂತ ಹೇಳಿ ನಾವು ಅದನ್ನ ತ್ಯಾಗ ಮಾಡಿದ್ರೆ ಅದನ್ನ ಇಲ್ಲಿ ಯುಕ್ತ ವೈರಾಗ್ಯ ಅಂತ ಕರೆಯೋದಿಲ್ಲ. ಯುಕ್ತ ವೈರಾಗ್ಯ ಅಂತಂದ್ರೆ ಏನು ಅಂತಂದ್ರೆ ನಾವು ಅದನ್ನ ಭಗವತ್ ಕಾರ್ಯದಲ್ಲಿ ತೊಡಗಿಸುವಂಥದ್ದು. ಈಗ ನಾವು ಲ್ಯಾಪ್ಟಾಪ್ ಅನ್ನ ಬಳಸಿ ಬೇಡದ್ದನ್ನ ನೋಡೋದ್ರಿಂದ ಅಥವಾ ಅದನ್ನ ಬೇಡದಕ್ಕಾಗಿ ಬಳಸೋದ್ರಿಂದ ಇನ್ಯಾವುದೋ ಒಂದು ಆಟ ಆಡೋದಕ್ಕೋ ಇನ್ನೇನೋ ಒಂದು ಮೂವಿ ನೋಡೋದಕ್ಕೋ ಅಥವಾ ಬೇರೆ ಬೇಡದ ಕೆಲಸಕ್ಕೆ ಬಳಸೋದ್ರಿಂದ ಅದು ಏನಂತಾರೆ ಐಹಿಕವಾದ ವಸ್ತುನೇ ಆಗಿರುತ್ತೆ. ಆದ್ರೆ ಅದನ್ನ ನಾವು ಅಂತದಕ್ಕೆ ಬಳಸ್ತೀರಾ ಭಗವತ್ ಕಾರ್ಯದಲ್ಲಿ ಭಗವಂತನ ಸಂದೇಶವನ್ನ ಸಾರ್ಲಿಕ್ಕೋಸ್ಕರ ಬಳಸ್ತಾ ಇದೀವಿ ಅಂತಂದ್ರೆ ಅದು ಕೂಡ ಆಧ್ಯಾತ್ಮಿಕವಾಗುತ್ತೆ. ಅದ ಕಾರಣ ನಾವು ಯುಕ್ತ ವೈರಾಗ್ಯವನ್ನ ಮಾಡ್ಬೇಕು. ಯುಕ್ತ ವೈರಾಗ್ಯವನ್ನ ಮಾಡ್ಬೇಕು ಅಂದ್ರೆ ಎಲ್ಲಾ ವಸ್ತುವನ್ನು ಎಲ್ಲದೂ ಕೂಡ ಭಗವಂತನಿಗೆ ಸೇರಿದು ಅದನ್ನ ಭಗವಂತನ ಸೇವೆಯಲ್ಲಿ ಭಗವಂತನ ಕಾರ್ಯದಲ್ಲಿ ತೊಡಗಿಸಬೇಕು ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಜ್ಞಾನೇನಾತು ತಜ್ಞಾನಂ ಯೇಷಾಂ ನಾಶಿತಂ ಆತ್ಮನಃ ತೇಷಾಂ ಆದಿತ್ಯ ವಜ್ಞಾನಂ ಕಾಶಯತಿ ತತ್ಪರಂ. ಅನುವಾದ: ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನೂ ಪ್ರಕಾಶಗೊಳಿಸುತ್ತದೆ. ಅಂದ್ರೆ ನಾವು ಭಕ್ತಿಯಲ್ಲಿ ತೊಡಗಿದಾಗ ಭಗವಂತ ನಮ್ಮ ಹೃದಯದಲ್ಲಿ ಎಲ್ಲ ಜ್ಞಾನವನ್ನ ಕೊಡ್ತಾನೆ. ಅಂದ್ರೆ ಯಾರೊಬ್ಬ ಭಕ್ತಿಯಲ್ಲಿ ತೊಡಗ್ತಾನೆ ಅವನು ಪ್ರತ್ಯೇಕವಾಗಿ ಯಾವುದೇ ವೇದಗಳನ್ನ ಅಧ್ಯಯನ ಮಾಡ್ಬೇಕಾಗಿ ಅವಶ್ಯಕತೆ ಇಲ್ಲ. ಆ ವೇದದ ಮೂಲ ಏನಿದೆ, ಆ ಸಾರ ಏನಿದೆ, ಅದು ಭಗವಂತನನ್ನ ಸುಪ್ರೀತಗೊಳಿಸುವುದೇ. ಅಂದ್ರೆ ವೇದಗಳ ಮೂಲ ಉದ್ದೇಶನೇ ಭಗವಂತನನ್ನ ಅರ್ಥಕೊಳ್ಳುವಂಥದ್ದು. ಅವನು ನೇರವಾಗಿ ಭಗವಂತನನ್ನ ಅರ್ಥಕೊಂಡಿದ್ದಾನೆ ಅಂತಂದ್ರೆ ಮತ್ ಪ್ರತ್ಯೇಕವಾಗಿ ಅವನು ವೇದಗಳ ಜ್ಞಾನವನ್ನ ಪಡ್ಕೋಬೇಕಂತಿಲ್ಲ. ಅದು ಭಗವಂತ ಸ್ವತಃ ಅವನೇ ಅವನಿಗೆ ನೀಡ್ತಾನೆ. ಆದ್ರೆ ಈ ಜ್ಞಾನ ಅನ್ನುವಂಥದ್ದು ಏನಿದೆ ಅದನ್ನ ಪೂರ್ವಕವಾಗಿ ಯಾರು ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಭಕ್ತಿ ಮಾಡೋದು ಕೂಡ ಅದೇ ರೀತಿ. ಭಗವಂತನನ್ನ ಅರ್ಥ ಮಾಡ್ಕೋಬೇಕು ಅಂತ ನಾವು ಏನೆಲ್ಲ ಪ್ರಯತ್ನ ಪಟ್ರು ಕೂಡ, ಭಗವಂತನನ್ನ ಸುಪ್ರೀತಗೊಳಿಸ್ಬೇಕಂತ ನಾವು ಏನೇನೇ ಮಾಡಿದ್ರು ಕೂಡ ಅದರಿಂದ ನಾವು ಅವನನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ಅವನ ಸುಪ್ರೀತಗೊಳಿಸ್ಲಿಕ್ಕಾಗ್ಲಿ ಸಾಧ್ಯ ಇಲ್ಲ. ಅದು ಭಕ್ತಿ ಮಾರ್ಗ ಅನ್ನೋದು ಒಂದೇ ಮಾರ್ಗ. ಆ ಮೂಲಕ ಮಾತ್ರನೇ ನಾವು ಅವನನ್ನ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ. ಮತ್ತೆ ಆ ಮೂಲಕನೇ ನಾವು ಅವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಭಗವಂತ ಸ್ವತಃ ಅಂದ್ರೆ ಕೃಪೆ ಬೇಕು. ಗುರುವಿನ ಕೃಪೆ, ವೈಷ್ಣವರ ಕೃಪೆ, ಭಗವಂತನ ಕೃಪೆಯಿಂದ ಮಾತ್ರನೇ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು ನಮ್ಮ ಸ್ವಂತ ಪ್ರಯತ್ನದಿಂದ ನಮ್ಮ ಈ ಸಣ್ಣ ಮೆದುಳಿನಿಂದ ಅವನನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಯಾವತ್ತೂ ಸಾಧ್ಯ ಆಗೋದಿಲ್ಲ. ಆದ್ರೆ ಯಾವಾಗ ಭಗವಂತ ಅವನು ಕೃಪೆ ತೋರಿ ನಮಗೆ ಆ ಜ್ಞಾನವನ್ನ ಕೊಡ್ತಾನೆ ಆಗ ಪ್ರತಿಯೊಂದು ನಮಗೆ ಸ್ಪಷ್ಟ ಆಗುತ್ತೆ. ಪ್ರತಿಯೊಂದು ವಿಷಯನೂ ನಮ್ಗೆ ಏನಂತಾರೆ ಸ್ಪಷ್ಟವಾಗಿ ಅರ್ಥ ಆಗೋದಿಕ್ಕೆ ಅಥವಾ ಸ್ಪಷ್ಟವಾಗಿ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣ ಅಧಿಗಚ್ಚತಿ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲಾ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯರು ಸುಖಿಯಾಗಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತರು ಶೀಘ್ರವಾಗಿ ಪರಮಪ್ರಭುವನ್ನು ಪಡೆಯುತ್ತಾನೆ. ಅಂದ್ರೆ ನಾವು ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗುದೀರಾ, ಭಕ್ತಿ ಮಾಡ್ದಿರಾ, ನಾವು ಪ್ರಯತ್ನ ಪೂರ್ವಕವಾಗಿ ಕರ್ಮಗಳನ್ನ ತ್ಯಜಿಸುವಂತದ್ದು ಅಂದ್ರೆ ಸನ್ಯಾಸವನ್ನು ಸ್ವೀಕಾರ ಮಾಡುವಂಥದ್ದು. ಆ ರೀತಿ ನಾವು ಎಲ್ಲವನ್ನೂ ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡ್ತೀವಿ ಅಂದ್ರೆ ನಾವು ಎಲ್ಲೇ ಹೋಗ್ಬೋದು, ಏನೇ ಮಾಡ್ಬೋದು, ನಾವು ನಿಜವಾಗ್ಲೂ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಸುಖ ಎಲ್ಲಿ ನಮ್ಗೆ ಸಿಗುತ್ತೆ, ನಿಜವಾದ ಸುಖ ಆನಂದ ಅಂತಂದ್ರೆ ಅದು ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರಲ್ಲ ಅಂತವರು ಮಾತ್ರನೇ ಭಗವಂತನಿಂದ ಅಂದ್ರೆ ಭಗವಂತನನ್ನು ಕೂಡ ಪಡ್ಕೋತಾರೆ. ಭಗವಂತನನ್ನ ಪಡ್ಕೊಳ್ಳೋದು ಅದು ನಿಜವಾದ ಆನಂದವನ್ನು ಕೊಡುವಂತಹ ವಿಷಯ. ಇಲ್ಲಿ ಎರಡು ರೀತಿಯ ಒಂದು ಚಿತ್ರಗಳನ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ ಸನ್ಯಾಸಿ ಎಲ್ಲವನ್ನು ಬಿಟ್ಟು ಅಂದ್ರೆ ತನ್ನ ಜವಾಬ್ದಾರಿಗಳನ್ನ ಬಿಟ್ಟು ತಾನು ಸನ್ಯಾಸಿಯಾಗಿ ಎಲ್ಲೇ ಹೋದ್ರು ಕೂಡ ಅವನು ಸದಾ ಸುಖಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ, ಭಕ್ತರ ಸಂಘದಲ್ಲಿ ಇರ್ತಾರೆ, ನಾವು ನೋಡ್ತೀವಿ ಅವ್ರು ಯಾವಾಗ್ಲೂ ಕೂಡ ಆನಂದದಲ್ಲಿರ್ತಾರೆ. ಅದಕ್ಕೆ ಕೆಲವರು ಹೇಳ್ತಾರೆ ಅಂದ್ರೆ ಈ ಭಕ್ತಿ ಮಾರ್ಗ ಅಂದ್ರೆ ಅದು ಇವರು ತುಂಬಾ ಯಾವಾಗ್ಲೂ ಸಂತೋಷವಾಗಿರ್ತಾರೆ ಅಂತ. ಅಂದ್ರೆ ಅವರು ಭಗವಂತನಿಗೆ ನೈವೇದ್ಯ ಅರ್ಪಿಸ್ತಾರೆ, ಭಗವಂತನ ನೈವೇದ್ಯ ಸ್ವೀಕಾರ ಮಾಡ್ತಾರೆ. ಭಗವಂತನ ವಿಚಾರಗಳು ಅದು
ನಮ್ಮ ಕಿವಿಗಳಿಗೆ ಅಂದ್ರೆ ಇಂದ್ರಿಯ ಸುಖ ಅಂತಂದ್ರೆ ನಾವು ಏನಾದ್ರೂ ಒಂದು ಹಾಡು ಅದು ಐಹಿಕವಾದ ಈ ಫಿಲಂ ಸಾಂಗ್ಸ್ ಅದು ಅಥವಾ ಯಾವ್ದಾದ್ರು ಮೂವೀಸ್ ನೋಡಿದ್ವಿ ಅಂದ್ರೆ ಅದು ಕೆಲವು ಸಮಯ ನಮ್ಗೆ ಆ ಇಂಪನ್ನ ಕೊಡ್ತಾ ಇದೆ ಕಿವಿಗೆ ಅಥವಾ ಕಣ್ಣಿಗೆ ಅಂತ ಅನ್ನಿಸ್ಬೋದು. ಆದ್ರೆ ಅದರಿಂದ ನಾವು ನಿಜವಾದ ಆನಂದ ಸಿಗುದಿಲ್ಲ. ಆದ್ರೆ ಭಗವಂತನ ವಿಚಾರವನ್ನ ಆಧ್ಯಾತ್ಮಿಕವಾದದನ್ನ ಅದು ಆತ್ಮಕ್ಕೆ ಸಂತೋಷವನ್ನ ಕೊಡುವಂಥದ್ದು. ಯಾವಾಗ ಆತ್ಮಕ್ಕೆ ಸಂತೋಷ ಸಿಗುತ್ತೆ ಅದು ನಿಜವಾದ ಶಾಶ್ವತವಾದ ಆನಂದ ಇರುತ್ತೆ. ಹಾಗೆ ಈ ಭಕ್ತರು ಏನ್ ಮಾಡ್ತಾರೆ, ಅವರ ಸಂಘದಲ್ಲಿ ಅಂದ್ರೆ ಭಕ್ತರ ಸಂಘದಲ್ಲಿ ಅವರು ಸದಾ ಭಗವಂತನ ನಾಮ ಸಂಕೀರ್ತನೆ ಮಾಡುವಂಥದ್ದು, ಅವನ ಗುಣ ಲೀಲೆಗಳನ್ನ ಮತ್ತೆ ಅವನ ಭಕ್ತರ ಜೊತೆ ಅವನ ಒಂದು ಲೀಲೆಗಳನ್ನ ಯಾವಾಗ ಸ್ಮರಣೆ ಮಾಡಿ ಹಾಡಿ ಹೊಗಳ್ತಾರೆ, ಅದನ್ನ ಹೇಳ್ತಾರೆ, ಅವ್ರಿಗೆ ನಿಜವಾಗ್ಲೂ ಅದು ಆನಂದವನ್ನ ಕೊಡುವಂತದ್ದಾಗಿರುತ್ತೆ. ಯುಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಅಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ ಅಪಿ ನ ಲಿಪ್ಯತೆ. ಅನುವಾದ: ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನು, ಅವನು ಎಲ್ಲರಿಗೂ ಪ್ರಿಯನಾದವರು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ಆದ್ರೆ ಯಾರು ಭಕ್ತಿ ಕರ್ಮ ಮಾಡ್ತಾರೆ, ಯಾರು ಭಗವಂತನ ಕಾರ್ಯದಲ್ಲಿ ತೊಡಗಿರ್ತಾರೆ, ಈಗ ನಾವು ನೋಡ್ತೀವಿ ಮನೆಯಲ್ಲಿ ನಾವು ಯಾವ್ದೋ ಒಂದು ಸಿಹಿ ಪದಾರ್ಥವನ್ನ ಮಾಡ್ತೀವಿ. ಅದನ್ನ ಮಾಡ್ತಿರುವಾಗ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರ್ತೀವಿ. ಅದೇ ರೀತಿ ದೇವಸ್ಥಾನದಲ್ಲಿ ಭಗವಂತನ ನೈವೇದ್ಯ ಪ್ರಸಾದ ಮಾಡ್ತಿರ್ತಾರೆ, ಅವರು ಕೂಡ ಅಡುಗೆ ಮನೆಯಲ್ಲಿ ಅದನ್ನೇ ಮಾಡ್ತಿರ್ತಾರೆ. ಅದ್ರ ನೋಡೋರ್ಗೆ ಎರಡು ಒಂದೇ ತರ ಕಾಣುತ್ತೆ. ಆದ್ರೆ ಒಂದು ಅದು ಆಧ್ಯಾತ್ಮಿಕವಾದ ಕಾರ್ಯ ಆಗಿರುತ್ತೆ, ಇನ್ನೊಂದು ಅದು ಒಂದು ಐಹಿಕ ಕಾರ್ಯ ಆಗಿರುತ್ತೆ. ಹೀಗೆ ಭಕ್ತಿಯಿಂದ ಕರ್ಮವನ್ನ ಮಾಡುವುದು ಅಂತಂದ್ರೆ ಭಗವಂತನ ಕಾರ್ಯದಲ್ಲಿ ತೊಡಗುವಂಥದ್ದು. ಶುದ್ಧ ಆತ್ಮನು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನು. ಅಂದ್ರೆ ಯಾರು 4 ನಿಯಂತ್ರಕ ತತ್ವಗಳನ್ನ ಪ್ರಭುಪಾದರು ಎಲ್ಲರಿಗೂ ಹೇಳಿದ್ದಾರೆ, ಅದನ್ನ ಯಾರು ಅನುಸರಣೆ ಮಾಡ್ತಿದ್ದಾರೆ ಅಂತವ್ರು ಶುದ್ಧ ಆತ್ಮರು. ಅವರು ಎಲ್ಲರಿಗೂ ಪ್ರಿಯನಾದವನು. ಅಂದ್ರೆ ಯಾರು ಅಂತಹ ವ್ಯಕ್ತಿ ಇದ್ದಾನೆ ಅವನನ್ನ ಎಲ್ಲರೂ ಇಷ್ಟಪಡ್ತಾರೆ. ಯಾಕೆಂದ್ರೆ ಅವನಿಗೂ ಎಲ್ಲರೂ ಇಷ್ಟ ಆಗ್ತಾ ಇರ್ತಾರೆ. ಅಂದ್ರೆ ಅವರು ಯಾರಲ್ಲೂ ಕೂಡ ಏನೋ ದೋಷಗಳನ್ನ ಹುಡ್ಕೋದಿಲ್ಲ. ಅದೇ ಅಂತಹ ಒಬ್ಬ ವ್ಯಕ್ತಿ ಯಾರಿದ್ದಾನೆ ಅವನಿಂದ ಇತರರಿಗೆ ಯಾವ್ದು ತೊಂದರೆ ಆಗೋದಿಲ್ಲ. ಅದರಿಂದ ಬೇರೊಬ್ರು ಕೂಡ ಅವನನ್ನ ಇಷ್ಟಪಡ್ತಾರೆ. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ಅಂದ್ರೆ ಇಲ್ಲಿ ಇಂದ್ರಿಯ ಭೋಗಕ್ಕಾಗಿ ನಾವು ಅಡಿಗೆ ಮಾಡಿ ತಿಂದಾಗ ಅದು ನಮ್ಮನ್ನ ಬಂಧಿಸುತ್ತೆ. ಆದ್ರೆ ಇಲ್ಲಿ ಭಕ್ತ ಏನ್ ಮಾಡ್ತಾ ಇದ್ದಾನೆ, ಅವನು ಕೂಡ ಅದೇ ಅಡಿಗೆನೆ ಮಾಡ್ತಾ ಇದ್ದಾನೆ. ಆದ್ರೆ ಅದನ್ನ ಅವನಿಗೋಸ್ಕರ ಮಾಡ್ಕೊಂತಿರುವಂತದ್ದಲ್ಲ, ಅದನ್ನ ಭಗವಂತನಿಗಾಗಿ ಮಾಡ್ತಿದ್ದಾಗ ಅದನ್ನ ಅವನು ಕೂಡ ಊಟ ಮಾಡ್ತಾನೆ, ಇವನು ಕೂಡ ಊಟ ಮಾಡ್ತಾನೆ. ಇವನಿಗೆ ಅದು ಬಂಧನಕ್ಕೆ ಕಾರಣ ಆಗುತ್ತೆ, ಅವನಿಗೆ ಅದು ಬಂಧನದಿಂದ ಮುಕ್ತಿಗೆ ಕಾರಣ ಆಗುತ್ತೆ. ಬ್ರಹ್ಮಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಃ ಲಿಪ್ಯತೇನ ಸಾ ಪಾಪೇನ ಪದ್ಮಪತ್ರಂ ಇವಾಂಬಸ. ಅನುವಾದ: ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಅಂದ್ರೆ ನಾವು ಏನನ್ನೇ ಮಾಡಿದ್ರು ಕೂಡ, ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಅದನ್ನ ಭಗವಂತನಿಗೆ ಅರ್ಪಿಸಿ ಮಾಡೋದ್ರಿಂದ ನಮಗೆ ಪಾಪ ಅನ್ನುವಂಥದ್ದು ಅದು ಬರೋದಿಲ್ಲ. ಯಾವ ರೀತಿ ಬರೋದಿಲ್ಲ ಅಂತಂದ್ರೆ ನಾವು ನೋಡ್ತೀವಿ ಪ್ರಭುಪಾದರು ಮತ್ತೆ ಗೋಸ್ವಾಮಿಗಳು ಅವರು ಕೂಡ ಈ ಸಮಾಜದಲ್ಲಿಯೇ ಇದ್ರು, ನಾವು ಕೂಡ ಅದೇ ಸಮಾಜದಲ್ಲಿದ್ದೀವಿ. ಆದ್ರೆ ನಮಗೆ ನಾವು ಮಾಡುವಂತಹ ಕೆಲಸಗಳು ಮತ್ತೆ ಇಲ್ಲಿ ಸಮಾಜದಲ್ಲಿ ಆಗ್ತಿರುವ ಒಂದು ಆಗು ಹೋಗುಗಳು ಅದು ನಮ್ಮ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಆದ್ರೆ ಯಾರು ಭಕ್ತರಿರ್ತಾರೆ, ಶುದ್ಧ ಭಕ್ತರು, ಅವರಿಗೆ ಯಾವುದೇ ಒಂದು ರೀತಿಯಲ್ಲಿ ಅದು ಪರಿಣಾಮವನ್ನು ಬೀರೋದಿಲ್ಲ. ಯಾಕೆ ಅಂತಂದ್ರೆ ಅವರು ಈ ಜಗತ್ತಿನಲ್ಲಿ ಇದ್ರೂ ಕೂಡ ಅದರಿಂದ ದೂರ ಉಳಿದಿರ್ತಾರೆ. ಯಾವ ರೀತಿ ಅಂತಂದ್ರೆ ಅವರು ಯಾವುದೇ ರೀತಿ ಈ ಭೌತಿಕ ಜಗತ್ತಿನ ಒಂದು ಐಹಿಕ ಇಚ್ಛೆಗಳಿಗೆ ಅವರು ಈಡಾಗುದಿಲ್ಲ. ಐಹಿಕ ಇಚ್ಛೆಗಳಲ್ಲಿ ಅವರು ಆಸಕ್ತಿನ ಹೊಂದೋದಿಲ್ಲ. ಅದರಿಂದ ಅದೇನಾಗುತ್ತೆ ಅಂತಂದ್ರೆ ತ್ರಿಗುಣಗಳು ಅವರ ಮೇಲೆ ಯಾವುದೇ ರೀತಿಯ ಒಂದು ಪ್ರಭಾವವನ್ನು ಬೀರೋದಿಲ್ಲ. ಅವರು ಸದಾ ಭಗವಂತನ ಜೊತೆ ಭಗವಂತನ ಒಂದು ಸಂಪರ್ಕದಲ್ಲಿ ಇರುವ ಕಾರಣ ಭಗವಂತನಲ್ಲಿರುವಂತಹ ದಿವ್ಯ ಗುಣಗಳು ಅವರಲ್ಲೂ ಕೂಡ ಇರುತ್ತೆ. ಅದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಇರುವಾಗಲೇ ಅವರು ಆಧ್ಯಾತ್ಮಿಕ ಜಗತ್ತಿಗೆ ಸಂಬಂಧಪಟ್ಟವರು ಆಗಿರ್ತಾರೆ. ಅಂದ್ರೆ ಕೃಷ್ಣ ಹೇಳ್ತಾನೆ, ಈ ಐಹಿಕ ಜಗತ್ತಿನಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ
ಅವನ ಬಹಿರಂಗ ಶಕ್ತಿ ಮಹಾಮಾಯಿಯ ಅಧೀನದಲ್ಲಿ ಇದ್ದಾರೆ. ಆ ಮಹಾಮಾಯಿಯ ಅಧೀನದಲ್ಲಿ ಅದರಿಂದ ತಪ್ಪಿಸ್ಕೊಳ್ಳುವಂಥದ್ದು ಅದು ಸಾಧ್ಯನೇ ಇಲ್ಲದ ಮಾತು. ಆದ್ರೆ ಯಾರೆಲ್ಲ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಅಂದ್ರೆ ಯಾರು ಭಗವಂತನಿಗೆ ಶರಣಾಗ್ತಾರೆ ಅಂತವರು ಈ ಐಹಿಕ ಮಾಯಿಯ ಒಂದು ಹಿಡಿತದಿಂದ ತಮ್ಮನ್ನ ತಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಅಂತವ್ರು ಯಾರು ಆ ರೀತಿ ತಪ್ಪಿಸ್ಕೊಂಡಿದ್ದಾರೆ ಈ ಮಹಾಮಾಯಿಯ ಹಿಡಿತದಿಂದ, ಅಂತವ್ರು ಭಗವಂತನ ಆ ಅಂತರಂಗ ಶಕ್ತಿ ಯೋಗ ಮಾಯೆ ಅಂತ ಕರೀತಾರೆ. ಆ ಯೋಗ ಮಾಯೆಯ ಅಧೀನದಲ್ಲಿ ಬರ್ತಾರೆ. ಹಾಗೆ ನಾವು ಯೋಗ ಮಾಯೆಯ ಅಧೀನಕ್ಕೆ ಬರ್ಬೇಕು ಈ ಭೌತಿಕ ಜಗತ್ತಿನಲ್ಲಿ ಇರುವಾಗಲೇ ಅಂತಂದ್ರೆ ನಾವು ಭಗವಂತನಿಗೆ ಶರಣ ಆಗ್ಬೇಕು. ಯಾವಾಗ ಭಗವಂತನಿಗೆ ಶರಣಾಗ್ತೀವಿ, ಮಾತಾಜಿ ಕೇಳಿದ್ರು ಶರಣಾಗುವುದು ಅಂದ್ರೆ ಏನು ಅಂತ. ನಿನ್ನೆ ಶರಣಾಗುವುದು ಅಂತಂದ್ರೆ ಏನು ಅಂತಂದ್ರೆ ಭಗವಂತ ಭಕ್ತ ದಿನ ಕಳೆದ ಹಾಗೆ ಭಗವಂತನಲ್ಲಿ ಹೆಚ್ಚು ಹೆಚ್ಚು ನಂಬಿಕೆನ ಬೆಳೆಸ್ಕೋತಾನೆ ಅಂತ. ಎಷ್ಟರ ಮಟ್ಟಿಗೆ ನಂಬಿಕೆ ಬೆಳೆಸ್ಕೋತಾನೆ ಅಂದ್ರೆ ಈ ಬ್ರಾಹ್ಮಣರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಸಾಧಾರಣವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಗೆ ಎಲ್ಲಾದ್ರೂ 1 ಲಕ್ಷ ಲಾಭ ಬಂದಿದೆ ಅಂತಂದ್ರೆ ನಾವ್ ಅದನ್ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತೀವಿ. ಯಾಕೆ ಡೆಪಾಸಿಟ್ ಮಾಡ್ತೀವಿ ಅಂದ್ರೆ ನಾಳೆ ನನ್ಗೆ ಕಷ್ಟ ಬರ್ಬೋದು, ಆಗ ಇದು ಪ್ರಯೋಜನಕ್ಕೆ ಬರುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಭಕ್ತ ಏನ್ ಮಾಡ್ತಾನೆ ಅಂತಂದ್ರೆ ಅವನ ಕೈಗೆ 1 ಲಕ್ಷ ಸಿಕ್ತು ಅಂತಂದ್ರೆ ಅವನ 1 ಲಕ್ಷವನ್ನು ಕೂಡ ಭಗವಂತನ ಕಾರ್ಯದಲ್ಲಿ ಭಗವಂತನ ಭಕ್ತರ ಸೇವೆಯಲ್ಲಿ ಕೊಟ್ಟು ಬಿಡ್ತಾನೆ. ಯಾಕೆ ಅವನು ಆ ರೀತಿ ಮಾಡ್ತಾನೆ ಅಂತಂದ್ರೆ ಅವನಿಗೆ ನಂಬಿಕೆ ಇದೆ ಈ 1 ಲಕ್ಷ ಬರುತ್ತೆ ಅಂತಂದ್ರೆ ಅದು ಭಗವಂತನ ಆಶೀರ್ವಾದದಿಂದ ಬಂದಿದೆ. ಮತ್ತೆ ನನ್ಗೆ ಮುಂದೆ ಯಾವತ್ತಾದ್ರೂ ಕಷ್ಟ ಬರುತ್ತೆ ಅಂತಂದ್ರೆ ಅದು ಕೂಡ ಭಗವಂತನ ಇಚ್ಛೆಯಿಂದ ಬರುತ್ತೆ. ಆ ಕಷ್ಟದಿಂದ ನನ್ನನ್ನ ನಿಜವಾಗ್ಲೂ ಯಾರು ಹೊರಗಡೆ ತರ್ತಾರೆ ಅದು ಈ ಹಣದಿಂದ ಆಗುತ್ತೆ ಅನ್ನೋ ಭರವಸೆ ಅವ್ರಿಗಿರೋದಿಲ್ಲ. ಹಣ ಇದ್ರೆ ಅಂದ್ರೆ ಹಣ ಇದ್ದವರೆಲ್ಲ ಸುಖವಾಗಿದ್ದಾರೆ ಅಂತ ಹೇಳಕ್ಕಾಗಲ್ಲ, ಹಣ ಇದ್ದವರೆಲ್ಲ ಯಾವುದೇ ಕಷ್ಟಕ್ಕೆ ಈಡಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಈ ಹಣ ಅದು ಭಗವಂತ ಕೊಟ್ಟಿದ್ದು, ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಬಿಡ್ತಾರೆ. ಮತ್ತೆ ನಾಳೆ ಅವನ ಪರಿಸ್ಥಿತಿ ಏನು ಅಂತಂದಾಗ ಅವ್ನಿಗೆ ಭಗವಂತನ ಮೇಲೆ ಅತಿಯಾದ ಒಂದು ನಂಬಿಕೆ ಇರುತ್ತೆ. ಆದ್ರೆ ಅವನಿಗೆ ಗಾಢವಾದ ನಂಬಿಕೆ ಇರುತ್ತೆ. ಭಗವಂತ ನನ್ನ ನೋಡ್ಕೋತಾ ಇದ್ದಾನೆ ಅಂದ್ರೆ ಅವನು ನಂಬ್ತಾನೆ. ಒಂದು ಇರುವೆ ಇರ್ಬೋದು, ಒಂದು ಆನೆ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲದಕ್ಕೂ ಕೂಡ ಭಗವಂತ ಆ ಸಮಯಕ್ಕೆ ಆಗುವಂತ ಆಹಾರವನ್ನ ಒದಗಿಸ್ತಾ ಇದ್ದಾನೆ. ಅವನು ಎಲ್ಲರಿಗೂ ಕೂಡ ಈ ರೀತಿ ಆಹಾರ ಒದಗಿಸ್ತಾ ಇದ್ದಾನೆ, ಅಗತ್ಯಗಳನ್ನ ಪೂರೈಸ್ತಿದ್ದಾನೆ ಅಂದ್ರೆ ತನ್ನ ಏನು ಅಗತ್ಯಗಳಿದೆ ಅದನ್ನು ಕೂಡ ಭಗವಂತನೇ ನೋಡ್ಕೊಂತಿರುವಂತದ್ದು. ಅದಕ್ಕಾಗಿ ನಾನೇನನ್ನು ಸೇರ್ಸಿಡ್ಬೇಕಾಗಿಲ್ಲ ಅಂದ್ರೆ ಪರಿಪೂರ್ಣವಾಗಿ ಭಗವಂತನ ಮೇಲೆ ಶರಣಾಗುವಂಥದ್ದು. ಭಗವಂತನ ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ 2 ಮಕ್ಕಳಿದ್ದಾರೆ. ಒಂದು ಮಗು ನಡೆದಾಡುವಂತ ಮಗು, ಇನ್ನೊಂದು ಮಗು ತಿಂಗಳುಗಳ ಮಗು. ಆ ತಿಂಗಳುಗಳ ಮಗು ಏನಿರುತ್ತೆ ಅದನ್ನ ತಂದೆ ತಾಯಿ ಅವರೇ ನೋಡ್ಕೋತಾರೆ. ಆ ತಿಂಗಳುಗಳು ಆಗಿರೋ ಮಗು ತನ್ನ ಒಂದು ಅವಶ್ಯಕತೆಗಳಿಗಾಗಿ ಅದು ಅವರ ತಂದೆ ತಾಯಿನ ಅವಲಂಬಿಸಿರುತ್ತೆ. ಅದು ಸ್ವತಃ ಏನು ಹೋಗಿ ತನಗಾಗಿ ತಾನೇನು ಮಾಡ್ಕೊಳ್ಳೋದಿಲ್ಲ. ಆದ್ರೆ ಯಾವ್ದು ಓಡಾಡೋ ಮಗು ಇದೆ ಆ ಮಗು ಸ್ವಲ್ಪ ಎದ್ದು ನಡೆದು ಓಡಾಡಿ ತನಗ್ ಏನ್ ಬೇಕೋ ಅದನ್ನ ಪಡ್ಕೊಳ್ಳೋ ಪ್ರಯತ್ನ ಪಡುತ್ತೆ. ಆದ್ರೆ ಯಾವಾಗ ನಾವು ಪೂರ್ತಿಯಾಗಿ ಶರಣಾಗೋದು ಅಂತಂದ್ರೆ ಆ ತಿಂಗಳುಗಳ ಮಗು ಇದ್ದ ಹಾಗೆ ಪರಿಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿತರಾದಾಗ ನಮ್ಮೆಲ್ಲ ಅವಶ್ಯಕತೆಗಳನ್ನ ಆ ತಂದೆ ತಾಯಿ ಹೇಗೆ ನೋಡ್ಕೋತಾರೆ ಹಾಗೆ ಭಗವಂತ ನೋಡ್ಕೋತಾನೆ. ಆ ಒಂದು ನಂಬಿಕೆ ಶ್ರದ್ಧೆ ಏನಿದೆ ಅದನ್ನೇ ಶರಣಾಗತಿ ಅಂತ ಕರೀತಾರೆ. ಇಲ್ಲಿ ಆ ರೀತಿನೇ ಹೇಳ್ತಾ ಇದಾರೆ. ಫಲಗಳನ್ನ ಭಗವಂತನಿಗೆ ಅರ್ಪಿಸಿ ನಿರ್ಲಿಪ್ತನಾಗಿ ಅಂದ್ರೆ ತಾನು ಏನನ್ನ ಪಡ್ಕೋತಾನೆ, ಏನೆಲ್ಲ ಲಾಭ ಅವನಿಗೆ ಸಿಕ್ತಿದೆ ಅದೆಲ್ಲವನ್ನು ಕೂಡ ಭಗವಂತನಿಗೆ ಕೊಡ್ತಾನೆ. ಯಾಕಂದ್ರೆ ಅದು ಭಗವಂತನಿಂದಲೇ ಬಂದಿರುವಂತದ್ದು, ಅದನ್ನ ಭಗವಂತನಿಗೆ ಅರ್ಪಿಸ್ತಾನೆ. ಮತ್ತೆ ನಿರ್ಲಿಪ್ತನಾಗಿರ್ತಾನೆ ಅಂತಂದ್ರೆ ಅವನಿಗೆ ಎಂತದೇ ಪರಿಸ್ಥಿತಿಯಲ್ಲೂ ಕೂಡ ಅವನು ಯಾವ್ದ್ರಲ್ಲೂ ಕೂಡ ಈ ಐಹಿಕ ಜಗತ್ತು ಏನಿದೆ ಅದೊಂದು ಅಶಾಶ್ವತ ದುಃಖಾಲಯ. ಇಲ್ಲಿ ಅವನಿಗೆ ಯಾವುದೇ ಒಂದು ನಿರೀಕ್ಷೆ ಇಲ್ಲ. ಅಂದ್ರೆ ಅವನಿಗೆ ನನ್ನ ಜೊತೆ ಯಾವಾಗ್ಲೂ ಒಳ್ಳೇದೇ ನಡೆಯುತ್ತೆ, ಒಳ್ಳೇದೇ ನಡೀಬೇಕು, ನಾನ್ ಭಕ್ತಿ ಮಾಡ್ತಾ ಇದ್ದೀನಿ, ಭಗವಂತ ನನ್ನೆಲ್ಲ ಕಷ್ಟಗಳ ನಿವಾರಣೆ ಮಾಡ್ಬೇಕು, ಆ ರೀತಿ ಯೋಚನೆ ಮಾಡೋದಿಲ್ಲ. ಏನೇ ಬರ್ಲಿ ಅದರಿಂದ ಅವನು ಯಾವುದೇ ರೀತಿ ವಿಚಲಿತನಾಗೋದಿಲ್ಲ. ಸುಖ ಬರ್ಲಿ ದುಃಖ ಬರ್ಲಿ ಇದೆಲ್ಲ ಬರ್ತಾನೆ ಇರುತ್ತೆ. ಆ ರೀತಿ ಅವನು ನಿರ್ಲಿಪ್ತನಾಗಿರ್ತಾನೆ. ಆ ರೀತಿ ಮನಸ್ಥಿತಿಯಲ್ಲಿ ಅವನು ಮಾಡ್ತಾನೆ, ಕೆಲಸ ಮಾಡ್ದಿರ ಇರೋದಿಲ್ಲ. ಆ ಕೆಲಸವನ್ನ ಕರ್ತವ್ಯ ಅಂತ ತಿಳ್ಕೊಂಡ್ ಮಾಡ್ತಾನೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಐಹಿಕ ಜಗತ್ತಿನಲ್ಲಿ ಇದ್ದಾಗಲೇ ನಾವು ಈ ಐಹಿಕ ಜಗತ್ತಿನ ಬಂಧನಗಳಿಂದ ಮುಕ್ತಿಯನ್ನ ಹೊಂದಿದೀವಿ. ನಾವು ಆ ಮಹಾಮಾಯ ಹಿಡಿತದಿಂದ ಯೋಗ ಮಾಯೆಯ ಒಂದು ಸಂರಕ್ಷಣೆಗೆ ಬರ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಜೀವಿಸುವವನು ತನ್ನ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ಹೇಗೆ ಮಾಡಬಲ್ಲ? ಹರೇ ಕೃಷ್ಣ. ನಾವು ಈ ಐಹಿಕ ಜಗತ್ತಿನಲ್ಲಿ ಇರುವಾಗ್ಲೇ ನಮ್ಮ ಕೆಲಸಗಳನ್ನ ಹೇಗೆ ನಿರ್ಲಿಪ್ತವಾಗಿ ಅಂತಂದ್ರೆ ಯಾವುದೇ ನಿರೀಕ್ಷೆ ಇಲ್ಲದೆ ಮಾಡೋದಕ್ಕೆ ಸಾಧ್ಯ. ಅಂದ್ರೆ ನನಗೆ ಇದೇ ಫಲ ಬೇಕು, ನಾ ಭಕ್ತಿ ಮಾಡ್ತಾ ಇದ್ದೀನಿ, ಭಗವಂತ ನನಗೆ ಏನು ಕಷ್ಟಗಳು ಆಗದೆ ಇರುವ ಹಾಗೆ ನೋಡ್ಕೊಬೇಕು, ಆ ರೀತಿ ಮನಸ್ಥಿತಿ ಇಲ್ದಿರ ಏನೇ ಬರ್ಲಿ
ಭಗವಂತನ ದಯೆ ಇರ್ಲಿ ಅನ್ನುವಂಥದ್ದು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಯಾರು ಭಕ್ತ ಇರ್ತಾರೆ, ಉದಾಹರಣೆಗೆ ಕುಂತಿ ಮಹಾರಾಣಿ, ಅವಳು ಭಾಗವತಂನಲ್ಲಿ ಬರುತ್ತೆ ಕತೆ, ಪ್ರಾರ್ಥನೆ, ಕುಂತಿಯ ಪ್ರಾರ್ಥನೆಗಳು ಅಂತ ಹೇಳ್ತಾರೆ. ಅದರಲ್ಲಿ ಕುಂತಿ ಏನಂತ ಕೇಳ್ತಾಳೆ ಅಂದ್ರೆ, ಕೃಷ್ಣ ನನಗೆ ಜೀವನ ಪರ್ಯಂತ ಎಷ್ಟೊಂದು ಕಷ್ಟಗಳು ಬಂತು, ನಾನೀಗ ಕೇಳ್ಕೊತೀನಿ ಆ ಎಲ್ಲ ಕಷ್ಟಗಳು ನನಗೆ ಮತ್ತೆ ಮತ್ತೆ ಬರ್ಲಿ ಅಂತ. ಯಾಕೆ ಆ ರೀತಿ ಕೇಳ್ತಾಳೆ ಅಂದ್ರೆ, ಅವಳು ಹೇಳ್ತಾಳೆ, ನನಗೆ ಕಷ್ಟ ಬಂದಾಗಲ್ಲ ಭಗವಂತ ನೀನ್ ನನ್ ಜೊತೆ ಇದ್ದೆ, ನೀನ್ ನನ್ ಜೊತೆ ಇದೆಯಾ ಅಥವಾ ನಿನ್ನ ದರ್ಶನ ನನಗಾಯ್ತು ಅಂತಂದ್ರೆ ಈ ಭೌತಿಕ ಭವಸಾಗರದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಸಾಯುವ ಒಂದು ಏನು ಚಕ್ರ ಇದೆ, ಅದರಿಂದ ನನಗೆ ನಾನು ಏನಂತ ಹೇಳ್ತಾರೆ, ಮುಕ್ತಿಯನ್ನ ಪಡಿತೀನಿ. ಭಗವಂತನ ಒಂದು ದರ್ಶನ ಮಾತ್ರದಿಂದಲೇ ಇಂತಹ ಒಂದು ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ನಾನು ಮುಕ್ತಿಯನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಯಾವಾಗ ನಿನ್ನ ದರ್ಶನ ಆಗುತ್ತೆ ಅಂತಂದ್ರೆ, ನನಗೆ ಕಷ್ಟ ಬಂದಾಗ ನಿನ್ನ ದರ್ಶನ ಆಗುತ್ತೆ. ಆದ ಕಾರಣ ನನಗೆ ಕಷ್ಟ ಬರ್ಲಿ, ಯಾಕಂದ್ರೆ ನಿನ್ನ ದರ್ಶನ ಮತ್ತೆ ಮತ್ತೆ ಆಗ್ಲಿ, ನಾ ಮತ್ತೆ ಈ ಭೌತಿಕ ಸಾಗರದಿಂದ ಮುಕ್ತಿನ ಪಡೆಯುವಂತಾಗ್ಲಿ ಅಂತ ಹೇಳಿ, ಭಕ್ತರು ಯಾರಿರ್ತಾರೆ, ಸಾಮಾನ್ಯವಾಗಿ ನಾವ್ಯಾರು ಕೂಡ ಕಷ್ಟಗಳನ್ನ ಕೇಳೋದಿಲ್ಲ, ಆದ್ರೆ ಶುದ್ಧ ಭಕ್ತರು ಯಾರಿರ್ತಾರೆ ಅವ್ರು ಕಷ್ಟಗಳನ್ನ ಕೇಳ್ತಾರೆ. ಯಾಕೆಂದ್ರೆ ನಾವ್ ಎಷ್ಟು ಕಷ್ಟದಲ್ಲಿರ್ತೀವಿ ಅಷ್ಟು ಭಗವಂತನ ಮೇಲೆ ಅವಲಂಬಿತರಾಗ್ತೀವಿ. ನಾವ್ ಎಷ್ಟು ಸುಖವಾಗಿರ್ತೀವಿ ಅಷ್ಟು ಭಗವಂತನನ್ನ ಮರ್ತು ಬಿಡ್ತೀವಿ. ಹೀಗೆ ಯಾರು ಭಕ್ತರಿರ್ತಾರೆ ಅವ್ರ ಕೆಲಸವನ್ನ ಏನೇ ಮಾಡ್ತಾ ಇರ್ಲಿ ಅವರು ಅನ್ಕೋತಾರೆ, ಅಂದ್ರೆ ಪ್ರಭುಪಾದರು ಕೂಡ ಹೇಳ್ತಾರೆ, ಪ್ರತಿಯೊಬ್ಬರ ಜೀವನದಲ್ಲಿ ಸುಖ ಆದ ಮೇಲೆ ದುಃಖ, ದುಃಖ ಆದ ಮೇಲೆ ಸುಖ ಅನ್ನುವಂಥದ್ದು ತಂತಾನೆ ಬರುತ್ತೆ. ನಾವು ಕೇಳ್ಕೋಬೇಕು ಅಂತೇನಿಲ್ಲ, ಸುಖವೇ ಬೇಕು ಅಂತ ಕೇಳ್ಕೊಳ್ಬೇಕಂತಿಲ್ಲ, ಕೇಳ್ದಿರಾನೇ ದುಃಖ ಬಂದ ಹಾಗೆ ಕೇಳ್ದಿರಾನೇ ಸುಖನೂ ಬರುತ್ತೆ. ಆದ ಕಾರಣ ಅವರು ನಿರ್ಲಿಪ್ತರಾಗಿ ಅಂದ್ರೆ ಅದಕ್ಕೆ ಅಂಟ್ಕೋದಿರ ಇರ್ತಾರೆ. ಕಾಯೇನ ಮನಸ ಬುದ್ಧ್ಯ ಕಾಯೇನ ಮನಸ ಬುದ್ಧ್ಯ ಕೇವಲೈರ್ ಇಂದ್ರಿಯೈರ್ ಅಪಿ ಯೋಗಿನಾ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಅನುವಾದ: ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ. ಯೋಗಿಗಳು ಅಂದ್ರೆ ಭಗವಂತನ ಜೊತೆ ಸಂಪರ್ಕವನ್ನ ಏರ್ಪಡಿಸಿಕೊಂಡಂತವ್ರು. ಅವರು ಮೋಹವನ್ನ ಬಿಟ್ಟು ಅಂದ್ರೆ ಅವರಿಗೆ ಯಾವುದೇ ಒಂದು ಐಹಿಕ ಇಚ್ಛೆಗಳನ್ನು ಇರೋದಿಲ್ಲ. ಅಂತವ್ರು ಯಾಕೆ ಕೆಲಸ ಮಾಡ್ತಾರೆ ಅಂತಂದ್ರೆ, ಅವರು ಇಂದ್ರಿಯಗಳು ಮತ್ತೆ ದೇಹ, ಮನಸ್ಸು, ಬುದ್ಧಿ ಇವುಗಳಿಂದ ಸಹ ಭಗವಂತನ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಅವರು ಯಾವುದೇ ಒಂದು ಫಲದ ಅಪೇಕ್ಷೆ ಇಟ್ಕೊಂಡಿರ ಕಾಯ, ವಾಚ, ಮನಸ ಭಗವಂತನ ಕಾರ್ಯದಲ್ಲಿ ತೊಡಗುತ್ತಾರೆ. ಅದಕ್ಕೆ ಒಂದು ಉದಾಹರಣೆಯಲ್ಲಿ ಪ್ರಭುಪಾದರನ್ನ ಹೇಳ್ಬಹುದು. ಅವ್ರು ಹೇಗೆ ಯಾವುದೇ ಒಂದು ಅವರಿಗೆ ಇಚ್ಛೆ ಅನ್ನೋದಿಲ್ಲ, ಐಹಿಕ ಇಚ್ಛೆ, ಬಯಕೆ ಅನ್ನೋದಿಲ್ಲ. ಅವ್ರು ಯಾವ ರೀತಿ ಅವರು ಭಗವಂತನ ಕಾರ್ಯದಲ್ಲಿ ಅವ್ರು ಇಡೀ ಜೀವನವನ್ನ ಅರ್ಪಣೆ ಮಾಡ್ತಾರೆ ಅಂತ. ಯುಕ್ತಂ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಂ ಆಪ್ನೋತಿ ನೈಷ್ಠಿಕಿಂ ಆಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಅನುವಾದ: ಒಂದೇ ರೀತಿಯಾಗಿ ನಿಷ್ಠೆಯಿಂದಿರುವ ಹೊಂದುತ್ತಾನೆ, ಎಲ್ಲ ಫಲಗಳನ್ನು ನನಗೆ ಒಪ್ಪಿಸುತ್ತಾನೆ. ದೈವಯುಕ್ತನಲ್ಲದವನು ಕರ್ಮ ಫಲಕ್ಕಾಗಿ ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಇದು ಶಾಂತಿಯನ್ನ ಹೇಗೆ ಹೊಂದುವಂಥದ್ದು ಅಂತಂದ್ರೆ, ಎಲ್ಲವೂ ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದು. ನಾವೇನ್ ಪಡ್ಕೊಂಡಿದ್ವಿ ಅದು ಭಗವಂತನಿಂದ ಬಂದಂತದ್ದು. ಅದರಿಂದ ನಾವು ಏನು ಲಾಭವನ್ನ ಪಡಿತೀವಿ ಅದನ್ನ ಭಗವಂತನಿಗೆ ಅರ್ಪಿಸುವಂಥದ್ದು. ಅಂದ್ರೆ ಗಂಗೆ ನದಿಗೆ ಹೋಗಿ ಗಂಗೆಯ ನೀರನ್ನು ತಗೊಂಡು ಗಂಗೆಗೆ ಅರ್ಪಿಸುವಂಥದ್ದು. ಹಾಗೆ ಭಗವಂತನಿಂದ ಪಡೆದಂಥದ್ದು ಅದನ್ನ ಭಗವಂತನ ಕಾರ್ಯದಲ್ಲೇ ತೊಡಗಿಸುವಂಥದ್ದು. ಅದು ಭಕ್ತನಾದವನು ಮಾಡುವ ಕೆಲಸ. ಆದ್ರೆ ಯಾರು ಭಕ್ತನಲ್ಲದವನು ಇದ್ದಾನೆ, ಅವನೇನ್ ಮಾಡ್ತಾನೆ ಅಂತಂದ್ರೆ, ಅವ್ನು ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಅದರ ಹಿಂದೆ ಅವನಿಗೆ ಒಂದು ಫಲಾಪೇಕ್ಷೆ ಅನ್ನೋದು ಇರುತ್ತೆ. ನಾನು ಇಷ್ಟು ಮಾಡಿದ್ದೀನಿ, ನನ್ಗಿಷ್ಟು ಲಾಭ ಬರ್ಬೇಕು. ಇಷ್ಟು ಲಾಭ ಬರ್ಲಿಲ್ಲ ಅಂತಂದ್ರೆ ಅವನು ಏನ್ ಹೇಳ್ತೀವಿ, ಸ್ಟ್ರೆಸ್ ತಗೊಂತಾನೆ. ಅಂದ್ರೆ ಅವನೊಂದು ಅವನಿಗೆ ತುಂಬಾ ಒಂದು ಅವನು ಕಷ್ಟಪಟ್ಟು ನಾ ಮಾಡಿದ್ದೀನಿ, ಆದ್ರೆ ನನ್ಗದ್ರಿಂದ ಇಂತಹ ಫಲ ಸಿಕ್ಲಿಲ್ಲ, ನಾನ್ ನಿರೀಕ್ಷಿಸಿದ ಫಲ ಸಿಕ್ಲಿಲ್ಲ ಅಂತ ಹೇಳಿ ಅವನು ದುಃಖದಲ್ಲಿ ಇರ್ತಾನೆ. ಅದು ಮೇಲ್ನೋಟಕ್ಕೆ ಆದ್ರೂ ಕೂಡ ನಿಜವಾದ ಒಂದು ಅರ್ಥದಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ, ಕರ್ಮವನ್ನ ಭಗವಂತನಿಗೆ ಅರ್ಪಣೆ ಮಾಡುವಂತವನು, ನಾ ಹೇಳ್ದೇನೆ ಭಕ್ತಿ ವಿನೋದ ಠಾಕೂರರು ಹೇಗೆ ಅವರು
ಎಲ್ಲರಿಂದ 1 ರೂಪಾಯಿ ತಗೊಂಡು ಆ ದೇವಸ್ಥಾನ ಕಟ್ಟಿಸಿ ನಂತರ ಅವರೆಲ್ಲರಿಗೂ ಕೂಡ ಭಗವಂತನ ಒಂದು ಅಕೌಂಟ್ ಓಪನ್ ಮಾಡಿ ಕೊಡ್ತಾರೆ ಅಂತ. ಹಾಗೆ ಯಾರು ಭಕ್ತರಿರ್ತಾರೆ ಅವರು ಭಗವಂತನ ಕಾರ್ಯದಲ್ಲಿ ತೊಡಗೋದ್ರಿಂದ ಭಗವಂತ ಅವನಿಗೆ ಋಣಿ ಆಗ್ತಾನೆ. ಅವರ ಋಣವನ್ನ ತೀರ್ಸೋದಕ್ಕೆ ಭಗವಂತ ಮತ್ತೆ ಅವರನ್ನ ತನ್ನ ಧಾಮಕ್ಕೆ ಕರೆಸ್ಕೋತಾನೆ. ಆದ್ರೆ ಇಲ್ಲಿ ಯಾರು ಭಕ್ತರಿರ್ತಾರೆ ಅವರು ಅವರ ಕರ್ಮ ಫಲಕ್ಕೆ ಸಿಕ್ಕಾಕೊಡ್ತಾರೆ. ಅದಕ್ಕಾಗಿ ಅವರು ಏನು ದುಃಖ ಪಡ್ತಾರೆ, ನನಗೆ ಸಿಕ್ಕಿಲ್ಲ ಅಥವಾ ಸಿಕ್ಕಿದ್ರೆ ಅದನ್ನ ನಾನು ನನ್ನ ಭೋಗಕ್ಕಾಗಿಯೇ ಬಳಸ್ತೀನಿ ಅಂತವ್ರು ಏನಾಗ್ತಾರೆ ಅಂದ್ರೆ ಅವರು ಈ ಜನ್ಮ ಮೃತ್ಯು ಜರಾವ್ಯಾಧಿ ಅಥವಾ ತ್ರಿವಿಧ ಕ್ಲೇಶಗಳು ಅಂತ ಹೇಳ್ತಾರೆ. ತ್ರಿವಿಧ ಕ್ಲೇಶಗಳು, ಅವುಗಳಿಂದ ಅವರು ಮುಕ್ತಿನ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಮತ್ತೆ ಮತ್ತೆ ಇಲ್ಲಿಯೇ ಹುಟ್ಟುತ್ತಾ ಇರ್ತಾನೆ. ಮತ್ತೆ ಅವನ ಕಾರ್ಯಗಳಿಗೆ ಪ್ರತಿಫಲವಾಗಿ ಅವನು ಒಂದೊಂದು ಜನ್ಮವನ್ನು ಕೂಡ ಮತ್ತೆ ಮತ್ತೆ ಇಲ್ಲಿಯೇ ಪಡ್ಕೋತಾ ಇರ್ತಾರೆ. ಸರ್ವಕರ್ಮಾಣಿ ಮನಸ ಸನ್ಯಾಸ್ಯಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವಾ ಕುರ್ವನ್ನ ಕಾರಯನ್. ಅನುವಾದ: ದೇಹಸ್ಥ ಜೀವಿಯ ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ತ್ಯಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ ಐಹಿಕ ಶರೀರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದಿಲ್ಲ, ಕಾರ್ಯ ಮಾಡಿಸುವುದು ಇಲ್ಲ. ಅಂದ್ರೆ ಇಲ್ಲಿ ದೇಹಸ್ಥ ಜೀವಿ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಇರುವಾಗ ನಮಗೆ ಈ ಐಹಿಕ ದೇಹ ಅನ್ನುವಂಥದ್ದು ಇರುತ್ತೆ. ಆ ದೇಹದಲ್ಲಿ ಇರುವಾಗಲೇ ನಾವು ನಮ್ಮ ಸ್ವಭಾವವನ್ನ ನಿಯಂತ್ರಿಸಿ ಅಂದ್ರೆ ನಮ್ಮ ಇಂದ್ರಿಯ ಭೋಗಗಳ ಒಂದು ಇಚ್ಛೆಯನ್ನ ಅದನ್ನ ನಿಯಂತ್ರಣ ಮಾಡಿ, ಆದ್ರೆ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಆದ್ರೆ ನಮಗೂ ಭಗವಂತ ಅದರಲ್ಲಿ ಒಂದು ಪಾಲನ ಕೊಡ್ತಾನೆ. ಅದು ನಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನ ಮಾತ್ರ ಸ್ವೀಕಾರ ಮಾಡಿ ಉಳಿದದ್ದನ್ನು ಭಗವಂತನಿಗೆ ಬಿಟ್ಟದ್ದು. ಅದು ಎಲ್ಲವೂ ಕೂಡ ನನಗೆ ಬೇಕು. ಅಂದ್ರೆ ಈಗ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಂದು ಮೂಟೆ ಹಕ್ಕಿಯನ್ನ ಹೊರಗಡೆ ದಾರಿಯಲ್ಲಿ ಇಟ್ರೆ ಪಕ್ಷಿಗಳು ಬಂದು ಅದರ ಕೊಕ್ಕಿನಲ್ಲಿ ತನಗೆಷ್ಟು ಬೇಕೋ ಅಷ್ಟನ್ನೇ ಆರಿಸ್ಕೊಂಡು ಹೋಗುತ್ತೆ. ಅದು ಎತ್ಕೊಂಡೋಗಿ ಇಡೀ ಅಕ್ಕಿ ಮೂಟೆಯನ್ನ ಎತ್ಕೊಂಡೋಗಿ ತನ್ನ ಗೂಡಲ್ಲಿ ಇಟ್ಕೊಳ್ಳೋದಿಲ್ಲ. ನಾಳೆ ನನ್ಗೆ ಸಿಕ್ಕುತ್ತೋ ಇಲ್ವೋ ಅಂತ ಸೇರ್ಸಿಡೋದಿಲ್ಲ. ಆದ್ರೆ ಮನುಷ್ಯ ಆಗಲ್ಲ. ಅವನಿಗೆ ಆ ರೀತಿ ದಾರಿಯಲ್ಲಿ ಯಾವ್ದೋ ಒಂದು ಅಕ್ಕಿ ಮೂಟೆ ಬಿದ್ದಿದೆ ಅಂದ್ರೆ ಅವನು ಇಡೀ ಅಕ್ಕಿ ಮೂಟೆಯನ್ನೇ ತಗೊಂಡೋಗ್ಬಿಡ್ತಾನೆ. ಹಾಗೆ ನಾವ್ ಆ ರೀತಿ ಮಾಡ್ದಿರ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಬಳಸಿ ಉಳಿದದ್ದು ಭಗವಂತನಿಗೆ ಸೇರಿದ್ದು ಅಂತ ಹೇಳಿ ಯಾವಾಗ ಅಂತಹ ಜೀವನವನ್ನು ಮಾಡ್ತೀವಿ, ಮಾನಸಿಕವಾಗಿ ಎಲ್ಲಾ ಕರ್ಮಗಳನ್ನು ತ್ಯಜಿಸಿದಾಗ ಅವನು ಅಂತಹ ಒಂದು ಮಾನಸಿಕವಾಗಿ ಕೂಡ ಅದನ್ನ ಬರೀ ಹೊರನೋಟಕ್ಕೆ ಮಾಡುವಂತದ್ದಲ್ಲ, ಹೃದಯದಿಂದ ಮಾಡುವಂತದ್ದು. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಈ ಐಹಿಕ ಜಗತ್ತಿನಲ್ಲಿ ಈ ಐಹಿಕ ದೇಹದಲ್ಲಿ ಇರುವಾಗ್ಲೇ ನಾವು ಸುಖವಾಗಿ ಇರ್ತೀವಿ. ಆದ್ರೆ ನಮ್ಗೆ ಒಂದು ನಿರೀಕ್ಷೆ ಇರೋದಿಲ್ಲ. ಮತ್ತೆ ನಾವು ಏನ್ ಮಾಡ್ತಾರೆ, ಯಾರು ಐಹಿಕದ ಭೋಗದಲ್ಲಿ ಮತ್ತೆ ಐಹಿಕ ಲಾಭದಲ್ಲಿ ಆಸಕ್ತಿನ ಇಟ್ಕೋತಾರೆ ಅವ್ರು ಯಾವಾಗ್ಲೂ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನೋ ಒಂದು ಬೇಕು ಅದು ಯಾವಾಗ್ಲೂ ಇರುತ್ತೆ. ಅಂತವ್ರು ಸುಖವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಹತ್ರ ಎಲ್ಲ ಇರ್ಬೋದು, ಆದ್ರೂ ಕೂಡ ಸುಖವಾಗಿರೋದಿಲ್ಲ ಅವರು. ಅವನು ಕಾರ್ಯ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ. ಅಂದ್ರೆ ಅವ್ರು ಯಾವುದೇ ಒಂದು ಕಾರ್ಯ ಮಾಡೋದಿಲ್ಲ ಅಂತಂದ್ರೆ ಬಂಧನಕ್ಕೆ ಈಡು ಮಾಡುವಂತಹ, ಬಂಧನಕ್ಕೆ ಸಿಕ್ಕಿಸುವಂತಹ ಕೆಲಸಗಳನ್ನ ಅವ್ರು ಮಾಡೋದು ಇಲ್ಲ, ಬೇರೊಬ್ಬರನ್ನು ಕೂಡ ಅವ್ರು ಬಂಧನಕ್ಕೆ ಸಿಕ್ಕಿಸೋದಿಲ್ಲ. ದೇಹದ 9 ದ್ವಾರಗಳು ಯಾವುವು? ಹರೇ ಕೃಷ್ಣ. ನವದ್ವಾರ ಪುರೇ ದೇಹಿ ಅಂತಂದ್ರೆ 9 ದ್ವಾರಗಳಿದೆ ಈ ದೇಹಕ್ಕೆ ಅಂತ ಹೇಳಿದ್ರು. ಯಾವ್ದೆಲ್ಲ 9 ದ್ವಾರಗಳು ಅಂತ ಕೇಳ್ತಾ ಇದಾರೆ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಎರಡು ಕಣ್ಣು, ಎರಡು ಕಿವಿ ಹಾ ಮತ್ತೆ ಇದೆಲ್ಲ. ಹಾ ಮತ್ತೆ ಎರಡು ಕಣ್ಣು, ಎರಡು ಕಿವಿ, ಎರಡು ಹೊಳ್ಳೆ, ಒಂದು ಗುದದ್ವಾರ, ಒಂದು ಜನನೇಂದ್ರಿಯ. ಹಾ ಮಾತಾಜಿ, ಎಷ್ಟಾಯ್ತು ಮಾತಾಜಿ? 6 ಆಯ್ತು. ಆರಾಯ್ತಾ ಮಾತಾಜಿ? ಹೇಳಿ ಬಾಯಿ, ಮಾತಾಜಿ. ಬಾಯಿ, ಎರಡು ಕಣ್ಣು, ಎರಡು ಎರಡು ಹೊಳ್ಳೆ, ಕಣ್ಣು. ಎರಡು ಕಿವಿ, ಒಂದು ಬಾಯಿ, ಜನನೇಂದ್ರಿಯ, ಗುದದ್ವಾರ. ಹಾ ಮಾತಾಜಿ, ಆಯ್ತು. ನವದ್ವಾರಗಳು, 9 ದ್ವಾರಗಳಿದೆ ಈ ದೇಹಕ್ಕೆ. ಆ 9 ದ್ವಾರಗಳ ಮೂಲಕ ನಾವು ಈ ದೇಹ ಅಂದ್ರೆ ಸಂಪರ್ಕಕ್ಕೆ ಬರ್ತೀವಿ, ಭೌತಿಕ ಜಗತ್ತಿನ ಸಂಪರ್ಕಕ್ಕೆ. ಅವೆಲ್ಲವೂ ಕೂಡ ಇಂದ್ರಿಯಗಳು. ಆ ಇಂದ್ರಿಯಗಳ ಮೂಲಕ ನಾವು ಈ ಪ್ರಕೃತಿಯ ಜೊತೆ ಒಂದು ಸಂಪರ್ಕಕ್ಕೆ ಬರ್ತಾ ಇದೀವಿ. ಜ್ಞಾನಿನಾತು ತಜ್ಞಾನಂ ಯೇಷಾಂ ನಾಶಿತಂ ಆತ್ಮನಃ ತೇಷಾಂ ಆದಿತ್ಯ ವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅನುವಾದ: ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ
ಹಗಲ ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನೂ ಪ್ರಕಾಶಗೊಳಿಸುತ್ತದೆ. ಈ ಶ್ಲೋಕ ನಾವು ಮೊದಲೇ ಓದಿದ್ವಿ ಅನ್ಸುತ್ತೆ. ಆದ್ರೆ ನಮ್ಗೆ ಯಾವಾಗ ಭಗವಂತನಿಂದ ಆ ಜ್ಞಾನ ಅನ್ನುವಂಥದ್ದು ಬರುತ್ತೆ, ಅಂದ್ರೆ ಭಗವಂತನಿಗೆ ಶರಣಾದ ಕೂಡಲೇ ನಾವು ತ್ರಿಗುಣಗಳಿಂದ ಮುಕ್ತಿನ ಪಡಿತೀವಿ. ತ್ರಿಗುಣಗಳಿಂದ ಮುಕ್ತಿನ ಪಡೆದ ಕೂಡಲೇ ಭಗವಂತ ನಮಗೆ ಆ ಜ್ಞಾನವನ್ನ ನೀಡ್ತಾನೆ. ಹೃದಯದಲ್ಲಿ ನಮ್ಮಲ್ಲಿ ಆ ಜ್ಞಾನದ ಬೆಳಕನ್ನ ಹೊತ್ತಿಸಿದ ಕೂಡಲೇ ನಮ್ಗೆ ಪ್ರತಿಯೊಂದು ಕೂಡ ಸ್ಪಷ್ಟವಾಗಿ ತಿಳಿಯುತ್ತೆ. ಅಂತಂದ್ರೆ ನಾವು ಗುರುಗಳ ಸಂಪರ್ಕಕ್ಕೆ ಬರ್ತೀವಿ, ಅಥವಾ ಭಗವಂತ ಸ್ವತಃ ಗುರುವಾಗಿ ನಮ್ಗೆ ಅವೆಲ್ಲವನ್ನು ತಿಳಿಸ್ಕೊಡ್ತಾನೆ. ನಾವು ಏನನ್ನ ಮಾಡ್ಬೇಕು, ಯಾವ್ದು ನಮ್ಗೆ ಶ್ರೇಯಸ್ಕರ, ಏನನ್ನ ಮಾಡಬಾರ್ದು, ಅದು ನಮ್ಮನ್ನ ಹೇಗೆ ಬಂಧನದಲ್ಲಿ ಸಿಲುಕಿಸುವಂತದ್ದು, ಯಾವ್ದು ಬಂಧನದಿಂದ ಮುಕ್ತಿಯನ್ನು ಕೊಡುವಂತದ್ದು, ಇದೆಲ್ಲವೂ ಕೂಡ ನಮ್ಗೆ ಸ್ಪಷ್ಟವಾಗಿ ತಿಳಿತಾ ಹೋಗುತ್ತೆ. ತದ್ಬುದ್ಧಯಸ್ತದ್ ಆತ್ಮನಸ್ ತನ್ನಿಷ್ಠಾಸ್ತತ್ ಪರಾಯಣಃ ಗಚ್ಚಂತಿ ಅಪುನರ್ ಆವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಃ. ಅನುವಾದ: ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯ ಎಲ್ಲವೂ ಪರಮಪ್ರಭುವಿನಲ್ಲಿ ನೆಲೆ ನಿಂತಾಗ ಪೂರ್ಣ ಜ್ಞಾನವು ಆತನ ಸಂಶಯಗಳೆಲ್ಲವನ್ನು ತೊಳೆದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ. ಹೀಗೆ ಅವನು ಮುಕ್ತಿ ಮಾರ್ಗದಲ್ಲಿ ನೇರವಾಗಿ ಮುನ್ನಡೆಯುತ್ತಾನೆ. ಅಂದ್ರೆ ಅವನು ಕಾಯ ವಾಚ ಮನಸ್ಸ ಭಗವಂತನ ಒಂದು ಸೇವೆಯಲ್ಲಿ ತೊಡಗುತ್ತಾನೆ. ಆಗ ಅವನಿಗೆ ಭಗವಂತನೇ ಎಲ್ಲ ಜ್ಞಾನವನ್ನ ಕೊಡ್ತಾನೆ ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ಕೇಳಿದ್ವಿ. ಆ ರೀತಿ ಯಾವಾಗ ಅವನಿಗೆ ಭಗವಂತನ ಜ್ಞಾನ ಅದು ಸಿಗುತ್ತೆ, ಅವನಿಗೆ ಇನ್ಯಾವುದು ಸಂದೇಹಗಳು ಉಳಿಯೋದಿಲ್ಲ. ಇಲ್ಲಿ ಅರ್ಜುನನಿಗೆ ಅನೇಕ ಸಂದೇಹಗಳಿದೆ. ಅವನ ಸಂದೇಹಗಳನ್ನು ನಿವಾರಣೆ ಮಾಡೋದಕ್ಕೆ ಸ್ವತಃ ಕೃಷ್ಣ ಅವನ ಜೊತೆಲಿ ಇರ್ಬೇಕಾದ್ರೆ ಅವನಿಗೆ ನಾವು ನೋಡ್ತೀವಿ ಮುಂದೆ ಅವನಿಗೆ ಯಾವುದೇ ಸಂಶಯಗಳು ಇನ್ನ ಉಳಿಯೋದಿಲ್ಲ. ಆ ರೀತಿ ಶುದ್ಧ ಭಕ್ತರಿಗೂ ಕೂಡ ಭಗವಂತನ ಕಾರ್ಯದಲ್ಲಿ ತೊಡಗಿದಾಗ ಅವನಿಗೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದು ಏನಾಗುತ್ತೆ ಅಂತಂದ್ರೆ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡುತ್ತೆ. ಭಗವಂತನ ಒಂದು ಜ್ಞಾನ ನಮಗೆ ಸಿಕ್ಕಾಗ ನಾವು ಪರಿಶುದ್ಧರಾಗ್ತೀವಿ. ಹೀಗೆ ಆತನು ಮುಕ್ತಿ ಮಾರ್ಗದಲ್ಲಿ ನೇರವಾಗಿ ಮುನ್ನಡೆಯುತ್ತಾನೆ. ಆದ್ರೆ ಯಾವಾಗ ಅವನಿಗೆ ಗೊತ್ತಾಗುತ್ತೆ ಯಾವ್ದು ಶ್ರೇಯಸ್ಕರ, ಭಕ್ತಿ ಮಾರ್ಗ ಅಂದ್ರೆ ಏನು, ನನ್ನ ನಿಜ ಸ್ವರೂಪ ಏನು, ಅದನ್ನ ನಾನು ಹೇಗೆ ಮತ್ತೆ ಪಡ್ಕೋಬಹುದು ಅನ್ನೋದೆಲ್ಲ ಗೊತ್ತಾದಾಗ ಅವನು ಮತ್ತೆ ಭಗವಂತನ ಅಂದ್ರೆ ಮುಕ್ತಿ ಮಾರ್ಗ ಅಂದ್ರೆ ಈ ಭೌತಿಕ ಜಗತ್ತಿನಿಂದ ಬಿಡುಗಡೆಯನ್ನ ಪಡೆಯುವಂತಹ ಕೆಲಸದಲ್ಲಿ ಅವನು ತೊಡಗುತ್ತಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿಹಸ್ತಿನಿ ಶುನಿ ಚೈವಾಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಅನುವಾದ: ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು, ಅಂತ್ಯಜನನ್ನು ಒಂದೇ ರೀತಿ ಕಾಣುತ್ತಾರೆ. ಅಂದ್ರೆ ಯಾರು ಪಂಡಿತ ಅಂದ್ರೆ ಯಾರು ಭಕ್ತ ಇದ್ದಾನೆ ಅವನನ್ನ ಇಲ್ಲಿ ಪಂಡಿತ ಅಂತ ಕರೀತಾ ಇದ್ದಾರೆ. ಯಾಕೆ ಪಂಡಿತ ಅಂತ ಕರೀತಾ ಇದ್ದಾರೆ ಅಂದ್ರೆ ಭಕ್ತಿ ಮಾಡುವ ಮೂಲಕ ಅವನಿಗೆ ಭಗವಂತ ಜ್ಞಾನವನ್ನು ಕೊಟ್ಟು ಅವನಿಗೆ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದಾನೆ. ಆದ ಕಾರಣ ಅವನು ಯಾವ ರೀತಿ ಪ್ರತಿಯೊಂದನ್ನು ಕೂಡ ಕಾಣ್ತಾನೆ ಅಂತಂದ್ರೆ ಅವನು ಒಬ್ಬ ಬ್ರಾಹ್ಮಣನನ್ನ ಶ್ರೇಷ್ಠ ಅಥವಾ ಒಬ್ಬ ನಾಯಿ ಮಾಂಸವ ತಿನ್ನುವಂತವನು ಅಂತ್ಯಜ, ಅವನು ಕನಿಷ್ಠ ಅಂತೆಲ್ಲ ಅವನು ಭಾವಿಸೋದಿಲ್ಲ. ಅವನು ಎಲ್ಲರನ್ನೂ ಸಮಾನವಾಗಿ ಕಾಣ್ತಾನೆ. ಯಾಕೆಂದ್ರೆ ಅವನು ಎಲ್ಲರಲ್ಲೂ ಕೂಡ ತನ್ನಂತೆ ಒಂದು ಆತ್ಮ ಇದೆ, ಅದರಲ್ಲಿ ಆತ್ಮದ ಜೊತೆಯಲ್ಲಿ ಪರಮಾತ್ಮನು ಇದ್ದಾನೆ ಅನ್ನೋದು ಅವನಿಗೆ ತಿಳಿದಿರುತ್ತೆ. ಆದ ಕಾರಣ ಅಂದ್ರೆ ಅವ್ನಿಗೆ ಗೊತ್ತಿದೆ, ಒಂದು ಹಸುವನ್ನು ನಾಯಿಯನ್ನು ನೋಡಿದಾಗ ಅವನ್ಗೆ ಅನ್ಸುತ್ತೆ ಅಂದ್ರೆ ಇದು ಕೂಡ ಒಂದು ಜೀವಾತ್ಮ, ಅಂದ್ರೆ ಅದರ ಒಂದು ಕಾರ್ಯದ ಪ್ರತಿಫಲವಾಗಿ ಅದು ಈಗ ಈ ದೇಹವನ್ನ ಅಥವಾ ಈ ಬಟ್ಟೆಯನ್ನ ತೊಟ್ಟಿದೆ. ಅಂದ್ರೆ ಈಗ ಯಾವ್ದಾದ್ರು ಶಾಲೆಯಲ್ಲಿ ಯಾವ್ದಾದ್ರು ಒಂದು ನಾಟಕ ಏನಾದ್ರು ಮಾಡಿಸಿದ್ರೆ ಮಕ್ಕಳಿಗೆ ಒಂದು ವೇಷ ಹಾಕ್ತಾರೆ. ಹಾಗೆ ಇಲ್ಲಿ ಈ ವೇಷವನ್ನ ಈ ಆತ್ಮ ಧರಿಸಿದೆ, ಅದರ ಕರ್ಮಾನುಸಾರ. ಆದ ಕಾರಣ ಅವನು ಪ್ರತಿಯೊಂದನ್ನು ಕೂಡ ಯಾವ್ದ್ರಲ್ಲೂ ಒಂದು ಭೇದ ಭಾವ ಮಾಡೋದಿಲ್ಲ. ನನ್ನಲ್ಲಿರುವ ಆತ್ಮಕ್ಕೂ ಅಥವಾ ಪರಮಾತ್ಮನಿಗೂ ಇನ್ನೊಂದು ಜೀವಿಯಲ್ಲಿರುವ ಆತ್ಮಕ್ಕೂ ಪರಮಾತ್ಮನಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಂಡು ಅವನು ಎಲ್ಲರನ್ನೂ ಸಮಾನವಾಗಿ ಕಾಣ್ತಾನೆ. ಒಬ್ಬ ವ್ಯಕ್ತಿಯು ಎಲ್ಲಾ ಜೀವಿಗಳ ಕಡೆ ಸಮಾನ ದೃಷ್ಟಿಯನ್ನು ಹೇಗೆ ನೋಡಬಹುದು? ಹರೇ ಕೃಷ್ಣ. ಹೇಗೆ ಎಲ್ಲರನ್ನು ಸಮಾನವಾಗಿ ಕಾಣ್ತಾನೆ ಪಂಡಿತ ಅಂತ ಈಗ ನಾವು ಹೇಳಿದ್ವಲ್ಲ, ಅದೇ ಸೇಮ್. ನಾವ್ ಹೇಗೆ ಎಲ್ಲರನ್ನು ಸಮಾನವಾಗಿ ಕಾಣುವಂಥದ್ದು? ಪಂಡಿತ ಎಲ್ಲಾ ಜೀವಿಗಳಲ್ಲೂ ಎಲ್ಲರಲ್ಲೂ ಆತ್ಮ ಭಗವಂತ ಇದ್ದಾನೆ ಅಂತ ನನ್ನಲ್ಲಿದ್ದಾನೆ ಅವರಲ್ಲಿ ಇದ್ದಾರೆ ಅಂತ ಕಾಣ್ತಾನೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ನಾವು ಕೂಡ 84 ಲಕ್ಷ ಯೋನಿಗಳನ್ನ ದಾಟಿ ಬರ್ತೀವಿ ಅಂತಂದ್ರೆ ನಾವು ಕೂಡ ಒಂದು ಜನ್ಮದಲ್ಲಿ ನಾಯಿಯಾಗಿ ಅಥವಾ ಒಂದು ಕೋಳಿಯಾಗಿ ಅಥವಾ ಇನ್ನೇನೋ ಒಂದು ಪ್ರಾಣಿಯಾಗಿ, ಪಕ್ಷಿಯಾಗಿ, ಒಂದು ಗಿಡ ಮರವಾಗಿ ನಾವು ಕೂಡ ಇದ್ದಿದ್ದೀವಿ.
ನಾವೀಗ ಪಂಡಿತ ಆಗಿರ್ಬೋದು ಅಥವಾ ಮನುಷ್ಯ ಜನ್ಮವನ್ನ ಪಡೆದಿರ್ಬೋದು, ಅದರಲ್ಲಿ ಭಗವಂತನ ಕೃಪೆ ಇದೆ, ನಮ್ಗೆ ಸ್ವಲ್ಪ ಜ್ಞಾನವು ಸಿಕ್ಕಿರ್ಬೋದು. ಆದ್ರೆ ಅವನು ನೋಡ್ತಿರುವಂತಹ ವ್ಯಕ್ತಿಗಳಿರ್ಬೋದು ಅಥವಾ ಒಂದು ಪ್ರಾಣಿ ಪಕ್ಷಿಗಳಿರ್ಬೋದು, ಅವನು ಅದನ್ನ ಅದೇ ರೀತಿ ಕಾಣ್ತಾನೆ. ಅಂದ್ರೆ ಈಗ ಅವು ಅಂತಹ ಒಂದು ಯೋನಿಯಲ್ಲಿ ಇದೆ, ಮುಂದೆ ಅವುಗಳು ಕೂಡ ನನ್ನ ಹಾಗೆ ಒಂದು ಮನುಷ್ಯ ಜನ್ಮವನ್ನ ಪಡಿತವೆ. ಭಗವಂತನ ಕೃಪೆ ಅಥವಾ ಗುರುಗಳ ಕೃಪೆ ಅಥವಾ ವೈಷ್ಣವರ ಕೃಪೆ ಸಿಕ್ಕಿದ್ರೆ ಅವ್ರಿಗೂ ಕೂಡ ಎಲ್ಲ ಜ್ಞಾನವೂ ಸಿಗುತ್ತೆ. ಆದ ಕಾರಣ ಅವನು ಎಲ್ಲರನ್ನೂ ಸಮಾನವಾಗಿ ಕಾಡ್ತಾನೆ. ಬಾಹ್ಯ ಸ್ಪರ್ಶೇಶ್ವ ಸ ಆಸಕ್ತಾತ್ಮ ವಿದಂತಿ ಆತ್ಮನಿ ಯತ್ ಸುಖಂ ಸಾ ಬ್ರಹ್ಮ ಯೋಗಾಯುಕ್ತಾತ್ಮ ಸುಖಂ ಅಕ್ಷಯಂ ಅಶ್ನುತೆ. ಬಾಹ್ಯಾಸ್ಪರ್ಶೇಶ್ವ ಆಸಕ್ತಾತ್ಮ ವಿದಂತಿ ಆತ್ಮನಿ ಯತ್ ಸುಖಂ ಸ ಬ್ರಹ್ಮ ಯೋಗಯುಕ್ತಾತ್ಮ ಸುಖಂ ಅಕ್ಷಯಂ ಅಶ್ನುತೆ. ಅನುವಾದ: ಹೇಗೆ ಮುಕ್ತರಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ, ಅವನು ಯಾವಾಗಲೂ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿ ಇರುತ್ತಾನೆ. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಪರಮಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತ ಆನಂದವನ್ನು ಸವಿಯುತ್ತಾನೆ. ಇಲ್ಲಿ ನಾವು ಒಂದು ಉದಾಹರಣೆ, ಹರಿದಾಸ್ ಠಾಕೂರರು ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳಿದ್ದಾಗ ಅವರ ಭಕ್ತರಾಗಿದ್ರು. ಅವರು ಯಾವ ರೀತಿ ಹರಿನಾಮ ಸಂಕೀರ್ತನೆ ಮಾಡ್ತಾ ಇದ್ರು ಅಂದ್ರೆ, ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು 16 ಸುತ್ತು ಪ್ರತಿದಿನ ಮಾಡ್ಬೇಕು. ಆದ್ರೆ ಅವರು 192 ಮಾಲೆಗಳನ್ನ ಮಾಡ್ತಾ ಇದ್ರು. ಅಂದ್ರೆ 3 ಲಕ್ಷ ಬಾರಿ ಭಗವಂತನ ನಾಮಸ್ಮರಣೆ ಮಾಡ್ತಿದ್ರು. ಅಂದ್ರೆ ಅವರು ಎಲ್ಲಾ ಸಮಯ ಯಾವಾಗ್ಲೂ ಭಗವಂತನ ಸಂಕೀರ್ತನೆಯಲ್ಲಿ ತೊಡಗಿರ್ತಾ ಇದ್ರು. ಅವರು ಮುಸಲ್ಮಾನರ ಒಂದು ಕುಟುಂಬದಲ್ಲಿ ಜನ್ಮವನ್ನು ಪಡಿತಾರೆ, ಆದ್ರೆ ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಿರ್ತಾರೆ. ಇದರಿಂದ ಅಲ್ಲಿದ್ದಂತಹ ಒಬ್ಬ ನವಾಬ ಏನಿರ್ತಾನೆ, ಅವನು ರಾಜ, ಅವನಿಗೆ ಇವರ ಮೇಲೆ ಒಂದು ಅಸೂಯೆ ಇರುತ್ತೆ. ಆದ ಕಾರಣ ಅವನ್ ಏನ್ ಮಾಡ್ತಾನೆ, ಅವರನ್ನ ಮತಿಭ್ರಷ್ಟರನ್ನಾಗಿ ಮಾಡ್ಬೇಕು, ಅವರನ್ನ ಎಲ್ಲರ ಮುಂದೆ ಅವಮಾನಗೊಳಿಸ್ಬೇಕು ಅಂತ ಹೇಳಿ ಅವ್ರ ಒಂದು ವೇಶ್ಯೆಯನ್ನ ಅವ್ರ ಬಳಿಗೆ ಕಳಿಸ್ಕೊಡ್ತಾನೆ. ಆ ವೇಶ್ಯೆ ಬಂದು ಯಾರು ಇಲ್ಲದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ಬರ್ತಾಳೆ ಭೇಟಿ ಮಾಡೋದಕ್ಕೆ ಹರಿದಾಸ್ ಠಾಕೂರರನ್ನ. ಆಗ ಹರಿದಾಸ್ ಠಾಕೂರರು ಸಾಧಾರಣವಾಗಿ ಅವಳ ಹತ್ರ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಪ್ರತಿದಿನ 3 ಲಕ್ಷ ನಾಮಸ್ಮರಣೆ ಮಾಡ್ತೀನಿ, ಇವತ್ತಿನ ಒಂದು ಜಪ ಏನಿದೆ ಅದನ್ನ ನಂದು ಮುಗ್ದಿಲ್ಲ, ನಿನ್ನ ಇಚ್ಛೆ ಏನು ಅಂತ ನನ್ಗೆ ಅರ್ಥ ಆಗಿದೆ, ನೀನ್ ಸ್ವಲ್ಪ ಹೊತ್ತು ಕಾಯಿ, ನಾನು ಜಪ ಮುಗಿಸಿ ಬರ್ತೀನಿ ಅಂತ ಹೇಳ್ತಾರೆ. ಹಾಗೆ ಇಡೀ ರಾತ್ರಿ ಅವರು ಹರಿನಾಮ ಸಂಕೀರ್ತನೆ ಮಾಡ್ತಿರ್ತಾರೆ. ಅಲ್ಲಿಯೇ ಕೂತು ಆ ವೇಶ್ಯೆ ಅದೆಲ್ಲವನ್ನು ಕೂಡ ಕೇಳ್ತಾ ಇರ್ತಾಳೆ. ಹರಿನಾಮ ಸಂಕೀರ್ತನೆಯನ್ನ ಶುದ್ಧ ಭಕ್ತರು ಅವರು ಹೇಳುವಂತ ಒಂದೇ ಒಂದು ಹರಿನಾಮ ಏನಿದೆ, ಭಗವಂತನ ನಾಮ, ಅದು ಎಂತಹ ಪತಿತಾತ್ಮರನ್ನು ಕೂಡ ಪರಿಶುದ್ಧರನ್ನಾಗಿಸ್ಬಿಡುತ್ತೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಜನಕ ಮಹಾರಾಜರು ಒಮ್ಮೆ ನರಕವನ್ನ ಹಾದು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಹೋಗ್ತಿರ್ಬೇಕಾದ್ರೆ ನರಕದಲ್ಲಿ ಎಲ್ಲರಿಗೂ ಕೂಡ ಒಂದು ಸಂಕಟದ ಒಂದು ಇದಿರುತ್ತೆ, ಶಿಕ್ಷೆ ಕೊಡ್ತಾ ಇರ್ತಾರೆ. ಆ ನರಕವಾಸಿಗಳು ಯಾವಾಗ್ಲೂ ಕೂಡ ಕಷ್ಟ ಪಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ಅವ್ರು ಗೋಳಾಡ್ತಾ ಇರ್ತಾರೆ. ಆದ್ರೆ ಯಾವಾಗ ಜನಕ ಮಹಾರಾಜರು ಆ ದಾರಿಯನ್ನ ಹಾದು ಹೋಗ್ತಾ ಇದ್ದಾರೆ, ಆ ಸಮಯದವರೆಗೆ ಅವರೆಲ್ಲರಿಗೂ ಕೂಡ ಆ ನರಕದ ಒಂದು ಶಿಕ್ಷೆಯಿಂದ ಒಂದು ನೋವಾಗ್ತಿಲ್ಲ. ಆಗ ಅವ್ರಿಗೆ ಗೊತ್ತಾಗುತ್ತೆ, ಜನಕ ಮಹಾರಾಜರನ್ನ ಅವ್ರು ಕೇಳ್ಕೊತಾರೆ, ನೀವ್ ಹೋಗ್ಬೇಡಿ ಇಲ್ಲಿಂದ, ನೀವ್ ಇಲ್ಲಿಂದ ಹೋದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ, ನೀವಿಲ್ಲೇ ಇದ್ದು ಬಿಡಿ ನಮ್ ಜೊತೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ನಾನ್ ನಿಮಗೆ ಒಂದೇ ಒಂದು ಶುದ್ಧ ನಾಮವನ್ನ ಕೊಡ್ತೀನಿ. ಅಂದ್ರೆ ಯಾರು ಶುದ್ಧ ಭಕ್ತರು ಇರ್ತಾರೆ, ಅವರು ಒಂದು ಶುದ್ಧ ನಾಮ ಉಚ್ಚಾರಣೆ ಮಾಡಿದ್ರೆ ನರಕವಾಸಿಗಳು ನರಕದಿಂದ ಬಿಡುಗಡೆ ಹೊಂದು ಬಿಡ್ತಾರೆ. ಅಂದ್ರೆ ಅವರು ರಾಮ ಅಂತ ಒಂದೇ ಒಂದು ಪದವನ್ನ ಹೇಳ್ತಾರೆ, ಅದನ್ನ ಕೇಳಿದಂತಹ ನರಕದಲ್ಲಿದ್ದವರು ಎಲ್ಲರೂ ಕೂಡ ನರಕದಿಂದ ಬಿಡುಗಡೆ ಆಗ್ಬಿಡ್ತಾರೆ. ಹಾಗೆ ಇಲ್ಲಿ ಹರಿದಾಸ್ ಠಾಕೂರರು, ನಾವು ಪ್ರತಿ ಸತಿ ಕೂಡ ಹೇಳ್ತೀವಿ ಕೊನೆಯಲ್ಲಿ ಹರಿದಾಸ್ ಠಾಕೂರ್ ಕಿ ಜೈ ಅಂತ ಈಗ್ಲೂ ಕೂಡ ನಾವು ಹೇಳ್ತೀವಿ. ಅಂದ್ರೆ ಅವರು ಅಂತಹ ಭಕ್ತರಾಗಿದ್ರು. ಅವರು ಹೇಳ್ತಾ ಇದ್ದಂತಹ ಒಂದು ಶಬ್ದ ಏನಿದೆ, ಅವ್ರು ಹೇಳ್ತಾ ಇದ್ದಂತಹ ಒಂದು ಪದ ಏನಿದೆ, ಭಗವಂತನ ನಾಮ, ಅದು ಕೂಡ ಶುದ್ಧ ನಾಮ ಆಗಿರ್ತಾ ಇತ್ತು. ಆದ ಕಾರಣ ಇಡೀ ರಾತ್ರಿಯ ವೇಶ್ಯೆ ಕುತ್ಕೊಂಡು ಅಂತಹ ಒಂದು ಶುದ್ಧ ನಾಮವನ್ನ ಕೇಳ್ತಾ ಇರ್ತಾಳೆ. ಕೇಳಿದಾಗ ಅವಳು ಏನಾಗುತ್ತೆ, ಬೆಳಗ್ಗೆ ಆಗ್ಬಿಡುತ್ತೆ, ಇವ್ರಿನ್ನ ಜಪ ಮುಗಿಸಿಲ್ಲ, ಅವಳು ಎದ್ದು ಹೊಟ್ಟೋಗ್ತಾಳೆ, ಇನ್ನ ಜನ ಎಲ್ಲ ಓಡಾಡ್ತಾರೆ ಅಂತ ಹೇಳಿ ಹೋಗ್ಬಿಡ್ತಾಳೆ. ಮತ್ತೆ 2ನೇ ದಿನ ಬರ್ತಾಳೆ, ಮತ್ತೆ 3ನೇ ದಿನ ಬರ್ತಾಳೆ. ಹೀಗೆ ಅವಳು 3 ದಿನನೂ ಅಲ್ಲಿಗೆ ಬರ್ತಾಳೆ. ಹರಿದಾಸ್ ಠಾಕೂರರು ಮತ್ತೆ ಅದನ್ನೇ ಹೇಳ್ತಾರೆ, ನನ್ನ ಜಪ ಇನ್ನ ಮುಗ್ದಿಲ್ಲ ಅಂತ. ಆದ್ರೆ ಅವಳು 3 ದಿನ ಅದನ್ನ ಕೇಳ್ತಾ ಇರ್ತಾಳೆ. ಅದನ್ನ ಹೊರತುಪಡಿಸಿ ಅವರಿಬ್ಬರ ಮಧ್ಯೆ ಏನು ಒಂದು ಮಾತುಕತೆ ಆಗೋದಿಲ್ಲ. ಕೊನೆಗೆ ಏನಾಗುತ್ತೆ, 3 ದಿನ ಕಳೆದ ಕೂಡ್ಲೆ ಅವಳು ಅಳ್ತಾಳೆ. ಅಂದ್ರೆ ಅವಳಲ್ಲಿ ಮನಪರಿವರ್ತನೆ ಆಗುತ್ತೆ, ಅವಳು ಅಳ್ತಾಳೆ, ಹತ್ಕೊಂಡು ಹೇಳ್ತಾಳೆ, ಈ ರೀತಿ ರಾಜ ನಿನ್ನನ್ನ ಮತಿಭ್ರಷ್ಟನನ್ನಾಗಿ ಮಾಡ್ಬೇಕು ಅಂತ ಹೇಳಿ ನನ್ನನ್ನ ಇಲ್ಲಿಗೆ ಕಳ್ಸಿದ್ಲು. ಆದ್ರೆ ನಿನ್ನ ಒಂದು ಹರಿನಾಮ ಸಂಕೀರ್ತನೆಯನ್ನ ಕೇಳಿ ನನಗೂ ಕೂಡ ಅದರಲ್ಲಿ
ಆಸಕ್ತಿ ಬಂದಿದೆ, ನಾನು ಕೂಡ ಭಗವಂತನ ನಾಮಸ್ಮರಣೆ ಮಾಡ್ಬೇಕು, ನಾನು ನಿನ್ನ ಶಿಷ್ಯಳಾಗ್ಬೇಕು, ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾಳೆ. ಆಗ ಹೇಳ್ತಾನೆ, ನೀನು ಯಾವುದೊಂದು ವೃತ್ತಿ ಮಾಡಿದೆ ಇಷ್ಟು ದಿನ, ಆ ವೃತ್ತಿಯಿಂದ ಏನೆಲ್ಲ ಪಡ್ಕೊಂಡೆ ಅದೆಲ್ಲವನ್ನು ಕೂಡ ಬೇರೆಯವ್ರಿಗೆ ದಾನ ಮಾಡಿ ಬಂದ್ಬಿಡು. ದಾನ ಮಾಡಿ ಬಂದು ಅವ್ರು ಇದ್ದಂತಹ ಕುಟೀರದಲ್ಲಿ ಅವಳನ್ನ ಇರಿಸ್ಬಿಟ್ಟು ಅವಳು ಕೂಡ ಹರಿನಾಮ ಸಂಕೀರ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಮತ್ತೆ ಹರಿದಾಸ್ ಠಾಕೂರರು ಆ ಕುಟೀರದಿಂದ ಬೇರೆ ಕಡೆಗೆ ಹೋಗ್ಬಿಡ್ತಾರೆ. ಹೀಗೆ ಯಾರು ಶುದ್ಧ ಭಕ್ತರಿರ್ತಾರೆ ಅವ್ರಿಗೆ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ. ಅಂದ್ರೆ ಬೇರೆ ವ್ಯಕ್ತಿಗಳಾಗಿದ್ರೆ ಏಕಾಂತದಲ್ಲಿ ಯಾರಾದ್ರೂ ಒಂದು ಹೆಂಗಸು ಅದ ರೀತಿ ಬಂದಿದ್ರೆ ಅವರು ಮತಿಭ್ರಷ್ಟರು ನಿಜವಾಗ್ಲೂ ಆಗ್ತಿದ್ರು. ಆದ್ರೆ ಇಲ್ಲಿ ಹರಿದಾಸ್ ಠಾಕೂರರು ಆ ರೀತಿ ಆಗ್ಲಿಲ್ಲ. ಯಾಕೆ ಅವರು ಆ ರೀತಿ ಆಗಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಅದಕ್ಕಿಂತ ತುಂಬಾ ಶ್ರೇಷ್ಠವಾದ ಆನಂದ ಅನ್ನೋದು ಭಗವಂತರಿಂದ ಸಿಕ್ತಿತ್ತು, ಭಗವಂತನ ನಾಮಸ್ಮರಣೆಯಲ್ಲಿ ಸಿಕ್ತಿತ್ತು. ಆ ಆನಂದದ ಮುಂದೆ ಈ ಆನಂದ ಅನ್ನೋದು ಅದು ತುಚ್ಛ ಅನಿಸ್ತಿತ್ತು ಅವ್ರಿಗೆ. ಅವನು ಯಾವಾಗ್ಲೂ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸ್ತಾನೆ. ಅಂದ್ರೆ ಅವನು ತನ್ನಲ್ಲಿಯೇ ತಾನು ಭಗವಂತನ ಒಂದು ಸಂಪರ್ಕದಲ್ಲಿ, ಆ ಸಮಾಧಿ ಸ್ಥಿತಿ ಅಂತಂದ್ರೆ ಭಗವಂತನ ಜೊತೆ ತನ್ನ ಸಂಪರ್ಕವನ್ನ ಏರ್ಪಡಿಸ್ಕೊಂಡಿರ್ತಾನೆ. ಅದರಲ್ಲಿ ಅವನಿಗೆ ಅಪಾರವಾದ ಆನಂದ ಅನ್ನೋದು ಸಿಕ್ತಿರುತ್ತೆ. ಈ ರೀತಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯ ಪರಮ ಸತ್ಯದಲ್ಲಿ ಮಗ್ನನಾಗಿರ್ತಾನೆ. ಅವನು ಯಾವಾಗ್ಲೂ ಕೂಡ ಭಗವಂತನ ಸಂಪರ್ಕದಲ್ಲಿ ಆ ನಿಜವಾದ ಆನಂದವನ್ನು ಅವನು ಸವಿತಾ ಇರ್ತಾನೆ. ಆದ ಕಾರಣ ಅವನು ಇಂತಹ ಒಂದು ಇಂದ್ರಿಯ ಭೋಗದಲ್ಲಿ ಅವನಿಗೆ ಯಾವುದೇ ಆಕರ್ಷಣೆ ಅನ್ನೋದು ಉಳಿಯೋದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯ ಸುಖವನ್ನು ತ್ಯಜಿಸುವ ಅಗತ್ಯವೇನು? ನಾವ್ ಯಾಕೆ ಇಂದ್ರಿಯ ಸುಖವನ್ನ ತ್ಯಜಿಸ್ಬೇಕು? ಹರೇ ಕೃಷ್ಣ, ಹೇಳ್ತೀರಾ ಯಾರಾದ್ರೂ? ಯಾಕಂದ್ರೆ ಇಂದ್ರಿಯ ಸುಖದ ಹಿಂದೆ ನಾವು ಹೋದ್ವಿ ಅಂದ್ರೆ ಅದು ನಮ್ಮ ಪತನಕ್ಕೆ ಕಾರಣ ಆಗತ್ತೆ. ಅಂದ್ರೆ ನಾವು ನೋಡಿದ್ವಿ ಯಾವ ಅಧ್ಯಾಯದಲ್ಲಿ, 3ನೇ ಅಧ್ಯಾಯದ ಕೊನೆಯಲ್ಲಿ ನಾವು ನೋಡಿದ್ವಿ, ಈ ದೇಹವನ್ನ ರಥಕ್ಕೆ ಹೋಲಿಸಿ ಅದರಲ್ಲಿ ಬರುವಂತ 5 ಇಂದ್ರಿಯಗಳನ್ನ ಕುದುರೆಗೆ ಹೋಲಿಸಿದಾಗ ಆ 5 ಇಂದ್ರಿಯಗಳು ಅಂದ್ರೆ ಅದರ ಒಂದು ಇಂದ್ರಿಯ ಸುಖದ ಹಿಂದೆ ಹೋದ್ವು ಅಂತಂದ್ರೆ ಹೇಗೆ ಆತ್ಮ ಅದು ಪತನಕ್ಕೆ ಈಡಾಗುತ್ತೆ. ಅಂದ್ರೆ ಅದಕ್ಕೆ ದಿಗ್ಭ್ರಾಂತಿಯನ್ನ ಹೊಂದುತ್ತೆ. ಅಂದ್ರೆ ಆ ರಥ ಅದು ಇಷ್ಟ ಬಂದ ಹಾಗೆ ಹೋಗುತ್ತೆ, ಯಾವ ಕಡೆ ಅಂದ್ರೆ ಆ ಕಡೆ ಹೋಗುತ್ತೆ. ಅದು ಸರಿಯಾದ ಮಾರ್ಗದಲ್ಲಿ ಅದು ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಜೀವಂತ ಅಸ್ತಿತ್ವವನ್ನು ಸೆರೆ ಹಿಡಿಯುವ ವಿವಿಧ ರೀತಿಯ ಇಂದ್ರಿಯ ಆನಂದಗಳು ಯಾವುವು? ಅಂದ್ರೆ ನಾವು ಇಂದ್ರಿಯ ಆನಂದಗಳು ಅಂತ ಯಾವುದನ್ನೆಲ್ಲ ಕರಿತೀವಿ ಅಂತ? ಹರೇ ಕೃಷ್ಣ, ಯಾವ್ದೆಲ್ಲ ನಮ್ಮ ಇಂದ್ರಿಯಗಳಿಗೆ ಆನಂದವನ್ನು ಕೊಡ್ತವೆ? ಕಣ್ಣು ನೋಟಿನ ಆನಂದವನ್ನು ಕೊಡುತ್ತದೆ. ಹಾ ಮಾತಾಜಿ, ಕಣ್ಣು ನೋಟದ ಆನಂದವನ್ನು ಕೊಡುತ್ತದೆ. ಕರೆಕ್ಟ್ ಮಾತಾಜಿ. ಸ್ಪರ್ಶ, ರೂಪ, ರಸ, ಗಂಧ, ರುಚಿ. ನಮಗೆ 5 ಇಂದ್ರಿಯಗಳಿದೆ. ಆ 5 ಇಂದ್ರಿಯಗಳು ನಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಸುಖವನ್ನ ಕೊಡುತ್ತೆ. ನಾವು ಅರಸಿ ಹೋದ್ವಿ ಅಂದ್ರೆ ಅದು ನಮ್ಮನ್ನ ಸಿಕ್ಕಾಕಿಸಿ ಬಿಡುತ್ತೆ. ಅಂದ್ರೆ ಈ ಮೀನಿಗೆ ಗಾಳ ಹಾಕಿ ಅದನ್ನ ಹಿಡಿತಾರಲ್ಲ, ಹಾಗೆ ನಾವು ಅದರಲ್ಲಿ ಸಿಕ್ಕಾಕ್ತೀವಿ. ಅದರಲ್ಲಿ ತೊಡಗುವುದಿಲ್ಲ. ಕುಂತಿಯ ಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು, ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡೋದಿಲ್ಲ. ಅಂದ್ರೆ ನಾವು ಏನು ಇಂದ್ರಿಯ ಸುಖ ಅನ್ನೋದೇನಿದೆ ಅದಕ್ಕೆ ಒಂದು ಆರಂಭ ಇದೆ, ಅದಕ್ಕೆ ಕೊನೆ ಅನ್ನೋದಿದೆ. ಅಂದ್ರೆ ನಾವ್ ಇವಾಗ ಒಂದು ಜಾಮೂನ್ ಅನ್ನ ತಿನ್ಬೇಕು ಅಂತಂದ್ರೆ ಮೊದಲನೇದು ಆಹಾ ತುಂಬಾ ಚೆನ್ನಾಗಿದೆ, ಎರಡನೇದ ಓಕೆ ಪರವಾಗಿಲ್ಲ ಅದಕ್ಕಿಂತ ಚೆನ್ನಾಗಿದೆ, 3 ನಡೀತದೆ, 5, 10 ನಡೀತದೆ. ಇನ್ನ ಹೆಚ್ಚಿಗೆ ತಿಂದ್ರೆ ಏನಾಗುತ್ತೆ? ಹೊಟ್ಟೆ ಕೆಡುತ್ತೆ. ಆಮೇಲೆ ಅದು ತಿಂದಿದ್ದಕ್ಕೆ ನಾವು ಅದಕ್ಕಿಂತ 2ರಷ್ಟು, ಆ ಸುಖಕ್ಕಿಂತ 2ರಷ್ಟು ದುಃಖವನ್ನ ಅನುಭವಿಸ್ತೀವಿ. ಹಾಗೆ ಅದಕ್ಕೆ ಒಂದು ಆದಿ ಅನ್ನೋದಿದೆ, ಅದಕ್ಕೊಂದು ಅಂತ್ಯ ಅನ್ನೋದಿದೆ. ಇಂದ್ರಿಯ ಸುಖ ಅನ್ನೋದಕ್ಕೆ ಆದಿ ಅಂತ್ಯಗಳಿರುವ ಕಾರಣ ಯಾರು ವಿವೇಕಿ ಇದ್ದಾನೆ ಅವನು ಅವುಗಳಲ್ಲಿ ಸಂತೋಷವನ್ನ ಹೊಂದೋದಿಲ್ಲ. ಇಲ್ಲಿ ನಾವು ಕೆಲವೊಂದು ಉದಾಹರಣೆ ಕೊಡ್ತಾ ಇದ್ರೆ, ಈ ಮಳೆಗಾಲದಲ್ಲಿ ಬರುವಂತಹ ಒಂದು ಹುಳಗಳು ಅವೇನ್ ಮಾಡುತ್ತೆ ಅಂತಂದ್ರೆ ಅವುಗಳಿಗೆ ರೆಕ್ಕೆ ಪುಕ್ಕ ಬರುತ್ತೆ ಮಳೆಗಾಲದ ಸಮಯದಲ್ಲಿ. ಅವು ಆಮೇಲೆ ಏನ್ ಮಾಡ್ತವೆ ಅಂತಂದ್ರೆ ಎಲ್ಲಿ ಬೆಳಕಿರುತ್ತೆ ಅದರ ಕಡೆಗೆ ಆಕರ್ಷಣೆಯನ್ನ ಹೊಂದುತ್ತೆ. ಅಂದ್ರೆ ಅದರ ಕಣ್ಣುಗಳು ಪ್ರಬಲ, ಇಂದ್ರಿಯಗಳಲ್ಲಿ ಅದರ ಕಣ್ಣುಗಳು ಪ್ರಬಲ ಆದ ಕಾರಣ ಅವು ಬೆಳಕಿನ ಕಡೆಗೆ ಹೋಗಿ ಅದರ ಶಾಖಕ್ಕೆ ಅವು ಅಲ್ಲಿಯೇ ಸತ್ತು ಬೀಳುತ್ತವೆ. ಹೀಗೆ ನಮ್ಮ ಇಂದ್ರಿಯ ಅನ್ನುವಂಥದ್ದು ಅದು ನಮ್ಮ ಒಂದು ಪತನಕ್ಕೆ ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಜಿಂಕೆಗೆ ಅದರ ಕಿವಿಗಳು ತುಂಬಾ ಪ್ರಬಲವಾಗಿರುತ್ತೆ. ಈ ಜಿಂಕೆಯನ್ನ ಯಾರಾದ್ರೂ ಹಿಡಿಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೊಳಲನ್ನ ಊದುವಂತದ್ದು ಅಥವಾ ಒಂದು ಮಧುರವಾದ ಯಾವ್ದಾದ್ರು ಒಂದು ಸಂಗೀತವನ್ನ ಕೇಳುವ ಮೂಲಕ ಅದನ್ನ ಆಕರ್ಷಣೆ ಮಾಡ್ತಾರೆ. ಆ ಜಿಂಕೆ ಯಾರು ಬೇಟೆಗಾರ ಇದ್ದಾನೆ ಅವನ ಕಡೆಗೆ ಅದು ಬರುತ್ತೆ.
ಕಿವಿಗಳ ಮೂಲಕ ಆ ಮಧುರವಾದ ಸಂಗೀತವನ್ನ ಕೇಳ್ತಾ ಕೇಳ್ತಾ ಆ ಬೇಟೆಗಾರ ಇರುವ ಕಡೆಗೆ ಅವು ಬರ್ತವೆ. ಹೀಗೆ ಅವು ತಮ್ಮ ಸ್ವಾತಂತ್ರ್ಯವನ್ನಾಗ್ಲಿ ಅಥವಾ ತಮ್ಮ ಜೀವವನ್ನೇ ಆಗ್ಲಿ ಕಳ್ಕೊತವೆ. ಇಲ್ಲಿ ದುಂಬಿ ಏನ್ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಆ ಗ್ರಹಣ ಶಕ್ತಿ, ಅದರ ಮೂಗು ಪ್ರಬಲವಾಗಿರುತ್ತೆ. ಅದು ಮಕರಂದವನ್ನ ಹೀರ್ಲಿಕ್ಕೆ ಅಂತ ಕಮಲದಲ್ಲಿ ಹೋದಾಗ ಏನಾಗುತ್ತೆ, ಕಮಲ ಅದು ಬೆಳಗಿನ ಸಮಯದಲ್ಲಿ ಹರಡ್ಕೊಂಡಿರುತ್ತೆ, ರಾತ್ರಿ ಆಗ್ತಾ ಆಗ್ತಾ ಅದು ಮುಚ್ಕೊಳ್ಳುತ್ತೆ. ಹಾಗೆ ಈ ಭ್ರಮರ ಹೋಗಿ ಅದ್ರಲ್ಲಿ ಕೂತಾಗ ಅದು ಸಂಜೆ ಸಮಯ ಆಗಿದ್ರೆ ಅದು ಮುಚ್ಕೊಂಡ್ಬಿಡುತ್ತೆ. ಅಲ್ಲಿ ಮುಚ್ಕೊಂಡಾಗ ಏನಾಗುತ್ತೆ, ಆ ಜೇನು ಹುಳ ಅದ್ರಲ್ಲಿ ಸಿಕ್ಕಾಕೊಂಡು ಅದು ಸಾವನ್ನಪ್ಪುತ್ತೆ. ನಂತರ ಇದು ಮೀನಿಗೆ ಗಾಳ ಹಾಕ್ತಾರೆ. ಅದಕ್ಕೆ ಒಂದು ಹುಳವನ್ನು ಅಥವಾ ಇನ್ನೊಂದು ಸಣ್ಣ ಮೀನನ್ನು ಆ ಗಾಳದಲ್ಲಿ ಕಟ್ಟಿ ಹಾಕಿ ಅವ್ರೇನಾದ್ರೂ ನೀರಿಗೆ ಬಿಟ್ಟಾಗ ಆ ಮೀನ್ ಏನ್ ಮಾಡುತ್ತೆ, ಅದಕ್ಕೆ ನಾಲಿಗೆ ಚಪಲ, ಅದನ್ನ ತಿನ್ಬೇಕು ಅಂತ ಹೇಳಿ ಅದು ಇನ್ನೊಬ್ರು ತಿನ್ನುವಂತೆ ಆಗ್ಬಿಡುತ್ತೆ. ಅಂದ್ರೆ ಅದು ತನ್ನನ್ನ ತಾನು ತನ್ನ ಜೀವವನ್ನ ಕಳ್ಕೊಳ್ಳುತ್ತೆ. ಹೀಗೆ ಇನ್ನೊಂದು ಸ್ಪರ್ಶ ಸುಖ. ಈ ಆನೆಯನ್ನ ಹಿಡಿಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಹೆಣ್ಣು ಆನೆನ ಅದ್ರ ಮುಂದೆ ನಿಲ್ಲಿಸ್ತಾರೆ. ಆ ಹೆಣ್ಣು ಆನೆನ ಮುಂದೆ ನಿಲ್ಸೋದಕ್ಕೆ ಮೊದಲು ಅಲ್ಲಿ ಒಂದು ಗುಂಡಿಯನ್ನ ತೋಡ್ತಾರೆ. ಅದ್ರ ಮೇಲೆ ಎಲೆಗಳನ್ನ ಗರಿಗಳನ್ನ ಹಾಕಿ ಆ ಗುಂಡಿ ಕಾಣದ ಹಾಗೆ ಮಾಡ್ತಾರೆ. ಯಾವಾಗ ಆ ಆನೆ ಆ ಹೆಣ್ಣು ಆನೆಗೆ ಆಕರ್ಷಿತವಾಗಿ ಅದ್ರ ಕಡೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡುತ್ತೆ, ಅದು ಗುಂಡಿಯಲ್ಲಿ ಬಿದ್ದು ತನ್ನ ಸ್ವಾತಂತ್ರ್ಯವನ್ನ ಕಳ್ಕೊಳ್ಳುತ್ತೆ. ಹೀಗೆ ಪ್ರಾಣಿಗಳು, ಪಕ್ಷಿಗಳು ಯಾವುದೇ ಇರ್ಬೋದು, ಎಲ್ಲವೂ ಕೂಡ ಯಾವ್ದಾದ್ರು ಒಂದು ಅದರ ಇಂದ್ರಿಯ ಸುಖದ ಹಿಂದೆ ಅವು ಹೋದ್ರೆ ಅದು ಹೇಗೆ ಅದರ ಸ್ವಾತಂತ್ರ್ಯವನ್ನಾಗ್ಲಿ ತನ್ನ ಅಥವಾ ಅದರ ಜೀವವನ್ನೇ ಹೇಗೆ ಕಳ್ಕೊಳ್ಳುತ್ತೆ. ಹಾಗೆ ಮನುಷ್ಯರಿಗೆ ಎಲ್ಲಾ ಇಂದ್ರಿಯಗಳು ಪ್ರಬಲ. ಇವನಿಗೆ ಒಂದು ಅಲ್ಲ, ಯಾವ್ದಾದ್ರು ಒಂದಲ್ಲ, ಅವನಲ್ಲಿ ಇರುವಂತ 5 ಇಂದ್ರಿಯಗಳು ಪ್ರಬಲವಾಗಿರುತ್ತೆ. ಆದ ಕಾರಣ ಅವನು ಹೇಗೆ ಈ ಐಹಿಕ ಜಗತ್ತಿನಲ್ಲಿ ಅವನು ಬಂಧನಕ್ಕೆ ಒಳಗಾಗಿದ್ದಾನೆ ಅನ್ನೋದನ್ನ ನಾವು ನೋಡ್ತೀವಿ. ಅಂದ್ರೆ ಅವನಿಗೆ ಹಣ, ಹೊನ್ನು, ಮಣ್ಣು, ಹೆಣ್ಣು ಅಂತಾರೆ, ಇವೆಲ್ಲವೂ ಕೂಡ ಅವನಿಗೆ ಬೇಕು ಅಂತ ಸ್ವಾರ್ಥದಲ್ಲಿ ಅವನು ಮತ್ತೆ ಪಾಪದ ಪ್ರತಿಕ್ರಿಯೆಗಳನ್ನ ಮಾಡಿ ಮತ್ತೆ ಇಲ್ಲಿ ಹುಟ್ಟಿ ಸಾಯುವಂತಹ ಒಂದು ಶಿಕ್ಷೆಯನ್ನ ಅನುಭವಿಸ್ತಾನೆ. ಶಕ್ನೋತಿ ಹೈವ ಯಾಸೋಡು ಪ್ರಾಕ್ಷಾರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಾ ಯುಕ್ತಃ ಸ ಸುಖೀ ನರಃ. ಈ ದೇಹವನ್ನು ಬಿಡುವುದಕ್ಕೆ ಮೊದಲೇ ಐಹಿಕ ಇಂದ್ರಿಯಗಳ ಬಯಕೆಗಳನ್ನು ಸಹಿಸಿಕೊಂಡು ಕಾಮ ಕ್ರೋಧಗಳ ಆವೇಗವನ್ನು ತಡೆಯಲು ಶಕ್ತರಾದ ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತಾನೆ ಮತ್ತು ಸುಖಿಯಾಗಿರುತ್ತಾನೆ. ಅಂದ್ರೆ ನಾವು ಇಂತಹ ಒಂದು ನಮ್ಮನ್ನ ಟ್ರ್ಯಾಪ್ ಮಾಡುವಂತದ್ದು ಈ ಇಂದ್ರಿಯಗಳು, ಅಂತಹ ಒಂದು ಇಂದ್ರಿಯಗಳ ಒಂದು ಬಯಕೆ ಏನಿದೆ ಅದನ್ನ ತಿಳ್ಕೊಂಡು, ಅಂದ್ರೆ ನಾನೀಗ ಈ ಇಂದ್ರಿಯ ಸುಖದ ಹಿಂದೆ ಹೋದೆ ಅಂದ್ರೆ ನಾನು ಯಾವ ರೀತಿ ಬಂಧನಕ್ಕೆ ಒಳಗಾಗ್ತೀನಿ ಅಂತ ತಿಳ್ಕೊಂಡು ಅವನ ಒಂದು ಆಸೆಗಳು, ಕಾಮ ಈಡೇರದೆ ಬಂದಾಗ ಬರುವಂತ ಕ್ರೋಧ, ಇವೆಲ್ಲವನ್ನು ಕೂಡ ಅವನು ತಡೆಯೋದಕ್ಕೆ ಯಾವಾಗ ಶಕ್ತನಾಗ್ತಾನೆ, ಯಾವಾಗ ಅವನಿಂದ ಇವೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅಂತಹ ವ್ಯಕ್ತಿ ಮಾತ್ರನೇ ಅವನು ಈ ಲೋಕದಲ್ಲಿ ಇರುವಾಗ್ಲೇ ಅವನು ನಿಜವಾದ ಸುಖವನ್ನ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಯು ಅಂತ ಸುಖೋ ಅಂತರ್ ಆರಾಮ ತಥಾಂತರ್ ಜ್ಯೋತಿರ್ ಏವಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ. ಯಾರು ಆಂತರ್ಯದಲ್ಲಿಯೇ ಸುಖ ಪಡುತ್ತಾನೋ, ಯಾರು ಆಂತರ್ಯದಲ್ಲಿಯೇ ಕ್ರಿಯಾಶೀಲನಾಗಿದ್ದು ಸಂತೋಷಿಸುತ್ತಾನೋ ಮತ್ತು ಯಾರ ಗುರಿಯು ಅಂತರ್ಮುಖಿಯಾಗಿರುತ್ತದೆಯೋ ಅಂತವನು ವಾಸ್ತವವಾಗಿ ಪರಿಪೂರ್ಣ ಯೋಗಿ. ಆತನು ಬ್ರಹ್ಮನ್ನಲ್ಲಿ ಮುಕ್ತನು ಮತ್ತು ಕಟ್ಟಕಡೆಗೆ ಪರಮಪ್ರಭುವನ್ನು ಹೊಂದುತ್ತಾನೆ. ಆಂತರ್ಯದಲ್ಲಿ ಸುಖ ಪಡುವವನು ಅಂದ್ರೆ ನಾವು ನೋಡಿದ್ವಿ ಹರಿದಾಸ್ ಠಾಕೂರರ ಒಂದು ಉದಾಹರಣೆ. ಅವರಿಗೆ ಯಾವುದೇ ಹೊರಗಿನ ಒಂದು ಸುಖ ಇಲ್ಲ, ಅವರಿಗೆ ಭಗವಂತನ ನಾಮದಲ್ಲಿ ಆ ಸಂತೋಷ ಸಿಗ್ತಾ ಇದೆ. ಹೇಗೆ ಆ ಸಂತೋಷ ಅವ್ರಿಗೆ ಬರ್ತಾ ಇದೆ, ಅವರ ಹೃದಯದಲ್ಲಿ ಭಗವಂತನನ್ನ ಕಾಣ್ತಾ ಇದ್ದಾರೆ, ಆ ಆನಂದ ಅವ್ರಿಗೆ ಸಿಗ್ತಾ ಇದೆ. ಅದರಿಂದ ಅವರು ಆಂತರ್ಯದಲ್ಲಿ ಸುಖವನ್ನು ಪಡ್ತಾ ಇದ್ದಾರೆ. ನಿಜವಾದ ಆನಂದ, ಅದು ಅಮಿತವಾದ ಆನಂದವನ್ನ ಪಡಿತಾ ಇದ್ದಾರೆ. ಮತ್ತೆ ನಾ ಹೇಳಿದಾಗ ಇಂದ್ರಿಯ ಸುಖಕ್ಕೆ ಆದಿ ಅಂತ್ಯಗಳಿದೆ ಅಂತ, ಅಂದ್ರೆ ಶುರು ಆದಾಗ ಅದಕ್ಕೊಂದು ಆಸೆ ಅನ್ನೋದು, ಸಂತೋಷ ಅನ್ನೋದು ಕೊಡ್ತಾ ಇದೆ, ಕೊನೆ ಆಗ್ತಾ ಅದು ದುಃಖವನ್ನ ಕೊಡ್ತಾ ಇದೆ. ಆ ರೀತಿ ಇರೋದಿಲ್ಲ, ಇದು ಎಲ್ಲಾ ಸಮಯದಲ್ಲೂ ಆನಂದವನ್ನೇ ಕೊಡ್ತಾ ಇರುವಂತದ್ದು. ಮತ್ತೆ ಇದನ್ನ ಪಡ್ಕೊಳ್ಳೋದಕ್ಕೆ ಅವ್ರೆಲ್ಲೂ ಹೊರಗಡೆ ಹೋಗ್ಬೇಕಂತೇನಿಲ್ಲ, ಅವರಲ್ಲಿಯೇ ಅದು ಸಿಗ್ತಾ ಇದೆ. ಅವರು ಯಾರು ಆಂತರ್ಯದಲ್ಲಿಯೇ ಕ್ರಿಯಾಶೀಲನಾಗಿದ್ದು ಸಂತೋಷಿಸುತ್ತಾನ ಮತ್ತು ಯಾರ ಗುರಿಯು ಅಂತರ್ಮುಖಿಯಾಗಿದೆಯೋ, ಅಂತರ್ಮುಖಿ ಅಂದ್ರೆ ಹೃದಯದಲ್ಲಿರುವ ಪರಮಾತ್ಮನನ್ನ ಪಡೆಯುವಂತಹ ಒಂದು ಕೆಲಸದಲ್ಲಿ, ಕಾರ್ಯದಲ್ಲಿ ಅವರು ತೊಡಗಿರ್ತಾರೆ. ಅಂತವನು ವಾಸ್ತವವಾಗಿ ಪರಿಪೂರ್ಣ ಯೋಗಿ. ಅಂತವನು ನಿಜವಾಗ್ಲೂ ಕೂಡ ಪರಿಪೂರ್ಣ ಅಂತ ಹೇಳ್ತಾ ಇದಾರೆ. ಯೋಗಿ ಅಂತಂದ್ರೆ ಭಗವಂತನನ್ನ ಪಡೆದವನು, ಭಗವಂತನ ಜೊತೆ ಸಂಪರ್ಕವನ್ನು ಏರ್ಪಡಿಸಿಕೊಂಡಂತವನು. ಆತನು ಬ್ರಹ್ಮನ್ನಲ್ಲಿ ಮುಕ್ತನು ಮತ್ತು ಕಟ್ಟಕಡೆಗೆ ಪರಮ ಪ್ರಭುವನ್ನು ಹೊಂದುತ್ತಾನೆ. ಅಂದ್ರೆ ಅವನು ಆ ರೀತಿ ಆಂತರ್ಯದಲ್ಲಿ ಸುಖವನ್ನು ಪಡ್ತಾ ಭಗವಂತನ ಜೊತೆ ಸಂಪರ್ಕವನ್ನು ಏರ್ಪಡಿಸಿಕೊಂಡು ಕೊನೆಗೆ ಈ ಭೌತಿಕ ಜಗತ್ತಿನ ಕೊನೆ ಅಂತಂದ್ರೆ ದೇಹತ್ಯಾಗ ಆದ ನಂತರ ಅವನು ನೇರವಾಗಿ ಭಗವಂತನನ್ನೇ ಪಡಿತಾನೆ. ಶಾಂತಿ ಸೂತ್ರ ಏನು? ಹರೇ ಕೃಷ್ಣ. ಶಾಂತಿ ಸೂತ್ರ ಹೇಳ್ತೀರಾ ಯಾರಾದ್ರೂ?
ಯಾವುದು ಒಬ್ಬ ಜೀವಿಗೆ ಶಾಂತಿಯನ್ನು ಕೊಡುವಂತ ವಿಷಯ? ನೋಡೋಣ ಶಾಂತಿ ಸೂತ್ರ ಅಂದ್ರೆ ಏನು ಅಂತ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ರುಚ್ಯತಿ. ಅನುವಾದ: ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ, ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲಾ ಜೀವಿಗಳ ಉಪಕಾರಿ ಹಿತೈಷಿಯು ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ನಮಗೆ ಯಾವಾಗ ಶಾಂತಿ, ನಿಜವಾದ ಶಾಂತಿ ಸಿಗುತ್ತೆ ಅಂತಂದ್ರೆ, ನಾವೆಲ್ಲರೂ ಕೂಡ ಏನ್ ಅನ್ಕೋತೀವಿ, ನಾವೇ ಭೋಗ್ತಾರ, ಅಂದ್ರೆ ನಾವೇ ಎಲ್ಲವನ್ನು ಕೂಡ ಭೋಗಿಸುವಂತವರು. ನಮ್ಗೆ ಎಲ್ಲವೂ ಕೂಡ ಈ ಐಹಿಕ ಜಗತ್ತಿನಲ್ಲಿ ಸಿಗುತ್ತೆ, ನಾವ್ ಅದನ್ನ ಪಡ್ಕೊಬಹುದು, ಎಲ್ಲವೂ ಕೂಡ ನಮಗೆ ಸೇರಿರುವಂತದ್ದು ಅಂತ ಹೇಳಿ ಜನ ಏನ್ ಮಾಡ್ತಾರೆ, ಐಹಿಕ ಭೋಗವನ್ನ ಅನುಭವಿಸೋದಕ್ಕೋಸ್ಕರ ಅವರು ಅನೇಕ ಕಷ್ಟಗಳನ್ನ ಪಡ್ತಾರೆ. ಆದ್ರೆ ಕೊನೆಗೆ ಅವ್ರಿಗೆ ಅದರಿಂದ ಯಾವುದೇ ಸುಖ ಅನ್ನುವಂಥದ್ದು, ಆನಂದ ಅನ್ನೋದು ಸಿಗೋದಿಲ್ಲ. ಯಾಕೆ ಅವ್ರಿಗೆ ಸಿಗೋದಿಲ್ಲ ಅಂದ್ರೆ, ವಾಸ್ತವದಲ್ಲಿ ಯಾವುದು ಕೂಡ ಅದು ನಮ್ಮದಲ್ಲ, ಅದೆಲ್ಲವೂ ಕೂಡ ಭಗವಂತನಿಗೆ ಸೇರಿರುವಂತದ್ದು. ಅದರಿಂದ ಆನಂದ ಕಟ್ಟೆಕಡೆಯಲ್ಲಿ ಪಡ್ತಾ ಇರೋರು ಕೂಡ, ಭೋಕ್ತಾರ ಕೂಡ ಅವನೇ ಆಗಿದ್ದಾರೆ, ಅದರ ಒಡೆಯ ಕೂಡ ಅವನೇ ಆಗಿದ್ದಾರೆ. ಹೀಗಿರ್ಬೇಕಾದ್ರೆ ಅದನ್ನ ನಾವು ಇನ್ನೊಬ್ಬರದನ್ನ ನಾವು ಪಡ್ಕೊಂಡು ನಾವು ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇನ್ನು ಒಂದು ವಿಷಯ ಅಂತಂದ್ರೆ, ಭಗವಂತ ಅದಕ್ಕೆ ಹೊಡೆಯಾಗಿದ್ರು ಕೂಡ ಅವನು ನಮ್ಮ ಉಪಕಾರಿ ಮತ್ತೆ ಹಿತೈಷಿ. ಅಂದ್ರೆ ಅವನು ನಮ್ಗೆ ಸದಾ ಕಾಲ ಒಳ್ಳೇದನ್ನೇ ಬಯಸ್ತಾ ಇದ್ದಾನೆ. ಅದನ್ನ ಯಾವಾಗ ನಾವು ತಿಳ್ಕೊತೀವಿ, ಆಗ ನಾವು ದುಃಖಗಳು ಏನಿದೆ ನಮಗೆ, ಅದರಿಂದ ಮುಕ್ತಿನ ಪಡೆದು ಶಾಂತಿನ ಪಡಿತೀವಿ. ಅಂದ್ರೆ ನಾವು ಮಾಡಿರೋ ತಪ್ಪಿಗೆ ಇಲ್ಲಿ ಸಿಕ್ಕಾಕೊಂಡಿದೀವಿ, ಮತ್ತೆ ಆ ತಪ್ಪನ್ನೇ ನಾವು ಮಾಡಬಾರ್ದು. ನಮ್ಮ ನಿಜವಾದ ಅಸ್ತಿತ್ವ ಅಂದ್ರೆ ಏನು, ಭಗವಂತ ಅಂದ್ರೆ ಯಾರು, ಅವನಿಗೂ ನನಗೂ ಇರುವ ಸಂಬಂಧ, ಅಂದ್ರೆ ಅವನ್ ನನ್ನನ್ನ ಎಷ್ಟು ಪ್ರೀತಿಸ್ತಾನೆ, ಅವನ್ ನನಗೆ ಎಷ್ಟು ಹಿತವನ್ನ ಬಯಸ್ತಾನೆ, ಅದನ್ನ ತಿಳ್ಕೊಳ್ಳುವಾಗ ನಮ್ಗೆ ದುಃಖಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ನಿಜವಾದ ಶಾಂತಿಯನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಅದೇ ಶ್ಲೋಕ. ಅಂದ್ರೆ ಎಲ್ಲ ಸೃಷ್ಟಿಯ ಮೂಲ ಅದು ಭಗವಂತ. ಈ ಬ್ರಹ್ಮಾಂಡಗಳ ಸೃಷ್ಟಿ ಅವನಿಂದ ಆದಂತದ್ದು. ಇಲ್ಲಿ ಹಿತೈಷಿ ಅಂತಂದ್ರೆ ನಾವು ನೋಡ್ತಾ ಇದ್ವಿ, ಅವನು ಭಗವಂತ, ಅವನ ಜೊತೆಯಲ್ಲಿ ಯಾವುದೇ ಒಂದು ರೂಪದಲ್ಲಿ, ಯಾವುದೇ ಒಂದು ರೀತಿಯಲ್ಲಿ ನಾವು ಅವನ ಜೊತೆ ಸಂಪರ್ಕವನ್ನು ಏರ್ಪಡಿಸ್ಕೊಂಡ್ವಿ ಅಂತಂದ್ರೆ, ಅವನು ಪರಿಪೂರ್ಣವಾಗಿ ನಮ್ಮ ಜೊತೆಯಲ್ಲಿ ಅದೇ ರೀತಿ ಒಂದು ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ವಿ, ಸಖ್ಯ ಭಾವದಲ್ಲಿ ಅವನ ಎಲ್ಲ ಗೋಪಬಾಲಕರು ಅವನ ಜೊತೆಲಿ ಯಾವ ರೀತಿ ಆನಂದವಾಗಿ ಇದ್ರು ಅನ್ನೋದನ್ನ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗೀತಾ ಇದೆ. ಸಾರಾಂಶ: ಸನ್ಯಾಸ ಅಥವಾ ಕರ್ಮಯೋಗ. ಅರ್ಜುನ ಮೊದಲಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ಮತ್ತೆ ಅವನ ಗೊಂದಲದಲ್ಲಿ ಅವನು ಕೇಳ್ತಾನೆ, ನಾನು ಕರ್ಮ ಸನ್ಯಾಸ ಮಾಡ್ಬೇಕಾ ಅಥವಾ ಕರ್ಮ ಯೋಗವನ್ನ ಮಾಡ್ಬೇಕಾ, ನಾನು ಯುದ್ಧ ಮಾಡ್ಬೇಕಾ ಅಥವಾ ಜ್ಞಾನವನ್ನ ಬೆಳೆಸ್ಕೋಬೇಕಾ, ಅದೇ ಅವನ ಪ್ರಶ್ನೆ ಆಗಿರುತ್ತೆ. ಮತ್ತೆ ಕರ್ಮ ಯೋಗ ಅನ್ನುವಂಥದ್ದು ಸನ್ಯಾಸಕ್ಕಿಂತ ಉತ್ತಮ ಅಂತ ಪರಮಾತ್ಮ ಹೇಳ್ತಾರೆ. ಅಂದ್ರೆ ಸನ್ಯಾಸಿ ಆದವರು ಕೂಡ ಅನೇಕ ಜನ್ಮಗಳನ್ನ ಪಡೆದ ನಂತರ ಒಂದು ದಿನ ಭಕ್ತರ ಕೃಪೆಯಿಂದಲೋ ಭಗವಂತನ ಕೃಪೆಯಿಂದಲೋ ಅವನು ಭಗವಂತನನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು. ಆದ್ರೆ ಕರ್ಮಯೋಗ, ಯಾರು ಕರ್ಮಯೋಗ ಮಾಡ್ತಾರೆ, ಅಂದ್ರೆ ಭಗವಂತನ ಭಕ್ತಿ ಕಾರ್ಯದಲ್ಲಿ ತೊಡಗ್ತಾರೆ, ಅವರು ಕೂಡಲೇ ಭಗವಂತನನ್ನ ಅದೇ ಜನ್ಮದಲ್ಲಿ ಪಡ್ಕೋತಾರೆ. ಮತ್ತೆ ನಿಷ್ಕಾಮ ಕರ್ಮಯೋಗ ಬಂಧನದಿಂದ ಮುಕ್ತಿ. ಅಂದ್ರೆ ಯಾವಾಗ ನಾವು ಕೆಲಸವನ್ನ ಮಾಡ್ತೀವಿ, ಭಗವಂತನಿಗಾಗಿ ಮಾಡ್ತೀವಿ, ಅದರಲ್ಲಿ ನಾವ್ ಯಾವುದೇ ಒಂದು ಐಹಿಕ ಲಾಭವನ್ನ, ಇಚ್ಛೆಯನ್ನ ಇಟ್ಕೊಂಡಿರ ಮಾಡ್ತೀವಿ, ಅದು ನಮ್ಮನ್ನ ಈ ಐಹಿಕ ಬಂಧನದಿಂದ ಮುಕ್ತಿಯನ್ನ ಗೊಳಿಸುವಂತದ್ದು. ದೇವೋತ್ತಮ ಪರಮ ಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದರ ಮೂಲಕ ಮುಕ್ತಿ. ಹೇಗೆ ನಾವು ಭಗವಂತನನ್ನ, ಅಂದ್ರೆ ನಾವು ನೋಡಿದ್ವಿ, ಹರಿದಾಸ್ ಠಾಕೂರರು ಅವರು ಭಗವಂತನನ್ನ, ದೇವೋತ್ತಮ ಪರಮ ಪುರುಷನನ್ನ ಮನಸ್ಸಿನಲ್ಲಿ ಕಂಡ್ರು. ಅಂದ್ರೆ ಆತ್ಮಾರಾಮರಾಗಿದ್ರು. ಅಂದ್ರೆ ಅವರು ಯಾವಾಗ್ಲೂ ಅಂತರ್ಮುಖಿಯಾಗಿದ್ರು. ಅವರ ಗುರಿ ಸಾಧನೆ ಯಾವಾಗ್ಲೂ ಅಂತರ್ಮುಖಿಯಾಗಿತ್ತು. ಅಂದ್ರೆ ಅವರು ಭಗವಂತನನ್ನ ಸಂಪರ್ಕದಲ್ಲಿ ಇದ್ದ ಕಾರಣ ಅವರು ಸದಾ ಆನಂದದಲ್ಲಿದ್ರು. ಆ ರೀತಿ ಆನಂದದಲ್ಲಿ ಇರುವಂತವ್ರು ಈ ಇಂದ್ರಿಯ ವಿಷಯ ಆಸಕ್ತಿಗಳಿಂದ ಅವರು ತಾನೇ ಒಂದು ಮುಕ್ತಿಯನ್ನ ಪಡಿತಾರೆ. ಅಂದ್ರೆ ಯಾರಿಗೆ ತುಂಬಾ ಹೈಯರ್ ಟೇಸ್ಟ್ ಅಂತ ಕರೀತಾರೆ. ಅಂದ್ರೆ ಈಗ ನಾವು ಹೇಗೆ ಅಂತಂದ್ರೆ, ಯಾರು ತುಂಬಾ ಬಡವರಿರ್ತಾರೆ, ಅವರಿಗೆ ಯಾವ್ದಾದ್ರು ಒಂದು ಅವ್ರು ಯಾವತ್ತೂ ತಿನ್ನದೇ ಇರುವಂತಹ ಒಂದು ಆಹಾರವನ್ನ ಯಾವತ್ತಾದ್ರೂ ಅವ್ರಿಗೆ ಕೊಡ್ಸಿದ್ರೆ, ಮತ್ತೆ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಯಾವಾಗ್ಲೂ ತಿನ್ನುವಂತಹ ಒಂದು ಸಾಧಾರಣ ಆಹಾರ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅಂದ್ರೆ ಈಗ ಒಂದು ಉದಾಹರಣೆ ಕೊಡ್ತಾರೆ, ಅರಬ್ ಕಂಟ್ರಿಗಳಲ್ಲಿ ಈ ರಾಜರು ಇರ್ತಾರಂತ, ಅವರು ಭೋಗ ಜೀವನ ಮಾಡ್ತಾರಂತ, ಅವರು ತಿನ್ನುವಂತ ಆಹಾರ ಅದು ಬೇರೆ ರೀತಿಯಲ್ಲಿ ಇರುತ್ತೆ.
ರಾಜರು ಏನಂತಾರೆ ಭೋಗವನ್ನ ಅವರು ಸ್ವೀಕಾರ ಮಾಡ್ತಾರೆ. ಅಂತವ್ರನ್ನ ಕರ್ಕೊಂಡ್ಬಂದಿ ಯಾವ್ದಾದ್ರು ಒಂದು ಏನಂತಾರೆ ಈ ಗುಡಿಸಲಿನಲ್ಲಿ ಮಾಡುವಂತ ಆಹಾರ ಅವ್ರಿಗೆ ಕೊಟ್ರೆ ಅದು ಅವ್ರಿಗೆ ರುಚಿಸೋದಿಲ್ಲ. ಹಾಗೆ ಭಕ್ತರು ಯಾರಿರ್ತಾರೆ ಅವ್ರಿಗೆ ಭಗವಂತನ ಜೊತೆಯಲ್ಲಿ ಒಂದು ಆನಂದ ಏನಿದೆ, ಅಮಿತವಾದ ಆನಂದ ಏನಿದೆ, ಅದನ್ನ ಒಂದು ಸತಿ ಅವರು ಅನುಭವಿಸಿದ್ರು ಕೂಡ ಸಾಕು. ಅವ್ರಿಗೆ ಮತ್ತೆ ಈ ಇಂದ್ರಿಯ ವಿಷಯಗಳೆಲ್ಲ ತುಂಬಾ ತುಚ್ಛ ಅನ್ಸುತ್ತೆ. ಅವ್ರು ಮತ್ತೆ ಯಾವತ್ತು ಇಂದ್ರಿಯ ಸುಖದ ಬಗ್ಗೆ ಅವ್ರು ಯೋಚನೆ ಮಾಡೋದಿಲ್ಲ. ಹಾಗೆ ದೇವೋತ್ತಮ ಪರಮ ಪುರುಷ ಹೃದಯದಲ್ಲಿದ್ದಾನೆ, ಅವನ ಜೊತೆ ಸಂಪರ್ಕ ಏರ್ಪಡಿಸ್ಕೊಂಡಾಗ ಸಿಗುವಂತ ಆನಂದ ಯಾರು ಮುಕ್ತಾತ್ಮರಿರ್ತಾರೆ ಅವರಿಗೆ ಇಂದ್ರಿಯ ಆಸಕ್ತಿಯಿಂದ ಮುಕ್ತಿಯನ್ನ ಕೊಡುತ್ತದೆ. ಇದೆಲ್ಲವೂ ಕೂಡ ಇವತ್ತಿನ ಅಧ್ಯಾಯದಲ್ಲಿ ತಿಳ್ಕೊಂಡಿದೀವಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಇನ್ನೊಮ್ಮೆ ಶರಣಾಗತಿ ಎಂದರೆ ಏನು ತಿಳಿಸ್ಕೊಡ್ಬೇಕು. ಮಾತಾಜಿ, ಶರಣಾಗತಿ ಅಂದ್ರೆ ಏನು ಅಂತಂದ್ರೆ ಅದಕ್ಕೆ ಉದಾಹರಣೆಗೆ ನಾನು ನೆನ್ನೆ ಹೇಳ್ತಾ ಇದ್ದೆ ದ್ರೌಪದಿ ಬಗ್ಗೆ. ದ್ರೌಪದಿ ಏನ್ ಮಾಡ್ತಾಳೆ ಅಂತಂದ್ರೆ ಅವಸ್ತ್ರಾಪರಣ ಸಮಯದಲ್ಲಿ ಅವಳು ಅಲ್ಲಿ ಅವಳಿಗೆ ತುಂಬಾ ಅವಮಾನವನ್ನು ಮಾಡ್ತಾ ಇದ್ದಾರೆ. ಆಗ ಅವಳಿಗೆ 5 ಜನ ಗಂಡಂದಿರು ವೀರರು ಇರ್ತಾರೆ. ಅವ್ರ ಕಡೆ ನೋಡಿ ಅವಳು ಹೇಳ್ತಾಳೆ, ಇಂತಹ ಒಂದು ಅನ್ಯಾಯ ನಿಮ್ ಕಣ್ಣೆದುರುಗಡೆ ಆಗ್ತಾ ಇದೆ. ಅವಳು ನಿರೀಕ್ಷೆ ಮಾಡ್ತಾಳೆ, ನನ್ನ ಗಂಡಂದಿರಿದ್ದಾರೆ, ಅವ್ರು ನನ್ನ ಕಾಪಾಡ್ತಾರೆ ಅಂತ ನಿರೀಕ್ಷೆ ಮಾಡ್ತಾಳೆ. ಆದ್ರೆ ಅವರು ಬರಕ್ಕಾಗಲ್ಲ, ಯಾಕಂದ್ರೆ ಅವರು ದಾಸರಾಗ್ಬಿಟ್ಟಿದ್ದಾರೆ ದುರ್ಯೋಧನನಿಗೆ, ಅವ್ರಿಗೆ ಬರೋದಿಲ್ಲ. ನಂತರ ಅವಳು ಈ ಕಡೆ ತಿರುಗಿ ನೋಡ್ತಾಳೆ, ರಾಜ ಇದ್ದಾನೆ, ಮತ್ತೆ ಭೀಷ್ಮಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಅಂತಹ ಹಿರಿಯರೆಲ್ಲ ಇದ್ದಾರೆ ಆ ಸಭೆಯಲ್ಲಿ. ಅವ್ರ ಕಡೆ ಕೈ ಮಾಡಿ ಹೇಳ್ತಾಳೆ, ನನ್ನನ್ನು ಕಾಪಾಡಿ, ಇಂತಹ ಒಂದು ಪರಿಸ್ಥಿತಿ, ಇಂತಹ ಒಂದು ದುಸ್ಥಿತಿ ಯಾರಿಗೂ ಬರಬಾರ್ದು, ನೀವ್ ನನ್ನನ್ನು ಕಾಪಾಡಿ ಅಂತ ಅವರಿಂದ ಒಂದು ನಿರೀಕ್ಷಣೆ ಮಾಡ್ತಾಳೆ. ಅವರು ಕೂಡ ಮಾಡೋದಿಲ್ಲ. ಕೊನೆಗೆ ಅವಳೇ ಪ್ರಯತ್ನ ಪಡ್ತಾಳೆ, ಅವಳೇ ಗಟ್ಟಿಗೆ ಹಿಡಿತಾಳೆ ಆ ಬಟ್ಟೆನ, ಅವನು ಕಳಿಸದೇ ಇರೋ ಹಾಗೆ ಅವಳು ಪ್ರಯತ್ನ ಪಡ್ತಾಳೆ. ಆಗ್ತಾ ಇಲ್ಲ, ಅವಳ ಕೈಯಲ್ಲೂ ಆಗೋದಿಲ್ಲ. ಆಗ ಅವಳು ಕೃಷ್ಣನಿಗೆ ಯಾವ ರೀತಿ ಶರಣ ಆಗ್ತಾಳೆ ಅಂತಂದ್ರೆ 2 ಕೈಗಳನ್ನ ಮೇಲೆ ಜೋಡಿಸಿ ಗೋವಿಂದ ಅಂತ ಕರೀತಾಳೆ. ಅಂದ್ರೆ ಗೋವಿಂದ ಅಂತ ಕರೆದಾಗ ಅವಳಲ್ಲಿ ಆ ಗೋವಿಂದ ನಾಮ ಏನ್ ಹೇಳ್ತಾ ಇದ್ದಾಳೆ ಅದು ಪೂರ್ಣ ಭಾವಪೂರ್ಣವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅದರಲ್ಲಿ ಪ್ರಾಮಾಣಿಕವಾಗಿ ಭಗವಂತನನ್ನ ಕರೆಯುವಂಥದ್ದು. ಅಂದ್ರೆ ಯಾರು ಸುಖದಲ್ಲಿದ್ದಾರೆ, ಸಂತೋಷವಾಗಿದ್ದಾರೆ ಜೀವನದಲ್ಲಿ, ಅವರು ಕೃಷ್ಣನ ನೆನೆಸ್ಕೊಳ್ಳೋದಕ್ಕೂ ಕೃಷ್ಣನನ್ನ ಕರೆಯೋದಕ್ಕೂ, ಯಾರು ದುಃಖದಲ್ಲಿದ್ದಾರೆ, ಯಾರು ಭಗವಂತನನ್ನ ಹೊರತುಪಡಿಸಿ ಇನ್ಯಾರೂ ಇಲ್ಲ ನನ್ನ ಜೀವನದಲ್ಲಿ ಅಂತ ಅನ್ಕೋತಾರೆ, ಅಂತವ್ರು ಕೃಷ್ಣನನ್ನ ಕರೆಯೋದಕ್ಕೂ ವ್ಯತ್ಯಾಸ ಇದೆ ಅಂತ. ಅಲ್ಲಿ ಅವಳು ಕೃಷ್ಣನನ್ನ ಕರಿತಾ ಇರುವಂತದ್ದು ಪರಿಪೂರ್ಣ ಶರಣಾಗತಿ. ಅಂದ್ರೆ ಅವಳಿಗೆ ಇನ್ಯಾರಿಲ್ಲ ಅನ್ನೋದು ಅವಳಿಗೆ ಗೊತ್ತಾಗ್ಬಿಡ್ತು, ನನಗೂ ಆ ಶಕ್ತಿ ಇಲ್ಲ ಅನ್ನೋದು ಅವಳಿಗೆ ಗೊತ್ತಾಗ್ಬಿಡ್ತು, ನನ್ನನ್ನ ನಾನೇ ಕಾಪಾಡ್ಕೊಳಕ್ಕೂ ಇನ್ನಾಗಲ್ಲ ಅಂತ ಗೊತ್ತಾಯ್ತು. ಆಗ ಅವಳು ಕೈ ಎತ್ತಿ ಗೋವಿಂದ ನೀನ್ ಬಿಟ್ರೆ ಇನ್ನಿಲ್ಲ ಅಂತಾಳೆ. ಅದು ಶರಣಾಗತಿ. ಅಂದ್ರೆ ಅದು ಪರಿಪೂರ್ಣವಾಗಿ ಶರಣಾಗುವಂಥದ್ದು. ನಾ ಹೇಳ್ದೆ, ಯಾರು ಶುದ್ಧ ಭಕ್ತರಿರ್ತಾರೆ, ಪ್ರಭುಪಾದರಂತವ್ರು, ಅವರು ದೇವಸ್ಥಾನಗಳನ್ನ, ಅಂದ್ರೆ ಅವರು ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಅವ್ರ ಹತ್ರ ಇದ್ದದ್ದು 40 ರೂಪಾಯಿ. ಅವ್ರಿಗೆ ಉಳ್ಕೊಳಕ್ಕೆ ಜಾಗ ಇಲ್ಲ, ಇರಕ್ಕೆ ಮಾಡಕ್ಕೆ ಏನು ವಸತಿ ಇಲ್ಲ, ಯಾರೂ ಅಲ್ಲಿಲ್ಲ. ಅಂದ್ರೆ ಅವರು ಅಂತಹ ಜಾಗಕ್ಕೆ ಹೋದಾಗ ಅವರು ಭಗವಂತನ ಮೇಲೆ ಅವಲಂಬಿತರಾಗಿದ್ದಾರೆ, ಭಗವಂತನಿಗೆ ಶರಣಾಗಿ ಹೋಗಿದ್ದಾರೆ. ಭಗವಂತ ನನ್ ಕಾಯ್ತಾನೆ, ಭಗವಂತ ನನ್ ಕಾಪಾಡ್ತಾನೆ, ಅವ್ನ್ ನನ್ ಕರ್ಕೊಂಡ್ ಬಂದಿದ್ದಾನೆ, ಅದು ಶರಣಾಗತಿ. ಆಮೇಲೆ ಅವರು ಮತ್ತೆ ಅಲ್ಲಿ 108 ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾರೆ. ಆಗ ಅವ್ರ ಹತ್ರ ಕೋಟ್ಯಾಂತರ ಡಾಲರ್ಸ್ ಹಣ ಬರುತ್ತೆ. ಆದ್ರೆ ಅವರು 1 ರೂಪಾಯಿನೂ ಕೂಡ ಅವ್ರಿಗಾಗಿ ಬಳಸೋದಿಲ್ಲ. ಅವ್ರ ಶಿಷ್ಯರು ಕೇಳ್ತಾರೆ, ಈಗ ನೀವ್ ಇಷ್ಟೊಂದು ಆಸ್ತಿ ಆಗಿದೆ ನಿಮ್ಮ ಹೆಸರಲ್ಲಿ, ಇದನ್ನ ನಿಮ್ಮ ಮಕ್ಕಳು ವಾರಸ್ದಾರ ಇದಕ್ಕೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ, ಇದು ಭಗವಂತನಿಗೆ ಬಂದಿರುವಂತದ್ದು, ಇದು ನಂದಲ್ಲ, ನಾನು ಅದನ್ನ ಭಗವಂತನ ಕಾರ್ಯದಲ್ಲೇ ತೊಡಗಿಸುವಂತದ್ದು ಅಂತ ಹೇಳಿ ಎಷ್ಟೇ ಬಂದ್ರು ಕೂಡ ಅವ್ರಿಗೆ ಅದೆಲ್ಲವನ್ನು ಕೂಡ ಭಗವಂತನ ಸೇವೆಯಲ್ಲೇ ತೊಡಗಿಸ್ತಾರೆ. ಅದು ಶರಣಾಗತಿ. ಏನಂದ್ರೆ ನಾಳೆ ನನ್ನ ಪರಿಸ್ಥಿತಿ ಏನು ಅಂತ ಅವರು ಇಲ್ಲಿಂದ ಹೋಗೋವಾಗ್ಲೂ ಅನ್ಕೊಳ್ಳಿಲ್ಲ. ಅವ್ರ ಹತ್ರ ದುಡ್ಡು ಬಂದಾಗ ಅದನ್ನೆಲ್ಲ ಭಗವಂತ ಕಾರ್ಯದಲ್ಲಿ ತೊಡಗಿಸಿದಾಗ್ಲೂ ಕೂಡ ಅವ್ರು ಯೋಚನೆ ಮಾಡ್ಲಿಲ್ಲ, ನನಗಿನ್ಯಾರು. ಅಂದ್ರೆ ಈಗ ಸನ್ಯಾಸಿ ಅವರು ವಾನಪ್ರಸ್ಥಾಶ್ರಮ ಸನ್ಯಾಸ ಆಶ್ರಮ ತಗೊಂಡಾಗ ಅವ್ರು ಯೋಚನೆ ಮಾಡ್ಲಿಲ್ಲ, ನನ್ನ ಹೆಂಡತಿ ಮಕ್ಕಳನ್ನ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟೆ. ನಾವ್ ಅನ್ಕೋತೀವಿ ನಮ್ಗೆ ಈಗ ವಯಸ್ಸಾಯ್ತು, ವಯಸ್ಸಾದ ಕಾಲದಲ್ಲಿ ನಮ್ಗೆ ನಾಳೆ ಒಂದಷ್ಟು ಹಣ ನಾವು ಸೇವ್ ಮಾಡಿ ಇಟ್ಕೊಬೇಕು ನಮ್ ಸೇಫ್ಟಿಗೆ, ಇಲ್ಲಾಂದ್ರೆ ನಮ್ಗೆ ಮಕ್ಕಳು ಮೊಮ್ಮಕ್ಳು ಇರ್ಬೇಕು ನಮ್ ಸೇಫ್ಟಿಗೆ, ನಮ್ಮನ್ನ ನೋಡ್ಕೊಳಕ್ಕೆ ಅಂತ. ಪ್ರಭುಪಾದರಿರ್ಬೋದು, ಬೇರೆ ಸನ್ಯಾಸಿಗಳಿರ್ಬೋದು, ಅವ್ರು ಆ ರೀತಿ ಯೋಚನೆ ಮಾಡಲ್ಲ. ನಮ್ಮ ಹತ್ರ ದುಡ್ಡಿದ್ರೆ ನಾಳೆ ಬದುಕಕ್ಕಾಗುತ್ತೆ ಅಂತ ಅವ್ರು ಯೋಚನೆ ಮಾಡಲ್ಲ, ನಮ್ಮ ಹತ್ರ ಜನ ಇದ್ರೆ ನಾವು ಬದುಕಕ್ಕಾಗುತ್ತೆ ಅಂತಾನು ಅವ್ರು ಯೋಚನೆ ಮಾಡಲ್ಲ. ಆದ್ರೆ ಅವರನ್ನ ನೋಡ್ಕೊಳ್ಳುವಂತ ಕೆಲಸ ಭಗವಂತ ಸ್ವತಃ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದಾರೆ, ಆದ್ರೆ ಅವರು ಸಾಯುವ ಸಂದರ್ಭದಲ್ಲಿ ನಾವು ನೋಡ್ಬೋದು ಎಷ್ಟು ಅವರ ಶಿಷ್ಯಂದಿರು ಅವ್ರ ಸುತ್ತ ಕೂತು ಅವ್ರ ಸೇವೆ ಮಾಡ್ತಾ ಅವ್ರು ಅಳ್ತಾರೆ. ಅವ್ರ ಸ್ವಂತ ಮಕ್ಕಳು ಕೂಡ ಅವ್ರ ಸೇವೆ ಆ ರೀತಿ ಮಾಡೋದಿಲ್ಲ. ಅವೆಲ್ಲವೂ ಕೂಡ ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ ಅವರು ಶರಣಾಗ್ತಾರೆ, ಅದನ್ನ ಶರಣಾಗತಿ ಅಂತಾರೆ. ಅಂದ್ರೆ ಅವರು ಪೂರ್ತಿಯಾಗಿ ಭಗವಂತನ ಮೇಲೆ ಅವಲಂಬಿತರಾಗ್ತಾರೆ. ಅಂದ್ರೆ ಒಂದು ಪುಟ್ಟ ಮಗು ತನ್ನನ್ನ ತಾನು ನೋಡ್ಕೊಳಕ್ ಆಗೋದಿಲ್ಲ ಅಂತ ನಾ ಹೇಳಿದ್ನಲ್ಲ, ತಿಂಗಳುಗಳ ಮಗು, ಅದು
ಯಾವ ರೀತಿಯಲ್ಲೂ ಕೂಡ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ, ತನ್ನ ಅವಶ್ಯಕತೆಗಳನ್ನ ತಾನು ನೋಡ್ಕೊಳಕ್ಕಾಗೋದಿಲ್ಲ. ಆದ್ರೆ ಭಗವಂತ ಅಂದ್ರೆ ತಂದೆ ತಾಯಿ ಹೇಗೆ ಅದರ ಅವಶ್ಯಕತೆಗಳನ್ನ ಪೂರೈಸ್ತಾರೆ ಆ ರೀತಿ ಅಂದ್ರೆ ಪರಿಪೂರ್ಣವಾಗಿ ಆ ಮಗು ತನ್ನ ತಾಯಿ ಅಥವಾ ತನ್ನ ತಂದೆ ಮೇಲೆ ಅವಲಂಬಿತವಾಗಿರುತ್ತೆ. ಅದು ನಿಜವಾದ ಶರಣಾಗತಿ ಅಂತಾರೆ ಮಾತಾಜಿ. ಹರೇ ಕೃಷ್ಣ. ಅರ್ಥ ಆಗುತ್ತೆ ಮಾತಾಜಿ? ನಾನು ಹೇಳಿದ್ರೆ ಸರಿಯಾಗಿ ಗೊತ್ತಿಲ್ಲ. ಆ ಅದು ಗಜೇಂದ್ರ ಅದು ಮಾತಾಜಿ, ನಮ್ಮಂತವ್ರಿಗೆ ಸಾಧ್ಯ ಆಗ್ತದ? ಅದು ಭಕ್ತಿ ಮಾಡ್ತಾ ಇದ್ರೆ ಮಾತಾಜಿ ಕ್ರಮೇಣ ಸಾಧ್ಯ ಆಗುತ್ತೆ, ಒಂದೇ ಸತಿಗೆ ಆಗುತ್ತೆ ಅಂತ ನಾ ಹೇಳಲ್ಲ. ಸ್ವಲ್ಪ ಸ್ವಲ್ಪ ಅಂದ್ರೆ ಹೇಳ್ತಾರೆ, ನಾವು ಭಕ್ತಿಯಲ್ಲಿ ಸ್ವಲ್ಪ ಸ್ವಲ್ಪ ಮುಂದುವರೆದ ಹಾಗೆ ನಮ್ಗೆ ಭಕ್ತಿಯಲ್ಲಿ ಭಗವಂತನ ಮೇಲೆ ನಂಬಿಕೆ ಅನ್ನೋದು ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂತ. ಆ ನಂಬಿಕೆ ಯಾವಾಗ ಜಾಸ್ತಿ ಆಗ್ತಾ ಗಾಢ ಆಗುತ್ತಾ ಹೋಗುತ್ತೆ ಅದನ್ನೇ ಅಲ್ಲಿ ಶರಣಾಗತಿ ಅಂತಾರೆ. ಅಂದ್ರೆ ನಮಗೆ ಗೊತ್ತಾಗುತ್ತೆ, ಅಂದ್ರೆ ಈಗ ನಾವೇನಾನ ಒಂದು ಸಂಬಂಧಗಳಲ್ಲಿ ಇರ್ತೀವಿ ಮನೆಯಲ್ಲಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಥವಾ ಗಂಡ ಎಲ್ಲರ ಜೊತೆ ಒಂದು ಸಂಬಂಧ ಇರುತ್ತೆ, ನಮ್ಗೆ ಒಂದು ನಂಬಿಕೆ ಇರುತ್ತೆ, ಇವ್ರು ನಮ್ಗೆ ನೋಡ್ಕೋತಾರೆ, ಇವ್ರ ಜೊತೆ ನನ್ಗೆ ಒಂದು ಪ್ರೀತಿ ವಿನಿಮಯ ಇದೆ, ಅದಕ್ಕಾಗಿ ಆದ್ರೂ ಅವ್ರು ನನ್ನ ನೋಡ್ಕೋತಾರೆ ಅಂತ. ಆ ಪ್ರೀತಿ ವಿನಿಮಯ ಯಾವಾಗ ಭಗವಂತನ ಜೊತೆಯಲ್ಲಿ ಆಗುತ್ತೆ, ಈ ಭಕ್ತರಿಗೆ ಆ ಅನುಭವ ಆಗುತ್ತೆ. ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನಾನು ಈ ಐಹಿಕ ಜೀವನದಲ್ಲಿ ನಾನು ಯಾರಿಗೋಸ್ಕರ ಮಾಡಿದ್ನೋ ಅವ್ರೆಲ್ಲರೂ ಕೂಡ ಒಂದಲ್ಲ ಒಂದು ಕಡೆ ಬೇಸರ ಮಾಡ್ಕೋತಾರೆ. ಅಂದ್ರೆ ನೀವ್ ಎಷ್ಟೇ ಮಾಡಿ ಅವ್ರಿಗೋಸ್ಕರ ತೃಪ್ತಿ ಅನ್ನೋದೇ ಆಗೋದಿಲ್ಲ. ನೀನ್ ಏನ್ ಮಹಾ ಮಾಡ್ದೆ ಅಂತ ಒಂದಲ್ಲ ಒಂದಿನ ಕೇಳ್ತಾರೆ. ಆದ್ರೆ ಅದು ಎಲ್ಲರ ಗಂಡ ಹೆಂಡತಿರ ವಿಷಯದಲ್ಲಿ ಮನೆಗಳಲ್ಲಿ ನಾವು ನೋಡ್ತೀವಿ. ಮಕ್ಕಳು ಕೂಡ ಎಷ್ಟೇ ಮಾಡಿರ್ಬೋದು, ಇಡೀ ಜೀವನ ಪರ್ಯಂತ ತಂದೆ ತಾಯಿ ಇರ್ಬೋದು ಅಥವಾ ಹೆಂಡತಿ ಗಂಡನಿಗೆ, ಗಂಡ ಹೆಂಡತಿಗೆ ಮಾಡಿರ್ಬೋದು, ಒಂದು ದಿನ ಏನಾದ್ರೂ ಒಂದ್ ಬೇಸರ ಆದ್ರೆ ಆ ಮಾತು ಹೇಳ್ತಾರೆ, ಏನ್ ಮಹಾ ಮಾಡ್ಬಿಟ್ಟೆ, ಯಾವ ಹೆಂಡತಿ ಮಾಡ್ದೆ ಇರೋದ್ ನೀನೇನ್ ಮಾಡ್ದೆ, ಯಾವ ಗಂಡ ಮಾಡ್ದೆ ಇರೋದ್ ನೀನೇನ್ ಮಾಡ್ದೆ, ಯಾವ ತಂದೆ ತಾಯಿ ಮಾಡ್ದೆ ಇರೋದ್ ನೀನೇನ್ ಮಹಾ ಮಾಡ್ದೆ ಅಂತಾರೆ. ಆದ್ರೆ ಭಗವಂತ ಆ ರೀತಿ ಅಲ್ಲ, ಅವನು ಒಂದು ಏನು ಕೇಳಲ್ಲ, ಅವನು ಹೇಳ್ತಾರೆ ನನ್ಗೆ ಒಂದು ಹೂವನ್ನ ಅರ್ಪಿಸು, ಆ ಹೂವನ್ನ ಯಾವ ರೀತಿ ಅರ್ಪಿಸು, ಭಾವಪೂರ್ಣವಾಗಿ ಅರ್ಪಿಸು, ಪ್ರೀತಿಯಿಂದ ಕೊಡು. ಆ ಪ್ರೀತಿಯನ್ನ ಒಂದ್ ಸತಿ ಅವನ ಕಡೆಗೆ ಕೊಟ್ಟಾಗ ಅವನು ಅಪಾರವಾದ ಪ್ರೀತಿಯನ್ನು ವಾಪಸ್ ಕೊಡ್ತಾನೆ. ಆದ್ರೆ ಅವ್ರು ಯಾವತ್ತೂ ಈ ಐಹಿಕ ಜನರ ಜೊತೆ ಐಹಿಕ ಜನಗಳು ಅವರ ಸಂಬಂಧಗಳು ನಮ್ಮನ್ನ ಹೇಗೆ ನೋವನ್ನು ಪಡಿಸುತ್ತೆ ಆ ರೀತಿ ಅವ್ನು ಯಾವತ್ತೂ ಮಾಡೋದಿಲ್ಲ. ಆ ಸಂಬಂಧ ಪ್ರೀತಿ ಯಾವಾಗ ಸಿಗುತ್ತೆ, ಇದನ್ನೇ ಅವರು ಆಂತರ್ಯದಲ್ಲಿ ಸಂತೋಷ ಪಡ್ತಾರೆ ಅಂತ ಹೇಳೋದು. ಅವ್ರಿಗೆ ಯಾವಾಗ ಅದು ಸಿಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ, ಅಂದ್ರೆ ನಿಮ್ಮ ಮನೆಯವ್ರನ್ನ ನೀವು ಪ್ರೀತಿಸಿದಾಗ ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ, ಅವ್ರು ನಮ್ಮನ್ನ ನೋಡ್ಕೋತಾರೆ ಅನ್ನೋದು. ಅದೇ ರೀತಿ ಭಗವಂತನನ್ನ ಪ್ರೀತಿಸಕ್ ಶುರು ಮಾಡಿದಾಗ ಅವ್ನ್ ನಮ್ಮನ್ನ ನೋಡ್ಕೊಳ್ತಾನೆ ಅನ್ನೋದು ಅನುಭವ ಬರುತ್ತಲ್ಲ, ಆಗ ಅದು ನಮ್ಗೆ ಗೊತ್ತಾಗುತ್ತೆ, ನಮ್ದು ಪರಿಪೂರ್ಣ ಶರಣಾಗತಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನಾವ್ ಯಾವತ್ತೂ ಇನ್ಯಾವ್ದಕ್ಕೋಸ್ಕರ ನಾವ್ ಯೋಚನೆ ಮಾಡೋದಿಲ್ಲ, ಅದ್ರ ಭಯ ಪಡೋದಿಲ್ಲ. ನಾಳೆ ನನ್ಗೆ ಏನು ಅಂತ ನಾವು ಯೋಚನೆ ಮಾಡೋದಿಲ್ಲ. ನನಗೆ ಗೊತ್ತಿದೆ ನಾಳೆ ನನ್ಗೆ ಏನು ಅಂತ. ನಾಳೆ ಏನೇ ಬಂದ್ರು ಕೂಡ ಅಲ್ಲಿ ನನ್ ಜೊತೆಲಿ ಭಗವಂತ ಇದ್ದಾನೆ. ನಮ್ಗೆ ಆ ನಂಬಿಕೆ ಇದೆ, ಆ ಪ್ರೀತಿ ಇದೆ. ಅಂದ್ರೆ ಆ ಪ್ರೀತಿ ಇದೆ, ಮತ್ತೆ ಅವ್ನ ಜೊತೆ ಸಂಬಂಧ ಇದೆ, ಅವ್ನ ನೋಡ್ಕೊಂತಾನೆ ಅನ್ನೋದು ನನ್ಗೆ ಗಾಢವಾದ ನಂಬಿಕೆ ಇರುತ್ತೆ. ಅದನ್ನೇ ಅಲ್ಲಿ ಭಗವಂತನ ಮೇಲೆ ನಾವು ಮಾಡ್ಕೊಳ್ಳುವಂತ ಶರಣಾಗತಿ, ಅಂದ್ರೆ ಅವನ ಮೇಲೆ ನಾವು ಅವಲಂಬಿತರಾಗೋದು ಅಂತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ನನ್ನದೊಂದು ಪ್ರಶ್ನೆ, ಅಂದ್ರೆ ಈ ಆತ್ಮ ಮತ್ತು ಈ ಪಾಪ ಕರ್ಮ ಈ ಮತ್ತೊಂದು ಜನ್ಮ ತಾಳ್ತದಲ್ಲ, ಆಗ ಆತ್ಮದಲ್ಲಿ ಇರ್ತದಲ್ಲ, ಅದು ಆತ್ಮ ಅಂದ್ರೆ ಶುದ್ಧ, ಯಾವುದಕ್ಕೂ ಇದಾಗುದಿಲ್ಲ, ದಿವ್ಯ ಆತ್ಮ ಅಂದು. ಅದರೊಟ್ಟಿಗೆ ಈ ಪಾಪ ಕರ್ಮಗಳು ಹೇಗೆ ಅಂಟಿಕೊಂಡು ಮತ್ತೊಂದು ಜೀವನದಲ್ಲಿ ನಮ್ಮನ್ನು ಪ್ರಲಾಡಿಸ್ತದೆ ಅಂತ ನಮಗೊಂದು ಡೌಟ್. ಆತ್ಮ ಅಂದ್ರೆ ಮಾತಾಜಿ ಅದು ಭಗವಂತನ ತಟಸ್ಥ ಶಕ್ತಿ ಅಂತ ಕರೀತಾರೆ. ಹೌದು. ತಟಸ್ಥ ಶಕ್ತಿ ಅಂತಂದ್ರೆ ಏನು ಅಂತಂದ್ರೆ ಅದು ಈ ನದಿ ತೀರ ಅಂತ ಹೇಳ್ತಾರೆ. ನದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ರೆ ನೀರ್ಗಿಳಿತೀವಿ, ಒಂದ್ ಹೆಜ್ಜೆ ಹಿಂದೆ ಇಟ್ರೆ ನಾವು ಭೂಮಿ ಮೇಲೆ ಬರ್ತೀವಿ. ಈಗ ನೀರ್ಗಿಳಿಯೋದನ್ನ ನಾವು ಈ ಭೌತಿಕ ಜಗತ್ತಿಗೆ ಬಂದದಕ್ಕೆ ಹೇಳಿದ್ರೆ, ಆ ದಡಕ್ಕೆ ಹೋಗೋದನ್ನ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೇಳ್ಬೋದು. ಈ ಆತ್ಮ ಏನ್ ಮಾಡುತ್ತೆ, ಅದು ಇಚ್ಛೆ ಪಡುತ್ತೆ. ಅದಕ್ಕಿರೋ ಒಂದು ಶಕ್ತಿ ಅಂದ್ರೆ ಅದು ಬರೀ ಇಚ್ಛೆ ಪಡೋದಷ್ಟೇ. ಅದು ಇಚ್ಛೆ ಪಡುತ್ತೆ ಈ ಭೌತಿಕ ಪ್ರಕೃತಿನ ನಾನು ಅನುಭವಿಸ್ಬೇಕು, ಅದನ್ನ ಭೋಗಿಸ್ಬೇಕು ಅಂತ. ಆಗ ಅದು ಏನ್ ಮಾಡುತ್ತೆ, ಆತ್ಮ ಆಗ ಅದು ಈ ಬಹಿರಂಗ ಶಕ್ತಿ, ಈ ಮಹಾಮಾಯೆ ಹಿಡಿತಕ್ಕೆ ಬರುತ್ತೆ. ಯಾವಾಗ ಬಹಿರಂಗ ಶಕ್ತಿ ಹಿಡಿತಕ್ಕೆ ಬರುತ್ತೆ, ಆಗ ಅದು ಭೋಗದ ಇಚ್ಛೆಯನ್ನ ಅನುಭವಿಸ್ಬೇಕು ಅಂತ ಅನ್ಕೊಂಡಿದ್ ಕೂಡ್ಲೇನೆ ಅದಕ್ಕೆ ಒಂದು ಪಾಪದ ಪ್ರತಿಕ್ರಿಯೆಗಳು ಶುರು ಆಗ್ಬಿಡುತ್ತೆ. ಈ ಪಾಪದ ಪ್ರತಿಕ್ರಿಯೆಗಳು ಹೇಗೆ ಅಂತಂದ್ರೆ, ಆ ಮಾತಾಜಿ, ಈಗ ಒಂದು ದೇಹವನ್ನ ಮನುಷ್ಯ ಅಂದ್ರೆ ಆತ್ಮ ತೊರೆದ ನಂತರ ಎಲ್ಲರೂ ಹೇಳ್ತಾರೆ ಅವನು ಏನು ತಗೊಂಡ್ ಬಂದಿಲ್ಲ, ಏನು ತಗೊಂಡೋಗಿಲ್ಲ ಅಂತ. ಆ ಮಾತು ಸುಳ್ಳು. ಅವನು ತಗೊಂಡ್ ಬಂದಿದ್ದಾನೆ, ಪುಣ್ಯ ಫಲಗಳನ್ನ ತಗೊಂಡ್ ಬಂದಿದ್ದಾನೆ, ಅವನು ಹೋಗ್ತಾ ಇದ್ದಾನೆ, ಬರಿ ಕೈಯಲ್ಲಿ ಹೋಗ್ತಾ ಇಲ್ಲ, ಅವ್ನ್ ಮತ್ತೆ ಪುಣ್ಯ ಅಥವಾ ಪಾಪಗಳ ಅಕೌಂಟ್ ನ ಮತ್ತೆ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನಿಗೆ ಬರಿ ಕೈಯಲ್ಲಿ ಬರ್ಲೂ ಇಲ್ಲ, ಬರಿ ಕೈಯಲ್ಲಿ ಹೋಗೋದು ಇಲ್ಲ. ಆತ್ಮ ಶುದ್ಧವಾದದ್ದು,
ಅದು ಹಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಾಗ ಮಾತ್ರ ಅದೇ ಆತ್ಮ ಅದರ ಶುದ್ಧತ್ವವನ್ನ ಕಳ್ಕೊಳ್ಳುತ್ತೆ ಈ ಭೌತಿಕ ಜಗತ್ತಿಗೆ ಬಂದಾಗ. ಹಾ ಅದಕ್ಕೆ ಅಟ್ಯಾಚ್ಮೆಂಟ್ ಉಂಟು ಹಾಗಾದ್ರೆ. ಹೌದು ಮಾತಾಜಿ, ಅದಕ್ಕೆ ಒಂದು ಭಗವಂತ ಎಲ್ಲರೂ ಅಂತಾರೆ ನಮ್ಗ ಕೊಡಬಾರ್ದಿತ್ತು ಭಗವಂತ ಆ ಇಚ್ಛಾಶಕ್ತಿನ ಅಂತ. ಆದ್ರೆ ಭಗವಂತ ನಮ್ಮನ್ನ ಜಡವಾಗಿ ಮಾಡ್ಲಿಲ್ಲ, ಅಂದ್ರೆ ನಮ್ಮನ್ನ ಒಂದು ಬಂಡೆ ಕಲ್ಲಾಗಿ ಮಾಡ್ಲಿಲ್ಲ, ನಮಗೆ ಒಂದು ಚೇತನವನ್ನ ಕೊಟ್ಟಿದ್ದಾನೆ. ಆ ಚೇತನದ ಜೊತೆಯಲ್ಲಿ ಒಂದು ಸಣ್ಣ ಒಂದು ಬಯಕೆಗಳನ್ನ ಪಡುವಂತಹ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯವನ್ನ ನಾವು ಯಾವ ರೀತಿ ಬಳಸ್ಕೋತೀವಿ ಆ ರೀತಿ ಈ ಆತ್ಮದ ಉನ್ನತಿ ಆಗುತ್ತೆ ಅಥವಾ ಅವನತಿ ಆಗುತ್ತೆ ಅಂತ ಹೇಳ್ತಾರೆ. ಯಾವಾಗ ಅದು ಉನ್ನತವಾದದನ್ನ ಬಯಸುತ್ತೆ ಆಗ ಅದು ಉನ್ನತಿಯನ್ನ ಹೊಂದುತ್ತೆ, ಯಾವಾಗ ಅದು ಕೆಳಮಟ್ಟದನ್ನ ಬಯಸುತ್ತೆ ಆಗ ಅದಕ್ಕೆ ಅವನತಿ ಶುರು ಆಗುತ್ತೆ. ಮಾತಾಜಿ ಹರೇ ಕೃಷ್ಣ ಮಾತಾಜಿ, ಸ್ಥೂಲ ಶರೀರ ಇಲ್ಲೇ ಇರುತ್ತೆ, ಸೂಕ್ಷ್ಮ ಶರೀರದಿಂದ ಅದ್ ತಗೊಂಡೋಗುತ್ತಲ್ಲ ಮಾತಾಜಿ. ಹೌದು ಮಾತಾಜಿ, ಮುಂದೆ ಬರುತ್ತೆ. ಯಾವಾಗ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹವನ್ನ ಆರಿಸ್ಕೊಳ್ಳುತ್ತೆ, ಅದು ಅದರ ಮನಸ್ಸು, ಬುದ್ಧಿ, ಅಹಂಕಾರ ಅಂತಾರೆ, ಅದನ್ನ ಸೂಕ್ಷ್ಮ ಶರೀರ ಅಂತಾರೆ. ಆ ಸೂಕ್ಷ್ಮ ಶರೀರ ಅದರ ಜೊತೆಯಲ್ಲಿ ಹೋಗುತ್ತೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ, ಹೇಗೆ ಅಂದ್ರೆ ಈ ಗಾಳಿಯಲ್ಲಿ ಗಂಧವನ್ನ ಎತ್ಕೊಂಡು ಹೋಗುತ್ತೆ ಅಂತ. ಅಂದ್ರೆ ಗಾಳಿ ಬೀಸಿದಾಗ ಅದು ಕೆಟ್ಟ ಗಾಳಿ, ಒಂದು ಚರಂಡಿ ಮೋರಿ ಇತ್ತಂದ್ರೆ ಕೆಟ್ಟ ಗಾಳಿನ ಎತ್ಕೊಂಡು ಹೋಗುತ್ತೆ. ಅದೇ ಒಂದು ಮಲ್ಲಿಗೆಯ ಗಿಡದ ಹತ್ರ ಹಾದು ಹೋದಾಗ ಆ ಮಲ್ಲಿಗೆ ಪರಿಮಳವನ್ನ ಎತ್ಕೊಂಡು ಹೋಗುತ್ತೆ. ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಮಲ್ಲಿಗೆ ಪರಿಮಳ ಇರ್ಬೋದು ಅಥವಾ ಒಂದು ಚರಂಡಿಯ ಒಂದು ದುರ್ವಾಸನೆ ಇರ್ಬೋದು, ಅದು ಯಾವ್ದಕ್ಕೆ ಹೋಲಿಸ್ತಾರೆ ಅಂತಂದ್ರೆ ಮನಸ್ಸಿನಲ್ಲಿ ಇರುವಂತಹ ಒಂದು ವಿಷಯಾಸಕ್ತಿಗಳು. ಅಂದ್ರೆ ನಾವು ಇಡೀ ಜೀವನ ಪರ್ಯಂತ ಏನೆಲ್ಲ ಮಾಡಿದ್ವಿ ಅದೆಲ್ಲವೂ ಕೂಡ ಮನಸ್ಸಿನಲ್ಲಿ ಅದಿದೆ. ಆ ಮನಸ್ಸಿನಲ್ಲಿ ಆ ಎಲ್ಲ ಯೋಚನೆಗಳು, ಆಲೋಚನೆಗಳು ಇದೆ. ಆ ಆಲೋಚನೆಗಳಿಗೆ ತಕ್ಕಂತೆ ಮುಂದಿನ ಶರೀರವನ್ನ ಆ ಆತ್ಮ ಅದು ಆರಿಸ್ಕೊಳ್ಳುತ್ತೆ, ಮತ್ತೆ ಹೋಗಿ ಅಲ್ಲಿ ತನ್ನ ಜನ್ಮವನ್ನ ಪಡೆಯುತ್ತೆ. ಅದು ಅಂದ್ರೆ ಸೂಕ್ಷ್ಮ ಶರೀರ ನಮ್ಮ ಇಂದಿನ ಜನ್ಮದ ಎಲ್ಲಾ ಒಂದು ಏನೆಲ್ಲ ಇತ್ತು ನಮ್ಮ ಸಂಸ್ಕಾರಗಳು ಅವೆಲ್ಲವೂ ಕೂಡ ಅದರಲ್ಲಿ ಸುಪ್ತಾವಸ್ಥೆಯಲ್ಲಿ ಅದು ಇದೆ. ಅದಕ್ಕೆ ತಕ್ಕ ಹಾಗೆ ಅದು ಇನ್ನೊಂದು ದೇಹವನ್ನ ಸೃಷ್ಟಿ ಮಾಡ್ಕೊಳುತ್ತೆ. ಅದಕ್ಕೆ ನಾವು ಇದನ್ನ ಹರೇ ಕೃಷ್ಣ, ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಅದಕ್ಕೆ ನಾವು ಮಲ್ಲಿಗೆ ಹೂವಿನ ವಾಸನೆ ತೆಗೆದುಕೊಳ್ಳಲು ಪ್ರಯತ್ನ ಮಾಡಬೇಕು. ಮಾತಾಜಿ, ಮಲ್ಲಿಗೆ ಹೂವಿನ ತೋಟದ ಬಳಿ ಹೋಗುವ ಹಾಗೆ ತಯಾರಿ ಮಾಡಬೇಕಾಗ್ತದೆ. ಹೌದು ಮಾತಾಜಿ, ಅಂದ್ರೆ ಮಲ್ಲಿಗೆ ಹೂವಿನ ತೋಟ ಅಂತಂದ್ರೆ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೋಬೇಕಂದ್ರೆ ಭಗವಂತನ ಭಕ್ತಿಯನ್ನ ಬೆಳೆಸ್ಕೋಬೇಕು. ಆಗ ಭಕ್ತಿಯನ್ನ ಬೆಳೆಸ್ಕೊಂಡಾಗ ಅದಕ್ಕೆ ತಕ್ಕಂತಹ ಒಂದು ಆ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸಂಸ್ಕಾರಗಳು ಉಳಿಯುತ್ತೆ. ಆ ಸಂಸ್ಕಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮುಂದಿನ ಜನ್ಮ ಇರುತ್ತೆ. ಆ ಪ್ರಯತ್ನದಲ್ಲಿ ನಾವು ಜೀವನ ಸಾಗಬಹುದು. ಹಾ ಮಾತಾಜಿ. ಜಪ ಮಾಡಿ ಮಾತಾಜಿ, ಮಾತಾಜಿ, ಜಪ ಮಾಡಿ ಮಾತಾಜಿ ಅಂದವ್ರಿಗೆ. ಓಕೆ ಮಾತಾಜಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಎಲ್ಲರೂ ಅಟೆಂಡೆನ್ಸ್ ಹಾಕಿದೀರಾ ಅನ್ಕೋತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಓಕೆ, ಹಾಗಾದ್ರೆ ಹೆಣ್ ಮಾಡ್ತೀನಿ.